ಮುಖ್ಯೋಪಾಧ್ಯಾಯರಾಗಿರುವಂಥ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀ JC ರವೀಂದ್ರ ಕಲ್ಲಿಮಾರ್ ಇವರು ಕೂಡ ವೇದಿಕೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕು. ನಾನು JC ಫ್ರಾನ್ಸಿಸ್ ಕುಟೀನ ಈ ದಿನದ ನೂತನ ಅಧ್ಯಕ್ಷರ ಪದಾಗ್ರಹಣ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರ್ತಾ ಇದ್ದೇನೆ. ಮೊದಲಿಗೆ JC ವಾಣಿ JC ಪವಿತ್ರ ಗಣೇಶ್ ಇವರಿಂದ. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. JCI ಮಂಗಳ ಗಂಗೋತ್ರಿ ಕೊನಾಚೆ ಪ್ರಾಂತ್ಯ C ವಲಯ 15 ಇದರ ನೂತನ ಅಧ್ಯಕ್ಷರ ಪದಪ್ರದಾನ ಸಮಾರಂಭದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರನ್ನು, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಆತ್ಮೀಯರನ್ನು ಕೂಡ ಸ್ವಾಗತಿಸಿ ನಿಮ್ಮ ಮುಂದೆ ನಾನಿದ್ದೇನೆ. ನಿಜವಾಗಲೂ ನನಗೆ ಹೆಮ್ಮೆ ಆಗ್ತಾಯಿದೆ. ಕಳೆದ 2 ವರ್ಷಗಳಿಂದ ನಾನೊಂದು ಅಧ್ಯಕ್ಷನಾಗಿ ಈ JC ಮಂಗಳ ಗಂಗೋತ್ರಿಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿ ಈ ದಿನ ಈ ಸ್ಥಾನವನ್ನು ನಮ್ಮ 2022 ಸಾಲಿನ ಆಯ್ಕೆ ಆದಂತಹ JC ಕಮಲ ಶೆಟ್ಟಿಗಾರ್ ಇವರಿಗೆ ನೀಡಲಿಕ್ಕೆ ನನಗೆ ಬಹಳ ಒಂದು ಹೆಮ್ಮೆ ಆಗ್ತಾಯಿದೆ. ಈ ಸುಂದರ ಕಾರ್ಯಕ್ರಮಕ್ಕೆ ನಮ್ಮನ್ನು ಸೇರಲಿಕ್ಕಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಮಾಡಲಿಕ್ಕಿದ್ದಾರೆ. ನಮ್ಮ ಭಾರತದಲ್ಲಿ ಹೆಸರುವಾಸಿಯಾಗಿ ನಮ್ಮ ಈ ಊರಿನ ಅಕ್ಷರ ಸಂತ ಎಂದೇ ಹೆಸರು ಪಡೆದಿರುವ ಹರೇಕಳ ಹಾಜಬ್ಬರವರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಬಂದು ಸೇರಲಿಕ್ಕಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇವತ್ತು ಆಗಮಿಸಬೇಕಿತ್ತು. ಆದರೆ ಕೆಲವು ಕ್ಷಣಗಳಲ್ಲಿ ನಮ್ಮ ಜೊತೆ ಬಂದು ಸೇರಲಿಕ್ಕಿದ್ದಾರೆ ನಮ್ಮವರೇ ಆದಂಥ JCI PPP ಸೌಜನ್ಯ ಹೆಗ್ಡೆ, ಪ್ರಸ್ತುತ ರಾಷ್ಟ್ರೀಯ ಕಾನೂನು ಸಲಹೆಗಾರರು JCI ಭಾರತ, ಅದೇ ರೀತಿ ನಿಕಟಪೂರ್ವ ವಲಯ ಅಧ್ಯಕ್ಷರು ವಲಯ 15 ಇವರನ್ನು ಕೂಡ ಈ ದಿನದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮ ನಮ್ಮ ಜೊತೆಗೆ ಇರಬೇಕಿತ್ತು. ನಮ್ಮ ಮಂಗಳೂರಿನ ಶಾಸಕರಾದಂತಹ UT ಖಾದರ್ ಅವರು ಅನ್ಯ ಕಾರ್ಯನಿಮಿತ್ತ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಅವರು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಶುಭ ಹಾರೈಸಿದ್ದಾರೆ. ಅದೇ ರೀತಿ ನಮ್ಮ ಈ ದಿನದ ಅತಿಥಿಗಳ ಸ್ಥಾನದಲ್ಲಿದ್ದಾರೆ ನನ್ನ 2020-2021ನೇ ಸಾಲಿನ ಡೈನಾಮಿಕ್ 2020ನೇ ಸಾಲಿನ ಡೈನಾಮಿಕ್ ಅಧ್ಯಕ್ಷರಾಗಿರುವ ಅವಧಿಯಲ್ಲಿ ಈ JC ಮಂಗಳ ಗಂಗೋತ್ರಿಯ ಅಧ್ಯಕ್ಷನಾಗಿ ನನಗೆ ವಲಯದ ಉಪಾಧ್ಯಕ್ಷರಾಗಿ ನನಗೆ ಸಂಪೂರ್ಣ ಸಹಕಾರ ನೀಡಿದಂಥ ನನ್ನ ಆತ್ಮೀಯರಾದಂಥ JCI PPP ಕಾರ್ತಿಕ ಮಧ್ಯಸ್ಥರು, ಪೂರ್ವ ವಲಯಾಧ್ಯಕ್ಷರು, ಅದೇ ರೀತಿ ಪೂರ್ವ ರಾಷ್ಟ್ರೀಯ ನಿರ್ದೇಶಕರು GND ವಿಭಾಗ JC ಭಾರತ ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅವರನ್ನು ನಮ್ಮ ಕಾರ್ಯದರ್ಶಿ ಪ್ರತಿಮಾ ಹೆಬ್ಬಾರ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸಮಕಾಲೀನ ಅಧ್ಯಕ್ಷರು, ಪ್ರಸ್ತುತ ವಲಯ 15 ಪ್ರಾಂತ್ಯ C ಇದರ ಉಪಾಧ್ಯಕ್ಷರಾದಂಥ ನನ್ನ ಆತ್ಮೀಯರು JFD ರವಿಚಂದ್ರ ಪಾಟಾಳಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಲವಿನದಾಂತಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನನ್ನ ವೇದಿಕೆಯಲ್ಲಿದ್ದಾರೆ 2020-21 ಸಾಲಿನ ವಲಯ ಮಂಡಳ ಸದಸ್ಯರಾಗಿ ನನ್ನ ಪೂರ್ವಾಧ್ಯಕ್ಷರಾಗಿ ನನಗೆ ಸಂಪೂರ್ಣ ಸಹಕಾರ ನೀಡುತ್ತಾ ಪ್ರತಿಯೊಂದು ವಿಷಯದಲ್ಲಿ ಕೂಡ ನನ್ನನ್ನು ಹುರಿದುಂಬಿಸಿ ಈ ಘಟಕವನ್ನು ಮುನ್ನಡೆಸಲಿಕ್ಕೆ ನನಗೆ ಸಹಕಾರ ನೀಡುವಂಥ ನನ್ನ ಆತ್ಮೀಯರಾದಂತಹ ಭಾಷಾ ಸಾಂಬಾರ್ ತೋಟ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿದ್ದಾರೆ ನಮ್ಮ ಗೌರವ ಸಲಹೆಗಾರರಾದಂತಹ ರವೀಂದ್ರ ಕಲ್ಲಿಮಾರ್ ಸರ್.
ಅವರು ನಿವೃತ್ತ ಮುಖ್ಯೋಪಾಧ್ಯಾಯರಾದರೂ ಕೂಡ ನಮ್ಮ ಜೆ ಸಿ ಮಂಗಳ ಗಂಗೋತ್ರಿ ಅದೇ ರೀತಿ ಈ ದಿನ ಸಭಾಂಗಣಕ್ಕೆ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಜೆ ಸಿ ಮಂಗಳ ಗಂಗೋತ್ರಿಯ ಇನ್ನೊಬ್ಬರು ಗೌರವ ಸಲಹೆಗಾರರಾದಂತಹ ಆನಂದ್ ಕೆ ಅಸೈಗೋಳಿ ನಿವೃತ್ತ ಮುಖ್ಯೋಪಾಧ್ಯಾಯರು, ಇವರು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜೆ ಸಿ ಮಂಗಳ ಗಂಗೋತ್ರಿಯ ಸ್ಥಾಪಕ ಅಧ್ಯಕ್ಷರಾದಂತಹ ತ್ಯಾಗಂ ಹರೇಕಳ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಸ್ವಾಗತಿಸ್ತಾ ಇದ್ದೇನೆ ನನ್ನ ಕಳೆದ 2 ವರ್ಷ ಅವಧಿಗಳಲ್ಲಿ ನಿಕಟಪೂರ್ವ ಅಧ್ಯಕ್ಷರಾಗಿ IBP ಆಗಿ ಸೇವೆ ಸಲ್ಲಿಸಿದಂಥ ಪವಿತ್ರ ಗಣೇಶ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನನ್ನ 2 ವರ್ಷದ ಅವಧಿಯಲ್ಲಿ ಒಂದು ಕ್ರಿಯಾಶೀಲ ಕಾರ್ಯದರ್ಶಿಯಾಗಿ ಉತ್ತಮ ನನ್ನ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ನನ್ನನ್ನು ಸದಾ ಪ್ರೋತ್ಸಾಹಿಸುತ್ತಾ ಮಾರ್ಗದರ್ಶನ ನೀಡುತ್ತಾ ನನ್ನ ಕಾರ್ಯದರ್ಶಿಯ ಸೂಕ್ತ ವ್ಯಕ್ತಿ ಅಂತ ಹೇಳಿದರೆ ಅದು ಪ್ರತಿಮಾ ಹೆಬ್ಬಾರ್ ಅಂತ ಹೇಳಿದರೆ ತಪ್ಪಾಗಿರೋದು. ನಿಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಾನು ಪ್ರತ್ಯೇಕವಾಗಿ ಸ್ವಾಗತಿಸಬೇಕು ನನ್ನ ವೇದಿಕೆ ಮುಂಭಾಗದಲ್ಲಿದ್ದಾರೆ ನನ್ನ ಹಿರಿಯರು, ನನ್ನ ಮಾರ್ಗದರ್ಶಕರು. 2020ರಲ್ಲಿ ನಾನು ಸ್ಥಾನವನ್ನು ತಗೊಳ್ಳುವಾಗ, ನನ್ನ ಜವಾಬ್ದಾರಿ ತಗೊಳ್ಳುವಾಗ ನನ್ನ ಜೊತೆಗೆ ಇದ್ದು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದು ನನ್ನನ್ನು ಪ್ರತಿಯೊಂದು ವಿಷಯದಲ್ಲಿ ಕೂಡ ಹುರಿದುಂಬಿಸಿ ನನ್ನ ಮಾರ್ಗದರ್ಶಕರಾದಂತಹ TS ಅಬ್ದುಲ್ಲಾ ರಫ್ ಸರ್ ನಮ್ಮ ಜೊತೆಗಿದ್ದಾರೆ. ಅವನು ಕೂಡ ನನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಸ್ವಾಗತಿಸ್ತಾ ಇದ್ದೇನೆ ನನ್ನ ಪೂರ್ವ ಅಧ್ಯಕ್ಷರುಗಳಾದಂತಹ ಪ್ರಶಾಂತ್ ನಾಯ್ಕ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ನಮ್ಮ ಹರೀಶ್ ಕುಮಾರ್ ನಮ್ಮ ಜೊತೆಗಿದ್ದಾರೆ, ನಮ್ಮ ಪೂರ್ವ ಅಧ್ಯಕ್ಷರು. ನನ್ನ ಕಾರ್ಯಕ್ರಮಕ್ಕೆ ಸದಾ ಸಹಕಾರ ನೀಡುವುದು ಅವರು ಕೂಡ ನನ್ನ ಕಾರ್ಯಕ್ರಮಕ್ಕೆ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ JC ಮಿತ್ರರನ್ನು, ನಾನು ನೂತನ ಸದಸ್ಯರನ್ನು ಕೂಡ ಈ ದಿನ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಯಾರ ಹೆಸರು ಹೇಳುತ್ತಾ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ನಮ್ಮ ಪುಟಾಣಿ ಮಕ್ಕಳು ಈ ದಿನ ಕಾರ್ಯಕ್ರಮಕ್ಕೆ ನೀಡಲಿಕ್ಕಿರುವ ನನ್ನ ಆತ್ಮೀಯರು, ಅದೇ ರೀತಿ ನನ್ನ ಪ್ರತ್ಯೇಕವಾಗಿ ಮಾಧ್ಯಮ ಮಿತ್ರರು, ನನ್ನ ಪ್ರತಿಯೊಂದು ಕಾರ್ಯಕ್ರಮವನ್ನು ವಿಚಿತ್ರ ಪತ್ರಿಕೆಯ ಮಾಧ್ಯಮದಲ್ಲಿ ಪ್ರಕಟಿಸುತ್ತಾ ಈ ದಿನ ಕಾರ್ಯಕ್ರಮವನ್ನು ಒಂದು ಸವಿಸ್ತರವಾಗಿ ಮಾಧ್ಯಮದಲ್ಲಿ ಬರಬೇಕಾದರೆ ನನಗೆ ಸದಾ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲ ನನ್ನ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಅಬ್ಬಕ್ಕ TV ಚಾನೆಲ್, ಹೊಸಕರಳು TV ಚಾನೆಲ್, ವಿಜಯವಾಣಿ ವರದಿಗಾರರಾದಂತಹ ಅನ್ಸರಿನೋಳಿ, ಅದೇ ರೀತಿ ನಮ್ಮ JC ಸದಸ್ಯರಾದಂಥ V4 ಚಾನೆಲ್ನ ನನ್ನ ಮಿತ್ರ ಆರಿಫ್ ಕಲ್ಕಟ್ಟ, ಎಲ್ಲ ನನ್ನ ಮಾಧ್ಯಮ ಮಿತ್ರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ನಮ್ಮ ವೇದಿಕೆಯಲ್ಲಿ ನಮ್ಮ ಈ ದಿನದ ಕಾರ್ಯಕ್ರಮ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ ನನ್ನ ಅಣ್ಣ, ನಮ್ಮ JC ಮಂಗಳ ಗಂಗೋತ್ರಿಯ ಪೂರ್ವಾಧ್ಯಕ್ಷರಾದ ವಲೇರಿಯನ್ ಡಿಸೋಜಾ, ಗ್ರಾಮ ಪಂಚಾಯತ್ ಸದಸ್ಯರು ಕೂಡ, ಇವರನ್ನು ಕೂಡ ಈ ದಿನ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ವಲೇರಿಯನ್ ಡಿಸೋಜಾ ಸಿಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಗೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ JC. JC ಮಂಗಳ ಗಂಗೋತ್ರಿ ಪ್ರಾಸ್ತಾವಿಕ ಮಾತುಗಳು JC ತ್ಯಾಗಂ ಹರೇಕಳ ಇವರಿಂದ. ವೇದಿಕೆಯಲ್ಲಿ ಇವತ್ತಿನ ಈ ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನನ್ನ ಆತ್ಮೀಯ ಮಿತ್ರ JC ಫ್ರಾನ್ಸಿಸ್ ಕುಟಿನೋ ಅವರೇ, ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವಂತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಇರುವಂತಹ ಪದ್ಮಶ್ರೀ ಪುರಸ್ಕೃತ ನಮ್ಮೆಲ್ಲರ ಮಾರ್ಗದರ್ಶಕರು ಅಂತೇಳಿ ಹೇಳ್ಬೋದು. ಇವತ್ತು ನಮ್ಮ ಹರೇಕಳವನ್ನು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಹಾಗೆ ಮಾಡಿದ ಹರೇಕಳ ಆಜಬ್ ಅವರು ಕೆಲವೇ ಕ್ಷಣಗಳಲ್ಲಿ ಬಂದು ಸೇರಿಕೊಳ್ಳಲಿಕ್ಕಿದ್ದಾರೆ. ಇವತ್ತಿನ ಮುಖ್ಯ ಗೌರವಾನ್ವಿತ ಅತಿಥಿಗಳು ಆಗಿರುವಂತಹ JCI PPP ಕಾರ್ತಿಕೇಯ ಮಧ್ಯಸ್ಥ ಸರ್ ಅವರೇ, ಹಾಗೂ ವಲಯ ಉಪಾಧ್ಯಕ್ಷರಾದ JFD ರವಿಚಂದ್ರ ಪಾಟಾಳಿ ಅವರೇ, ನನ್ನ ಆತ್ಮೀಯ ಮಿತ್ರ ಭಾಷಾ ಸಾಂಬಾರ್ ತೋಟ ಅವರೇ, ಗೌರವ ಸಲಹೆಗಾರರಾಗಿರು ನಮ್ಮ ಮಾರ್ಗದರ್ಶಕರು ಆಗಿರುವ ನಮ್ಮ ರವೀಂದ್ರ ರೈ ಹರೇಕಳ, ಹಾಗೆ ಆನಂದ ಕೆ ಅಸೇಗೋಳಿ ಅವರೇ, IPP ನಮ್ಮ ಪವಿತ್ರ ಗಣೇಶ್ ಅವರೇ, ಕಾರ್ಯದರ್ಶಿಗಳು ಆದಂತಹ ಪ್ರತಿಮಾ ಹೆಬ್ಬಾರ್ ಅವರೇ, ಹಾಗೂ ಇಲ್ಲಿ ಸೇರಿರುವಂಥ ಮಾಧ್ಯಮ ಮಿತ್ರರೇ, ಹಾಗೂ ನಮ್ಮ ನೆಚ್ಚಿನ ಎಲ್ಲ ಮಾರ್ಗದರ್ಶಕರೇ, ನಮ್ಮ ಪೂರ್ವಾಧ್ಯಕ್ಷರುಗಳೇ, ಮಾಧ್ಯಮ ಮಿತ್ರರೇ, ಹಾಗೂ ಸ್ವಾತಿ ಭಟ್ ಮತ್ತು ಬಳಗ, ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಾಂತರಾಳದ ಸ್ವಾಗತವನ್ನು ಬಯಸಿಕೊಂಡು ಒಂದು 2 ಮಾತುಗಳು. ನಮ್ಮ JC ಸಂಸ್ಥೆ ಅಂತ ಹೇಳುವಂಥದ್ದು ತಮಗೆಲ್ಲ ಗೊತ್ತಿದೆ. ಈ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ಇದೊಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ. ಪ್ರತಿ ಬಾರಿ ಅದನ್ನೇ ಹೇಳ್ತೇವೆ. ಇವತ್ತು JC ಮಂಗಳ ಗಂಗೋತ್ರಿ ಸಂಸ್ಥೆ ನಮ್ಮ ಈ ಮಂಗಳ ಗಂಗೋತ್ರಿ ಪರಿಸರದಲ್ಲಿ ಅದ್ಭುತವಾದಂಥ ಸಾಧನೆಗಳನ್ನು ಮಾಡಿದೆ. ತಮಗೆಲ್ಲ ಈಗಾಗಲೇ ಪೇಪರ್ನಲ್ಲಿ, TVಯಲ್ಲಿ ಎಲ್ಲ ಸಮಯದಲ್ಲಿ ಕೂಡ ಇವತ್ತು JC ಮಂಗಳ ಗಂಗೋತ್ರಿ ಒಂದು ಒಳ್ಳೆಯ ಅತ್ಯುತ್ತಮವಾದ ಒಂದು ಹೆಸರು ಬಂದಿದೆ.
ಕಳೆದ 13 ವರ್ಷಗಳಿಂದ ಈ ಒಂದು ಘಟಕ ಚಾಲ್ತಿಯಲ್ಲಿದೆ. ಅದಕ್ಕಿಂತ ಮೊದಲು 2004ರಲ್ಲಿ 10 ವರ್ಷವನ್ನು 1995ರಲ್ಲಿ ಪ್ರಾರಂಭಗೊಂಡು ಅದರ ಸ್ಥಾಪಕ ಅಧ್ಯಕ್ಷರಾಗಿ ನಮ್ಮ ರವೀಂದ್ರ ಮಾಸ್ಟರ್ ಇದ್ದರು. ಹೀಗೆ ಬೆಳೆದು ಬಂದಂಥ ಈ ಒಂದು ಸಂಸ್ಥೆ ಇದು ಒಂದು ರೀತಿಯಲ್ಲಿ ವ್ಯಕ್ತಿತ್ವ ವಿಕಸನ ಸಂಸ್ಥೆ ಆದರೂ ಕೂಡ ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು, ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶಿಬಿರಗಳನ್ನು, ತರಬೇತಿ ಶಿಬಿರಗಳನ್ನು ಹಲವು ರೀತಿಯಲ್ಲಿ ಮಾಡಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಕೆಲಸಗಳನ್ನು 90% ಮಾಡಿ 10% ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಂಥ ಸಂಸ್ಥೆ ಅದು ನಮ್ಮ JCI ಮಂಗಳ ಗಂಗೋತ್ರಿ ಸಂಸ್ಥೆ. ಬಹಳ ಹೆಮ್ಮೆ ಅನ್ನಿಸ್ತದೆ. ಕಳೆದ 2 ವರ್ಷ ಕೊರೋನಾ ಮಹಾಮಾರಿಯಲ್ಲಿ ಇವತ್ತು ನಾವೆಲ್ಲ ಒಬ್ಬರ ಮುಖ ಒಬ್ಬರ ನೋಡದ ರೀತಿಯಲ್ಲಿ ಮಾಸ್ಕ್ಗಳನ್ನು ಕೂಡ ಧರಿಸಿಕೊಂಡೆಲ್ಲ ನಡೆದಾಡೋದನ್ನು ನಾವು ನೋಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದಂತಹ ನನ್ನ ಆತ್ಮೀಯ ಮಿತ್ರ JC ಫ್ರಾಂಕಿಯವರು, ತಮಗೆಲ್ಲ ಗೊತ್ತಿದೆ, ಇವತ್ತು ನಮ್ಮ ಸಂಸ್ಥೆ ಕೇವಲ ವಲಯದಲ್ಲಿ ಮಾತ್ರ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ, ಬಹಳ ಖುಷಿ ಪಡ್ತೇನೆ. ಬಂಧುಗಳೇ, ನಾವು ಬದುಕೋ ತನಕ ಬದುಕಿ ಎಷ್ಟು ತನಕ ಇರ್ತೇವೆ ಅಂತೇಳಿ ನಮಗೆಲ್ಲ ಗೊತ್ತಿಲ್ಲ ಅಲ್ವಾ? ನಮ್ಮ ಆಯುಷ್ಯ ಎಲ್ಲಿ ತನಕ ಇರ್ತೇವೆ ಅಂತ ಗೊತ್ತಿಲ್ಲ. ಏನಾದರೂ ನಾವು ಹೇಳ್ತೇವೆ, ನಾವು ಹುಟ್ಟುವಾಗ ಉಸಿರು ಇರುತ್ತೆ, ಸಾಯುವಾಗ ಉಸಿರು ಇರಲ್ಲ, ಆದರೆ ಹೆಸರು ಮಾತ್ರ ಇರ್ತದೆ ಅಂತ. ನಾವು ಹೆಸರು ಇರಬೇಕು ಅಂತಾದರೆ ಏನಾದರೂ ಸಮಾಜಕ್ಕೆ ಪೂರಕವಾಗಿ ಏನಾದರೂ ಒಂದು ಸಣ್ಣ ಕೆಲಸವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅದು ಇಂಪಾರ್ಟೆಂಟ್. ಇವತ್ತು ಯಾರಿಗೂ ಸಮಯ ಇಲ್ಲ. ಸಣ್ಣ ಮಕ್ಕಳಲ್ಲಿ ಕೇಳಿ, ಈಗ ನಮ್ಮ ಶಾಲೆಯ ಮಕ್ಕಳಲ್ಲಿ ಕೇಳಿದ್ರು ಕೂಡ ಒಂದು 10 ನಿಮಿಷ ಪುರ್ಸೋತು ಉಂಟು ಅಂತ ಕೇಳಿದರೆ ಅವರು ಪುರ್ಸೋತು ಇಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದರೆ ಅಷ್ಟು ಬ್ಯುಸಿ. ಅಂತಹ ಬ್ಯುಸಿ ಸಮಯದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನೇ ಹೇಗೆ ಮಾಡೋದು, ಯಾವ ರೀತಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಒಂದು ಕಡೆ ಕುಟುಂಬದ ಪರಿಸ್ಥಿತಿ ಅದನ್ನು ನೋಡಿಕೊಳ್ಬೇಕು, ಒಂದು ಕಡೆ ಕೊರೋನಾ ಎನ್ನುವಂಥ ಹೆಮ್ಮಾರಿ, ಈ ನಡುವೆ ಈ ಬದುಕುವುದು ಉಂಟಲ್ಲ, ಬದುಕುವುದೇ ದೊಡ್ಡ ವಿಷಯ. ಆ ನೆಲೆಯಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡುವುದು ಅಂತ ಹೇಳಿದರೆ ಅದು ದೊಡ್ಡ ಕೆಲಸವೇ. ಆ ನೆಲೆಯಲ್ಲಿ ಇವತ್ತು ಫ್ರಾಂಕಿ ಫ್ರಾನ್ಸಿಸ್ ಅವರು ಅಧ್ಯಕ್ಷರಾಗಿ ಇದ್ದುಕೊಂಡು ನಮ್ಮೆಲ್ಲರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಒಂದೇ ರಥದಲ್ಲಿ ಕೊಂಡೋಗಿ ಯಾವುದೇ ಪ್ರಶ್ನೆ ಮೂಡದಾಗೆ, ಇಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ, ನಮ್ಮ JC ಸಂಸ್ಥೆಗೆ ನಾವೆಲ್ಲರೂ ಒಂದರೆ ಮಾನವತಾ ಜೀವಿ ಅಂತೇಳಿ ಮನುಷ್ಯರು, ನಾವು ಮಾನವೀಯತೆಯೊಂದಿಗೆ ಬದುಕುವಂಥ ಒಂದು ಒಳ್ಳೆಯ ಕುಟುಂಬದಾಗಿದ್ದೇವೆ. ಇವತ್ತು ಅದನ್ನು ನೋಡಿಕೊಂಡು ಇಷ್ಟು ಮಂದಿ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಈ JC ಸಂಸ್ಥೆಯ ಈ ಕಾರ್ಯಕ್ರಮಕ್ಕೆ. ಹಾಗಾಗಿ ಈ JCI ಫ್ರಾಂಕಿಯವರು ಈ ಒಂದು ಕಳೆದ 2 ವರ್ಷಗಳಿಂದ ಮಾಡಿದಂಥ ಸೇವೆ ಇವತ್ತು ನಮಗೆ JC ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಬಂದಿದೆ. ನಾವು ದೊಡ್ಡ ಮಟ್ಟಿಗೆ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಆಸೆ ಇದ್ದರೂ ಕೂಡ ಇವತ್ತು ಈ ಕೊರೋನಾ ಮಹಾಮಾರಿಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಒಳ್ಳೆ ಪ್ರೊಸೆಷನ್ ಮಾಡಬೇಕು ಅಂತೇಳಿಲ್ಲ ಮಾಡಿ ಒಂದು ಐಡಿಯಾ ಎಲ್ಲ ಮಾಡಿದ್ದೆವು. ಅದು ಬಹಳ ಸಣ್ಣ ಸಮಸ್ಯೆ ಆಯಿತು. ಅದು ಮಾಡಲಿಕ್ಕೆ ಈಗ ಪೊಲೀಸ್ ಸ್ಟೇಷನ್ ಕೂಡ ಪರ್ಮಿಷನ್ ಕೊಡಲ್ಲ. ಹಾಗಾಗಿ ನಾವು ಒಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆಯಾಗಿ ನಾವು ಆ ಒಂದು ಕಾನೂನನ್ನು ಮುರಿಯುವಂಥದ್ದು ಕೂಡ ದೊಡ್ಡ ಅಪರಾಧ. ಕಾನೂನು ಮುರಿಬಾರ್ದು. ನಾವು ಕಾನೂನು ಒಳಗೆ ಇದ್ದು ಬದುಕುವಂಥ ಸ್ಥಿತಿಯಲ್ಲಿ ನಾವು ಕೆಲಸವನ್ನು ಮಾಡಿ ಇನ್ನೊಬ್ಬರಿಗೆ ತೋರಿಸ್ಕೊಡ್ಬೇಕು. ಹಾಗಾಗಿ ಎಲ್ಲಿಯೂ ಕೂಡ ನಾವು ಆ ಒಂದು ಪ್ರತಿಷ್ಠೆಯನ್ನು ಇಟ್ಟುಕೊಂಡು ಬದುಕ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅವರಿಗೆ ನಮ್ಮ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ ಈ ವರ್ಷ ಮಾಡಿದಂಥ ಸಾಧನೆಯನ್ನು ತುಂಬ ಮಂದಿ ಅದರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ನಾನು ಅದರ ಬಗ್ಗೆ ನೇರವಾಗಿ ವಿಷಯಕ್ಕೆ ಬರ್ತೇನೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಮತ್ತೊಂದು, ಈ ವರ್ಷ ನಮ್ಮ JC ಸಂಸ್ಥೆಗೆ ಒಂದೇ ವರ್ಷ ಅಧಿಕಾರಾವಧಿ. JCಗೆ ಬೇರೆಲ್ಲ ಸಂಘಟನೆಗಳು ತುಂಬ ಉಂಟು, 10 ವರ್ಷ 15 ವರ್ಷ, ಕೆಲವೊಮ್ಮೆ ಜೀವಿತಾವಧಿ ತನಕ ಅವರೇ ಅಧ್ಯಕ್ಷರು. ಹಾಗೆ ಸಂಘಟನೆಗಳು ತುಂಬ ಇದೆ. JC ಸಂಸ್ಥೆಯಲ್ಲಾಗಲಿ ಏನು ಬೇಕಾದ್ರೂ ಮಾಡು, 1 ವರ್ಷದಲ್ಲಿ ಮಾಡಿ ಮುಗಿಸು, ಮತ್ತೆ ನಿನಗೆ ಇಲ್ಲ. ಒಂದು ಕಾಲ ಇತ್ತು ನಮ್ಮ JC ಸಂಸ್ಥೆಗೆ ಅಧ್ಯಕ್ಷರಾಗಬೇಕಾದ್ರೆ ಬಹಳ ಕಷ್ಟ. ಯಾಕೆ? ಅಷ್ಟು ಕೆಲಸ ಇದೆ. AK ರೈಮನ್ರು ಇದ್ದಾರಲ್ಲ, ಇದ್ದಾರಾ? ಅವರನ್ನೊಂದು ಗುರುಸಿರಲಿಲ್ಲ. AK ರವಿಮಾನ್ ಅವರು ಮೊದಲು ನಮ್ಮ JC ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ AK ರವಿಮಾನ್, ಆಯ್ತಲ್ಲ. ಹೀಗೆ ಈ ಸಂದರ್ಭದಲ್ಲಿ ನಮಗೆ ಈ ಫ್ರಾಂಕಿಯವರು ಮಾಡಿದ ಕೆಲಸದಿಂದಾಗಿ ನಮಗೆ ಸರಿಸುಮಾರು ಇನ್ನೊಂದು 10 ವರ್ಷಕ್ಕೆ ಅಧ್ಯಕ್ಷರಿಗೆ ಏನು ಕುಂದುಕೊರತೆ ಇಲ್ಲ ಸರ್. ಇದು ಯಾಕೆಂದರೆ ಅಷ್ಟರ ಮಟ್ಟಿಗೆ ಅಧ್ಯಕ್ಷರು ನಮ್ಮ ನೇರ ರೆಡಿ ಆಗಿದ್ದಾರೆ ಈಗ ಫ್ರಾಂಕಿಯವರ ಕೆಲಸದಿಂದಾಗಿ. ಅದು ಅವರು ಹಣ ಹಾಕಿ ದುಡ್ದದಲ್ಲ, ಅವರು ಅಷ್ಟು ಮನಸ್ಸುಗಳನ್ನು, ಸಾವಿರಾರು ಮನಸ್ಸುಗಳನ್ನು ಗೆದ್ದಿದ್ದಾರೆ ನಮ್ಮ ಫ್ರಾಂಕಿಯವರು. ಆ ಮನಸ್ಸನ್ನು ಗೆದ್ದಿದ್ದಕ್ಕೋಸ್ಕರ ಇವತ್ತು ಅಧ್ಯಕ್ಷರಿಗೆ ಏನು ತೊಂದರೆ ಇಲ್ಲ. ಹಾಗೆ ಅಂತ ಕಮಲಾಕ್ಷರು ಕೂಡ ನೇರವಾಗಿ ನಾನು ಅಧ್ಯಕ್ಷನಾಗ್ತೇನೆ ಅಂತೇಳಿ ಹೇಳಿಲ್ಲ, ಆದರೂ ಒಪ್ಪಿಕೊಂಡಿದ್ದಾರೆ, ಸತ್ಯವನ್ನು ಒಪ್ಪಿಕೊಂಡ್ರು. ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳುವಾಗ ಒಳ್ಳೆಯ ಒಬ್ಬ ಸಮಾಜಮುಖಿ ವ್ಯಕ್ತಿತ್ವದ ಕಮಲಾಕ್ಷ ಡಿ ಶೆಟ್ಟಿಗಾರ್, ತುಂಬ ಅವರ ಬಗ್ಗೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಇದ್ದವರು, ಅವರ ಬಯೋಡೇಟಾವನ್ನು ಕೂಡ ಮತ್ತೆ ಓದುತ್ತಾರೆ. ಅಂತಹ ಒಬ್ಬ ಒಳ್ಳೆಯ ಯುವಕ ಇವತ್ತು ನಮಗೆ ಈ 2022ನೇ ಅವಧಿಗೆ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ವಿಶೇಷವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಮಾತ್ರ ಅಲ್ಲದೆ ಅವರ ಧರ್ಮ
ಧರ್ಮಪತ್ನಿಗಳು ಕೂಡ ಬಂದಿದ್ದಾರೆ. ಇವತ್ತು ಅವರಿಗೆ ನಾವು ಜನ್ಮದಿನಾಚರಣೆಯನ್ನು ಹುಟ್ಟುಹಬ್ಬ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರ ಧರ್ಮಪತ್ನಿಗೆ ಸಲ್ಲಿಸ್ತೇನೆ. ಮತ್ತು ಸಣ್ಣ ಮಟ್ಟಿಗೆ ಆಚರಣೆ ಇದೆ. ಮತ್ತೊಮ್ಮೆ ನಮ್ಮ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅವರ ಮಿಸ್ಸಸ್ ಕೂಡ ಬಂದಿರಬೇಕು. ಅವರ ಮಗಳು ಫಿಯೋನಾ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾಳೆ. ಅವಳು ಮಾಡಿದ ಕೆಲಸದಿಂದಾಗಿ ಇವತ್ತು ನಮಗೆ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಪ್ರಶಸ್ತಿ ಬಂದಿದೆ. ಎಲ್ಲ ಅಪ್ಡೇಟ್ ತಿಂಗಳು ಕೊಡುವಂಥ ವರದಿಗಳನ್ನು ಸರಿಯಾಗಿ ಸಲ್ಲಿಸುವಂಥ ಕೆಲಸವನ್ನು ಫಿಯೋನಾ ಮಾಡಿದಳು. ಅವರ ಮಗ ನಮ್ಮ ಸ್ಟೇಜ್ ಡೆಕೋರೇಷನ್ ಆಗಬೇಕಾದ್ರೆ ಕಂಪ್ಲೀಟಾಗಿ ತೊಡಗಿಸ್ಕೊಂಡು ಕೆಲಸ ಮಾಡಿದರು. ಅವರ ಮಿಸ್ಸಸ್ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು. ಗಂಡ ಅದಕ್ಕೆ ತಕ್ಕ ಹಾಗೆ ಇಡೀ ಕುಟುಂಬವೇ ಒಂದು ಸಮಾಜಮುಖಿ ಕುಟುಂಬ ಹೇಳುವುದಿದ್ರೆ. ಹಾಗಾಗಿ ಅವರ ನೇತೃತ್ವದಲ್ಲಿ 2 ವರ್ಷ ನಮಗೆ ಓದೋದೇ ಗೊತ್ತಾಗಲಿಲ್ಲ. ಇನ್ನೂ ಕೂಡ 1 ವರ್ಷ ಕೊಡಬೋಯಿತು, ಆದರೆ ನಿಯಮ ಇಲ್ಲ. ಹಾಗಾಗಿ ಬದಲಾವಣೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ವಿಶೇಷವಾಗಿ ಅವರಿಗೆ ಅಭಿನಂದನೆಗಳು. ಮತ್ತು ನಮಗೆ ಈ ವರ್ಷ ಕಾರ್ಯದರ್ಶಿಯಾಗಿ ಒಳ್ಳೆಯ ಒಬ್ಬ ಕ್ರಿಯಾಶೀಲ ಶಿಕ್ಷಕಿ, ಅತ್ಯುತ್ತಮವಾದ ಶಿಕ್ಷಕಿ, ಒಳ್ಳೆಯ ಕವಿತೆಯನ್ನು, ಒಳ್ಳೆಯ ಬರಹಗಾರರು, ವಾಗ್ಮಿಗಳು ಜಯಲಕ್ಷ್ಮಿ ಅವರು ಕಾರ್ಯದರ್ಶಿಯಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಮತ್ತು ಕೋಶಾಧಿಕಾರಿಯಾಗಿ ನಮ್ಮ ನಳಿನಿ ಗಟ್ಟಿಯವರು ಆಯ್ಕೆಯಾದರೆ ನಿಮಗೆಲ್ಲರಿಗೂ ಇಡೀ ತಂಡಕ್ಕೆ ನಮ್ಮ ವೈಯಕ್ತಿಕ ಮತ್ತು ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸೇರಿಕೊಂಡಿದ್ದೀರಿ, ನಿಮಗೂ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ನಮ್ಮ ಕಾರ್ಯಕ್ರಮ ತಲೆಬಿಸಿ ಮಾಡಲಿಕ್ಕೆ ಏನಿಲ್ಲ, ಒಂದು ಚಿಕ್ಕದಾಗಿ ಚೊಕ್ಕದಾಗಿ ನಾನು ಇಷ್ಟಕ್ಕೆ ಮುಗಿಸ್ತೇನೆ. ಒಂದು ಗಂಟೆ ಕಾರ್ಯಕ್ರಮ, ಅದು ವಿನೂತನವಾಗಿ ಇರ್ತದೆ, ಸಭಾ ನಡವಳಿಯಂತೆ ಒಳ್ಳೆ ರೀತಿಯಲ್ಲಿ ನಡೀತದೆ. ನೀವೆಲ್ಲರೂ ನೋಡಿ ಬಹಳ ಒಳ್ಳೆ ರೀತಿಯಲ್ಲಿ ಆಸ್ವಾದಿಸಿ ನಿಮ್ಮ ಮಕ್ಕಳನ್ನು ನಮ್ಮ JC ಸಂಸ್ಥೆಗೆ ಸೇರಿಸಿ. ಜೂನಿಯರ್ JC ಅಂತ ಒಂದು ಇದೆ, ಅಲ್ಲಿ ಸಣ್ಣ ಮಕ್ಕಳಿಗೆ, ಅದು ಹೈಸ್ಕೂಲು, ಪ್ರೌಢಶಾಲೆ ಮತ್ತು PUC ಕಾಲೇಜಿನ ಮಕ್ಕಳಿಗೆ ಜೂನಿಯರ್ JC ಅಂತ ಇದೆ. ಆ ಮಕ್ಕಳನ್ನು ಸೇರಿಸಿ ಒಳ್ಳೆಯ ವ್ಯಕ್ತಿತ್ವ ವಿಕಸನವಾದಂಥ ತರಬೇತಿಗಳು, ನಾಯಕತ್ವ ತರಬೇತಿಗಳು, ಪರೀಕ್ಷಾ ಪೂರ್ವ ಸಿದ್ಧತಾ ತರಬೇತಿಗಳು, ನಗುವುದು ಹೇಗೆ, ನಗು ಬಗ್ಗೆನೇ ಒಂದು ಟ್ರೈನಿಂಗ್ ಇದೆ. ಇಂಥ ತರಬೇತಿ ಎಲ್ಲ ಸಿಗಬೇಕು ಅಂತಾದರೆ ಆ ಮಕ್ಕಳು ಈ ಸಂಸ್ಥೆಗೆ ಸೇರಬೇಕಾಗ್ತದೆ. ಅಂಥದನ್ನು ಒಳ್ಳೆ ರೀತಿಯಲ್ಲಿ ಆಸ್ವಾದಿಸಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಜೊತೆಗೂಡಿ ಮತ್ತು ನಿಮ್ಮ ಡ್ಯಾನ್ಸ್ ಕಾರ್ಯಕ್ರಮಗಳನ್ನು ಕೂಡ ನಮಗೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ನೋಡುವ ಸೌಭಾಗ್ಯ ಸಿಗಲಿ ಅಂತ ಹೇಳ್ಕೊಳ್ತಾ ನನ್ನ ಪ್ರಸ್ತಾವನೆಯನ್ನು ಕೊನೆಗೊಳಿಸ್ತೇನೆ. ಪ್ರಾಸ್ತಾವಿಕ ನುಡಿಗೆ ಮಾತಾಡಿದಂಥ JC ತ್ಯಾಗಂ ಸರ್ ಅವರಿಗೆ ಧನ್ಯವಾದಗಳು. JC ಮಂಗಳ ಗಂಗೋತ್ರಿಯ ಕಾರ್ಯದರ್ಶಿ, ಕ್ರಿಯಾಶೀಲ ಕಾರ್ಯದರ್ಶಿಯವರು ಪ್ರತಿಮಾ ಹೆಬ್ಬಾರ್ ವಾಚಿಸಬೇಕಾಗಿ ಕೇಳ್ಕೊಳ್ತೇವೆ. 2021ನೇ ಸಾಲಿನ ನಮ್ಮ ಮಂಗಳ ಗಂಗೋತ್ರಿ ಘಟಕದ ಕಾರ್ಯಚಟುವಟಿಕೆಗಳ ವರದಿಯನ್ನು ತಮ್ಮ ಮುಂದಿಡಲು ಹರ್ಷಿಸುತ್ತೇನೆ. ದಿನಾಂಕ 26/2/2021 ಸಹ್ಯಾದ್ರಿ ಕಾಲೇಜಿನಲ್ಲಿ ಘಟಕಾಧಿಕಾರಿಗಳ ಸಭೆ ನಡೆಯಿತು. ನಮ್ಮ ಘಟಕದ ಅಧ್ಯಕ್ಷರಾದ JC ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಇವರು ಭಾಗವಹಿಸಿದ್ದರು. ಮಾರ್ಚ್ 5 ಹರೇಕಳ ಬಾವಲಿಗುರಿ ಎಂಬಲ್ಲಿ ಅನಾರೋಗ್ಯ ಪೀಡಿತ ಕುಟುಂಬದವರಿಗೆ JCI ಮಂಗಳ ಗಂಗೋತ್ರಿ ವತಿಯಿಂದ ಸಹಾಯಧನವನ್ನು ನೀಡಲಾಯಿತು. 8/3/2021 ದೇರಳಕಟ್ಟೆ ಸೇವಾಶ್ರಮದಲ್ಲಿ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಅಲ್ಲಿನ ಮಾತೆಯರಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಸರೋಜಿನಿ ಬೇಕೆ ಭಾಗವಹಿಸಿದ್ದರು. ಶ್ರೀಮತಿ ವಿನೋದ ಕುಮಾರಿ ಫ್ಲವಿಶಾ ವೆಲಿಶಾ ಮೊಂತೇರೋ ಇವರಿಗೆ ಸಾಧನಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 14/3/2021 ಬಡ ಕುಟುಂಬಕ್ಕೆ ಮಂಗಳ ಗಂಗೋತ್ರಿ ವತಿಯಿಂದ ಅಗತ್ಯದ ಮನೆ ಬಳಕೆ ವಸ್ತುಗಳನ್ನು ನೀಡಲಾಯಿತು. ಜೂನಿಯರ್ JC ಪದಗ್ರಹಣ ಕಾರ್ಯಕ್ರಮವೂ ನಡೆಯಿತು. ಫಿಯೋನಾ ಕುಟಿನ ಅಧ್ಯಕ್ಷರಾಗಿ ಆಯ್ಕೆಯಾದರು. LDFT ತರಬೇತಿ ಕಾರ್ಯಕ್ರಮವೂ ನಡೆಯಿತು. JC ಸೌರಭದಲ್ಲಿ ಸಾಧನಶ್ರೀ ಪ್ರಶಸ್ತಿಯನ್ನು ಸ್ವಾತಿ ಭಟ್ ಇವರಿಗೆ ನೀಡಿ ಗೌರವಿಸಲಾಯಿತು. ಏಪ್ರಿಲ್ ಸೆಲ್ಯೂಟ್ ಟು ಸೈಲೆಂಟ್ ವರ್ಕ್ ಹಾಸ್ಪಿಟಲ್ PHC ನಾಟಕಲ್ ಸಿಬ್ಬಂದಿಯವರನ್ನು ಗೌರವಿಸಲಾಯಿತು. ಆಯುಷ್ಮಾನ್ ನೋಂದಣಿ ಕಾರ್ಯಕ್ರಮ, ಅದರಲ್ಲಿ ಉಚಿತ ವಾಕ್ ಮತ್ತು ಶ್ರವಣ ಮಾಹಿತಿ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ಮೇ 1 ಕಾರ್ಮಿಕರ ದಿನಾಚರಣೆಯಂದು ಅನ್ನದಾಸೋಹ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮ ಜರುಗಿತು. ಆಶಾ ಕಾರ್ಯಕರ್ತರಿಗೆ ಕಿಟ್ ವಿತರಣೆ ನಡೆಯಿತು. JCI ಸತೀಶ್ ಭಟ್ ಇವರಿಂದ ವ್ಯಕ್ತಿತ್ವ ನಿರ್ಮಾಣ ತರಬೇತಿ ಕಾರ್ಯಕ್ರಮವನ್ನು ನಾವು ನಡೆಸಿದೆವು. ಕೋಣಾಜಿಯಲ್ಲಿ ಡಯಾಲಿಸಿಸ್ ರೋಗಿ ಹಾಗೂ ನಮ್ಮವರೇ ಆದ JC ಬಂಧುವಿಗೆ ಸಹಾಯಧನವನ್ನು ವಿತರಿಸಲಾಯಿತು. ಜೂನ್ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಯೋಜಿಸಲಾಯಿತು. ಕ್ಯಾಪ್ ಟ್ರೈನಿಂಗ್ SSLC ಪೂರ್ವ ತರಬೇತಿಯನ್ನು ಹಾಗೂ JCI ರೈಸ್ ಟ್ರೈನಿಂಗ್ ವರ್ಕ್ ಇದನ್ನು ಆಯೋಜಿಸಲಾಯಿತು. ಅನಾರೋಗ್ಯ ಪೀಡಿತ ಹಾಗೂ ಬಡ ಕುಟುಂಬದ ಮನೆ ನಿರ್ಮಾಣಕ್ಕಾಗಿ ಸಹಾಯಧನವನ್ನು ವಿತರಿಸಲಾಯಿತು. ಜುಲೈ ಗರಿಮಾ ಕಾರ್ಯಕ್ರಮದಲ್ಲಿ ಜೆಂಡರ್ ಈಕ್ವಾಲಿಟಿ JC ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಇವರಿಂದ ತರಬೇತಿಯನ್ನು ಪಡೆದುಕೊಂಡೆವು. ಅದೇ ರೀತಿ ಪತಿ ಪತ್ನಿಯರ ಸಂಬಂಧದ ಕುರಿತು ಶ್ರೀಮತಿ ಐರಿನ್ ರೆಬೆಲ್ಲೋ ಇವರಿಂದ ಕಾರ್ಯಾಗಾರವನ್ನು ಆನ್ಲೈನ್ ಮೂಲಕ ನಡೆಸಲಾಯಿತು. SSLC ಮಕ್ಕಳಿಗೆ ಪರೀಕ್ಷಾ ಪೂರ್ವ ತರಬೇತಿಯನ್ನು JC ಸತೀಶ್ ಭಟ್ ಬಿಳಿನೆಲೆ ಇವರಿಂದ ನಡೆಸಲಾಯಿತು. ಲಾವಾ ತರಬೇತಿಯನ್ನು JC ಸೆನೆಟರ್ ಶರತ್ ಕುಮಾರ್ ಇವರು ನಡೆಸಿಕೊಟ್ಟರು. ಅದೇ ತಿಂಗಳಲ್ಲಿ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರನ್ನು ಗುರುತಿಸಿ ಗೌರವಿಸಲಾಯಿತು.
ಆಗಸ್ಟ್ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಕಾರ್ಯಕ್ರಮದಲ್ಲಿ ಮಿಲಿಟರಿ ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ಗೌರವಿಸಿದೆವು. ಆಗಸ್ಟ್ನಲ್ಲಿ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯನ್ನು ಆನ್ಲೈನ್ ಮೂಲಕ ನಡೆಸಿಕೊಂಡೆವು. ಅದೇ ದಿನ ಅಸೈಗೋಳಿ ಪರಿಸರದ ರಸ್ತೆ ಕಾಮಗಾರಿಯನ್ನು ನಡೆಸಿಕೊಟ್ಟೆವು. JCI ತೊಕ್ಕೊಟ್ಟು ಸ್ಟಾರ್ನ ಪದಗ್ರಹಣ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ID ಕಾರ್ ವಿತರಣೆಯೂ ನಡೆಯಿತು. ಸೆಪ್ಟೆಂಬರ್ ಶಿಕ್ಷಕ ದಿನಾಚರಣೆ. ಈ ಕಾರ್ಯಕ್ರಮದಲ್ಲಿ JCI ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಯಿತು ಹಾಗೂ ಸುಮಾರು 30 ಶಿಕ್ಷಕರನ್ನು ನಾವು JCI ಮಂಗಳ ಗಂಗೋತ್ರಿಯಿಂದ ಗೌರವಿಸಿದೆವು. ಸೆಪ್ಟೆಂಬರ್ನಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರ ಭೇಟಿ, ವಿದ್ಯಾರ್ಥಿ ವೇತನ, ಬಡ ಕುಟುಂಬದ ಮನೆಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಡೆಸಿದೆವು. JCV ಬಂಧನ್ ಇದರಲ್ಲಿ ವಿತ್ ಕೋವಿ ಹೆಲ್ಪ್ ಕಾರ್ಯಕ್ರಮವೂ ನಡೆಯಿತು. ಇದರಲ್ಲಿ ಆಟೋ ಚಾಲಕರಿಗೆ ಮಾಸ್ಕ್ ವಿತರಣೆ, ನ್ಯೂಟ್ರಿಷನ್, ವುಮನ್ ಡೇ ವಿತ್ ಸ್ಪೋರ್ಟ್ಸ್ ಮುಂತಾದ ಕಾರ್ಯಕ್ರಮಗಳು ನಡೆಸಿದವು. ಅಕ್ಟೋಬರ್ ಕುಮಾರಿ ವಿನಂತಿ ಹರಿಕಾಂತ್ ಇವರಿಗೆ ಬಾಲ ಪ್ರತಿಭೆ ಪುರಸ್ಕಾರ, ಯೋಗದಲ್ಲಿ ಸಾಧನೆ ಮಾಡಿರ್ತಾರೆ, ಅವರಿಗೆ ಗೌರವಿಸಲಾಯಿತು. ವಲಯಾಧ್ಯಕ್ಷರ ಭೇಟಿ ಕಾರ್ಯಕ್ರಮವು ಇದೇ ಸಂದರ್ಭದಲ್ಲಿ ನಡೆಯಿತು. ಗಾಂಧಿ ಜಯಂತಿಯನ್ನು ಪನೀರ್ ಆಶ್ರಮದಲ್ಲಿ ಮಕ್ಕಳೊಂದಿಗೆ ನಡೆಸಲಾಯಿತು. ಅಸೈಗೋಳಿ ಪರಿಸರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಿದೆವು. ಸತತ 15 ದಿನಗಳವರೆಗೆ ಆಕ್ಯುಪ್ರೆಷರ್ ಫುಡ್ ಥೆರಪಿ ಕಾರ್ಯಕ್ರಮವನ್ನು ನವೆಂಬರ್ ತಿಂಗಳಲ್ಲಿ ಹಮ್ಮಿಕೊಂಡೆವು. ಮಕ್ಕಳ ದಿನಾಚರಣೆಯನ್ನು ಪಾನೀರ್ ಆಶ್ರಮದಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳ ಮೂಲಕ ಮಕ್ಕಳನ್ನು ಮನರಂಜಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದೆವು. ಡಿಸೆಂಬರ್ ತಿಂಗಳಲ್ಲಿ ನಮ್ಮ ನೂತನ ಕಾರ್ಯಕಾರಿ ಸಮಿತಿಯ ಚುನಾವಣೆ ನಡೆದು ಹೊಸ ಅಧ್ಯಕ್ಷರು ಮತ್ತು ಇಡೀ ತಂಡವನ್ನು ಹೊಸತಾಗಿ ಪುನರ್ನಿರ್ಮಾಣ ಮಾಡಲಾಯಿತು. ಈ ವರ್ಷ 2021ನೇ ಸಾಲಿನಲ್ಲಿ ನಮಗೆ ದೊರೆತ ಪ್ರಶಸ್ತಿಗಳ ವಿವರವು ಹೀಗಿದೆ. ಮಿಡ್ಕಾನ್ 2021 ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ರನ್ನರ್ ಅಪ್ JCI ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ. ಮಿಡ್ಕಾನ್ 2020 ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ರನ್ನರ್ ಅಪ್ JCI ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ. ಔಟ್ಸ್ಟ್ಯಾಂಡಿಂಗ್ HGF JCI ಇಂಡಿಯಾ ಫೌಂಡೇಶನ್ JCI ಮೆಂಬರ್ ಆಫ್ ಝೋನ್ ಅವಾರ್ಡ್ ಝೋನ್ 15 JCI ಫ್ರಾಂಕಿ ಫ್ರಾನ್ಸಿಸ್ ಫಾರ್ ಕಂಡಕ್ಟಿಂಗ್ ವ್ಯಾಲ್ಯೂಯೇಬಲ್ ಪ್ರೋಗ್ರಾಮ್ ಅಂಡರ್ ದ banner of Garima 2021. Salute to silent workers for conducting zone president office visit. 3-star recognition for our loam. 4th place top 10 recognition. Outstanding loam winner Midcon 2021. 2020 Midcon 2020 outstanding president. 2020 Midcon 2020 region award special project runner prashasti. 2020 management area recognition silver loam. Program area recognition for outstanding. Salute to the silent worker program. Then need blood call JCI. Banner display competition first place in Aduri zone conference of JCI 2021. Media coverage competition second place Aduri zone conference JCI India 2021. Program area 2021 JCI week Bandhan top 5 loam recognition. Program area 2021 top 3 recognition. JCI week overall top 10 loam recognition. Farmers help desk ರೈತ ಸ್ನೇಹಿ ಪುರಸ್ಕಾರ ಝೋನ್ ಕಾನ್ 2021 ಡೈಮಂಡ್ ಲೋಮ್ ಎಂದು ಗುರುತಿಸಲಾಯಿತು. GND ಅವಾರ್ಡ್ ರೈಸ್ 2020 ಸಾರಥಿ ಇನ್ GND ಏರಿಯಾ ಝೋನ್ 15. ಔಟ್ಸ್ಟ್ಯಾಂಡಿಂಗ್ ಪಬ್ಲಿಕ್ ರಿಲೇಷನ್ ಪ್ರೋಗ್ರಾಮ್ ಆಫ್ ದ ಝೋನ್ ಅವಾರ್ಡ್ ವಿನ್ನರ್. ಔಟ್ಸ್ಟ್ಯಾಂಡಿಂಗ್ ಲೋಕಲ್ ಇಕನಾಮಿಕಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಫ್ ದ ಝೋನ್ ಅವಾರ್ಡ್ ವಿನ್ನರ್ ಆ್ಯಂಡ್ 100% ಎಫಿಷಿಯನ್ಸಿ ನ್ಯಾಷನಲ್ ಅವಾರ್ಡ್. ಇದು ಈ 2021ರಲ್ಲಿ ಸತತವಾಗಿ 2 ವರ್ಷದವರೆಗೆ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೆವು. 2 ವರ್ಷದವರೆಗೆ ಕೊರೋನಾ ಬಂದ ಸಮಯದಲ್ಲಿ ನಾವು 2 ವರ್ಷದವರೆಗೆ ಅಧ್ಯಕ್ಷರು ತುಂಬ ಕಾರ್ಯಕ್ರಮಗಳನ್ನು ನಡೆಸಿರ್ತಾರೆ. ಹಾಗೂ ಇದಕ್ಕೆ ಎಲ್ಲ ನಮ್ಮ JCIಯ ಎಲ್ಲ ಬಂಧು ಮಿತ್ರರು ಒಂದೇ ಕುಟುಂಬದವರಂತೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಾವು ಈ ಕಾರ್ಯಕ್ರಮವನ್ನು 2 ವರ್ಷದಲ್ಲಿ ನಮ್ಮ JCI ಮಂಗಳ ಗಂಗೋತ್ರಿ ಯಶಸ್ವಿಗೊಳಿಸಿದ್ದೇವೆ. ತಮಗೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಈಗ ನಮ್ಮ JCI ಮಂಗಳ ಗಂಗೋತ್ರಿಯ ಎಲ್ಲ ಸದಸ್ಯರಿಗೆ ಎಲ್ಲರಿಗೆ ನೆನಪಿನ ಕಾಣಿಕೆಯನ್ನು ನಾವು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇಬ್ಬರು ಸೇರಿ ಕೊಡುವುದಂತ ತೀರ್ಮಾನಿಸಿದ್ದೇವೆ. ಹಾಗೆ ಬಂದು ಎಲ್ಲರೂ ಸಹ ನಮ್ಮ JCI ಸದಸ್ಯರು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತೇವೆ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ JC ಕಮಲಾಕ್ಷ ಶೆಟ್ಟಿಗಾರ್ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ JC ಜಯಲಕ್ಷ್ಮಿ ಜಿ, JC ನಳಿನಿಗಟ್ಟಿ, JC ಲವಿನಾ ದಾಂತಿ, JC ನರಸಿಂಹಯ್ಯ, JC ರವಿಶಂಕರ್, JC ಕುಮುದಿನಿ, JC AK ಬಾಬು,
ಜೆಸಿ ಗೀತಾ ಜುಡಿತ್ ಸಲ್ಡಾನಾ, ಜೆಸಿ ಜುಬೇದಾ, ಜೆಸಿ ಆರಿಫ್ ಕಲ್ಕಟ್ಟ, ಜೆಸಿ ಚನಿಯಪ್ಪ. ಜೆಸಿ ತ್ಯಾಗಂ ಹರೇಕಳ, ಜೆಸಿ ಪ್ರಭಾಕರ್ ಜೋಗಿ, ಜೆಸಿ ವಲೇರಿಯನ್ ಡಿಸೋಜಾ, ಜೆಸಿ ಹರೀಶ್ ಕುಮಾರ್, ಜೆಸಿ ಮೋಹನ್ ಶಿರ್ಲಾಲ್, ಜೆಸಿ ವಸಂತ್ ಕುಮಾರ್ ಕೋಡಿ, ಜೆಸಿ ಬಾದ್ಶಾ ಸಾಂಬಾರ್ ತೋಟ, ಜೆಸಿ ಪ್ರಶಾಂತ್ ನಾಯಕ್, ಜೆಸಿ ಪವಿತ್ರ ಗಣೇಶ್, ಜೆಸಿ ಜಗದೀಶ್ ಪ್ರಸಾದ್, ಜೆಸಿ ಪ್ರತಾಪ್ ಅಸೈಗೋಳಿ, ಜೆಸಿ ರುವಿತಾ ಮಿನೇಜಸ್, ಜೆಸಿ ಸಂತೋಷ್ ಡಿಸೋಜಾ, ಜೆಸಿ ಪ್ರದೀಪ್ ಕುಟಿನಾ, ಜೆಸಿ ಸಂದೀಪ್ ಡಿಸೋಜಾ. ನಮ್ಮ ಅಧ್ಯಕ್ಷರು ಆಸೆ ಪಟ್ಟಿದ್ದಾರೆ ಮಾಧ್ಯಮ ಮಿತ್ರರಿಗೆ ಕೂಡ ಒಂದು ಸಣ್ಣ ನೆನಪಿನ ಕಾಣಿ ಕೊಡಬೇಕು ಅಂತೇಳಿ. ಹಿರಿಯರಾದ ಸತೀಶ್ ಮುಂಡಿಕಾಯಿ ಅವರು ಬನ್ನಿ, ಹಿರಿಯರಾದ ಸತೀಶ್ ಕೊನಾಜಿ ಅವರು ಬನ್ನಿ, ಹಿರಿಯರಾದ ಅನ್ಸರ್ ಇನೋಲಿ ಅವರು ಬನ್ನಿ ದಯವಿಟ್ಟು. ಅನ್ಸರ್ರೆ ಹಾಂ, ಮತ್ತು ಆಸಿಫ್, ನಮ್ಮ ಆಸಿಫ್ ಬನ್ನಿ ಹೊಸ ಕೊರಾಲ್. ಆರಿಫ್ ಅವರು ಆಯಿತು. ಹಾಂ, ಶಿವರಾಜ್ ಬನ್ನಿ, ಶಿವ ಅಲ್ಲ ಬನ್ನಿ. ದಯವಿಟ್ಟು ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ. ಸ್ವಾತಿ ಭಟ್ ಭಾಳ ಒಳ್ಳೆಯ ರಾಷ್ಟ್ರಮಟ್ಟದ ಪ್ರತಿಭೆ, ಅದು ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ಕ್ಲಾಸ್ ತರಗತಿ ತಗೊಂಡು ಅದೆಷ್ಟೋ ಮಕ್ಕಳಿಗೆ ಭರತನಾಟ್ಯ ಕಲೆಯನ್ನು ಕಲಿಸ್ಕೊಡುವಂಥ ಒಬ್ಬ ದಿಟ್ಟ ಬಾಲಕಿ. ಈಗ ಪೂರ್ವಾಧ್ಯಕ್ಷರಿಗೆ ಗೌರವ. IPP ಆಗಿ ಪವಿತ್ರ ಗಣೇಶ್ ಅವರು ಪೂರ್ವಾಧ್ಯಕ್ಷರ ಸಾಲಿಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಪೂರ್ವಾಧ್ಯಕ್ಷ ಸ್ಥಾನಕ್ಕೆ ಇರುವಿಕೆಯನ್ನು ನಾನು ಅವರು ಈಗ ನೂತನ ಅಧ್ಯಕ್ಷರ ಪರಿಚಯ ಮಾಡಲಿಕ್ಕಿದ್ದಾರೆ. ಗೀತಾ ಜುಡಿತ್ ಸಲ್ಡಾನರವರು. ಜೆಸಿ ಗೀತಾ ಜುಡಿತ್ ಸಲ್ಡಾನಾ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ವಂದಿಸುತ್ತಾ, ಶ್ರೀಯುತ ಕಮಲಾಕ್ಷ ಡಿ ಶೆಟ್ಟಿಗಾರ್ ಇವರ ಮುಂದಿನ ನೂತನ ಅಧ್ಯಕ್ಷರಾದಂಥ ಇವರ ಕಿರುಪರಿಚಯವನ್ನು ಮಾಡಿಕೊಡಲು ನಾನು ಆಶಿಸ್ತೇನೆ. ಶ್ರೀಯುತ ಕಮಲಾಕ್ಷ ಡಿ ಶೆಟ್ಟಿಗಾರ್ ಇವರ ತಂದೆ ದಿವಂಗತ ದೇವಣ್ಣ ಶೆಟ್ಟಿಗಾರ್, ತಾಯಿ ಶ್ರೀಮತಿ ಭಾಗೀರಥಿ ಇವರ ಪುತ್ರರಾಗಿದ್ದರು. ಹಾಗೂ ಇವರ ಪತ್ನಿಯ ಹೆಸರು ಶ್ರೀಮತಿ ನಿಮಿತಾ ಕುಮಾರಿ. ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಕುಮಾರಿ ತ್ರಿಷಾ 12 ವರ್ಷ ಹಾಗೂ ಮಾಸ್ಟರ್ ಗಮನ್ 6 ವರ್ಷ. ಇವರು ಹುಟ್ಟಿದ್ದು ಮಂಗಳೂರು ಕೊಣಜೆ ಗ್ರಾಮದ ಕೊನಿಲಾ, ಇಲ್ಲಿ ಇವರ ವಾಸ. ಹಾಗೂ ಇವರ ಶಿಕ್ಷಣ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಇವರು ಪಡೆದಿರುತ್ತಾರೆ. ಇವರ ವೃತ್ತಿ ಜೀವನ ಹೇಳುವುದಾದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗಾಂಧಿನಗರ ಕಾವೂರು ಮಂಗಳೂರು, ಇಲ್ಲಿ ಅರೆಕಾಲಿಕ ಉಪನ್ಯಾಸಕರಾಗಿ ಇವರ ವೃತ್ತಿ ಆರಂಭಗೊಂಡಿತ್ತು. ಆನಂತರ ಕೆನರಾ ಟೈಮ್ಸ್ ಗ್ರೂಪ್ನ ಕನ್ನಡ ಜನರಂಗ ದಿನಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ, ಕನ್ನಡ ಜನರಂಗ ಪ್ರತಿನಿಧಿಯಲ್ಲಿ ಸಹ ಸಂಪಾದಕರಾಗಿ ಹಾಗೂ ವರದಿಗಾರರಾಗಿ ಇವರ ವೃತ್ತಿ, ಹಾಗೂ ಮ್ಯಾಗ್ನಮ್ ಇಂಟರ್ಗ್ರಾಫಿಕ್ಸ್ ಜಾಹೀರಾತು ಸಂಸ್ಥೆಯಲ್ಲಿ ಇವರು ಮಂಗಳೂರು ಹಾಗೂ ಮೈಸೂರು ಇಲಾಖೆಯಲ್ಲಿ ಈ ಶಾಖೆಗಳಲ್ಲಿ ಇವರು ಕೆಲಸ ಮಾಡಿರ್ತಾರೆ. ಪ್ರತಿಷ್ಠಿತ ಕನ್ನಡ TV ಮಾಧ್ಯಮದಲ್ಲಿ ಸುವರ್ಣ ನ್ಯೂಸ್, ದಿ ಪತ್ರಿಕೆಗಳಾದಂಥ ಕನ್ನಡಪ್ರಭ ಹಾಗೂ ವಿಶ್ವವಾಣಿಯಲ್ಲಿ ಮ್ಯಾನೇಜರ್ ಆಗಿ ಇವರು ವೃತ್ತಿ ಸಲ್ಲಿಸಿದ್ದಾರೆ. ಸ್ಥಳೀಯ TV ಮಾಧ್ಯಮಗಳಾದ ಸ್ಪಂದನ ಹಾಗೂ ಮುಕ್ತ ಟಿವಿಯಲ್ಲಿ ಇವರ ಸೇವೆ ಸಲ್ಲಿಸಿರುತ್ತಾರೆ. ಇವರ ವ್ಯವಹಾರ ಸಾಮಾಜಿಕ ಚಟುವಟಿಕೆಗಳಿಗೆ ಪೂರಕವಾಗಲೆಂದು ಕಮಲ್ ಅಸೋಸಿಯೇಷನ್ ಎಂಬ ಆನ್ಲೈನ್ ಸಂಸ್ಥೆ ಇವರು ಸ್ಥಾಪಿಸಿದ್ದಾರೆ. ಇಲ್ಲಿ ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರಿಗೆ ಉಚಿತ ಸೇವೆಯನ್ನು ಇಲ್ಲಿ ಕೊಡಲ್ಪಡುವುದು, ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಗುರು ಎಜ್ಯು ದಟ್ ಮೀನ್ಸ್ ಎಂಬ ಕೋಚಿಂಗ್ ಸೆಂಟರನ್ನು ಇವರು ಸ್ಥಾಪನೆ ಮಾಡಿ ಅದರಲ್ಲಿ ಸರಕಾರಿ ಹಾಗೂ ಅನುದಾನಿತ ಬಡ SLC ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ನೀಡಲಾಗುತ್ತಿತ್ತು.
ಹಾಗೂ ನಮ್ಮ ಅಬಕಾಸ್ ಇದರಲ್ಲಿ 3 ವಿದ್ಯಾರ್ಥಿಗಳು ಪ್ರಥಮ ವರ್ಷದಲ್ಲಿ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದು ಈ ಹೆಗ್ಗಳಿಕೆ ನಮ್ಮ ಶ್ರೀಯುತ ಮುಂದಿನ ಅಧ್ಯಕ್ಷರಾದ ಕಮಲಾಕ್ಷ ಶೆಟ್ಟಿಗಾರ್ ಅವರದು. ದಯವಿಟ್ಟು ಎಲ್ಲರೂ ಗಟ್ಟಿಯಾಗಿ ಕೈ ಚಪ್ಪಾಳೆ ಕೊಡಿ. ಹಾಗೂ ಇವರ ಸಮಾಜ ಸೇವೆಯನ್ನು ನಾವು ಗುರುತಿಸುವುದಾದರೆ ಯಾಗಿರುವಾಗಲೇ ಇವರು UBM ಹಿರಿಯ ಪ್ರಾಥಮಿಕ ಮಲಾರ್ ಕೋಣಜೆ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಸದಸ್ಯರಾಗಿ ಪದಾಧಿಕಾರಿಯಾಗಿ ಪ್ರಸ್ತುತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಇಲ್ಲಿ ಹಲವು ಬಾರಿ ಉಚಿತ ವೈದ್ಯಕೀಯ ಶಿಬಿರ, ರಕ್ತದಾನ ಶಿಬಿರ ಹಾಗೂ ಸರಕಾರಿ ಕಾರ್ಯಕ್ರಮಗಳನ್ನು ಮನೆ ಮನೆ ಭೇಟಿ ಮೂಲಕ ಪ್ರಚಾರ ಮಾಡಿ ಕೆಲವು ಕ್ರೀಡಾಕೂಟಗಳನ್ನು ಇವರು ಆಯೋಜಿಸಿರುತ್ತಾರೆ. ಹಾಗೂ ದೇಶದೆಲ್ಲೆಡೆ ನಡೆದಂಥ ಸಾಕ್ಷರತಾ ಆಂದೋಲನದಲ್ಲಿ ಕೊಣಜೆ ಗ್ರಾಮ ಪಂಚಾಯತ್ ವತಿಯಿಂದ ಸೇವಾ ಶಿಕ್ಷಕನಾಗಿ ಕೆಲಸ ಹಾಗೂ ರಾಷ್ಟ್ರ ಮನ್ನಣೆಯನ್ನು ಇವರು ಗಳಿಸಿರುತ್ತಾರೆ. ಅಲ್ಲದೆ ಹಲವಾರು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲೂ ಇವರನ್ನೇ ತೊಡಗಿಸಿದ್ದಾರೆ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಸೇವೆ 25ಕ್ಕೂ ಮಿಕ್ಕು ತುಳು ನಾಟಕದಲ್ಲಿ ಪಾತ್ರ ಮಾಡಿದ್ದಾರೆ. ನಾಟಕಗಳಿಗೆ ಪದ್ಯ ರಚನೆ, ನಿರ್ದೇಶನ ಹಾಗೂ ಕಾಲೇಜು ಜೀವನದಲ್ಲಿ 100 ದಿನ 100 ಕವನ ಇದರ ರಚನೆಯ ಈ ಪುರಸ್ಕಾರಕ್ಕೆ ಇವರು ಭಾಜನರಾಗಿದ್ದಾರೆ. ಮಂಗಳೂರಿನ ನಿರಂತರ ಗೋಡೆ ಪತ್ರಿಕೆಯ ಬರಹಗಾರರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ದಯವಿಟ್ಟು ಚಪ್ಪಾಳೆ ಬರಲಿ. ಕ್ರೀಡೆ ಹಾಗೂ ಇವರ ಹವ್ಯಾಸ ಬಗ್ಗೆ ಹೇಳುವುದಾದರೆ ಚಿತ್ರಕಲೆ ಕ್ರೀಡೆಗಳಾದ ವಾಲಿಬಾಲ್, ಕ್ರಿಕೆಟ್, ಚೆಸ್, ಕ್ಯಾರಮ್ ಹಾಗೂ ಪಂದ್ಯಾಟಗಳ ಆಯೋಜನೆ ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪುರಸ್ಕಾರ ಅಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿದವರು ಇವರಾಗಿ ಇವರ ಪಾತ್ರ ವಿಶೇಷವಾಗಿದೆ. ಸಮಾಜ ಸೇವೆಗೆ ಹೊಸ ಯೋಜನೆಯನ್ನು ಒದಗಿಸುವುದಲ್ಲದೆ AIR ಮಂಗಳ ಗಂಗೋತ್ರಿ ಸಂಸ್ಥೆ ಇದರ ಸಂಸ್ಥೆಗೆ ಅಧ್ಯಕ್ಷರಾಗಿ AI ತ್ಯಾಗಂ ಅರೇಕಳ ಇವರ ಮಾರ್ಗದರ್ಶನದಲ್ಲಿ 2016ರಲ್ಲಿ ಇವರು ಸೇರ್ಪಡೆಗೊಂಡು 2016ರಲ್ಲಿ ನಿರ್ದೇಶಕರಾಗಿ, 2017ರಲ್ಲಿ ಜೊತೆ ಕಾರ್ಯದರ್ಶಿಯಾಗಿ, 2018ರಲ್ಲಿ ಕೋಶಾಧಿಕಾರಿಯಾಗಿ, 2019ರಲ್ಲಿ ಕಾರ್ಯದರ್ಶಿಯಾಗಿ ಹಾಗೂ 2020ರಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 2020ನೇ ಸಾಲಿನಲ್ಲಿ AIR ಸಾಧನಾ ಶ್ರೀ ಪುರಸ್ಕಾರವು ಇವರದಾಗಿದೆ. AIRನಲ್ಲಿ ಇವರ ವಿಶೇಷ ಸಾಧನೆ ಇನ್ನೂ ಇದೆ. ಹಿರಿಯ ನಾಗರಿಕರಿಗೆ ಉಚಿತ ಕಾರ್ಡ್ ವಿತರಣೆ, ನಿರಂತರ ಕಾರ್ಯಕ್ರಮದಲ್ಲಿ ಸಂಯೋಜಕರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ವರ್ಷಂಪ್ರತಿ ನಡೆಯುವ ಮುದ್ದು ಕೃಷ್ಣ ಸೇವಾ ಈ ಸ್ಪರ್ಧೆಯಲ್ಲಿ ಸಂಯೋಜಕರಾಗಿ ಇವರ ಸೇವೆ ಹಾಗೂ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ತರಬೇತಿ ಕಾರ್ಯಕ್ರಮದಲ್ಲಿ ಇವರು ಸಂಯೋಜನೆಯನ್ನು ಮಾಡಿರುತ್ತಾರೆ. ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮದಲ್ಲಿ ಸಂಯೋಜನೆ ಹಾಗೂ ಸ್ವಚ್ಛತಾ ಆಂದೋಲನ ಸಂಯೋಜನೆ ಇದು ಇವರ ವಿಶೇಷ ಸೇವೆ ಆಗಿರುತ್ತದೆ. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಸೇವೆ ಸ್ಥಳೀಯ ಯುವಕರಿಗೆ ಒಟ್ಟುಗೂಡಿಸಿ ಹಗಲು ರಾತ್ರಿ ಶ್ರಮ ಸೇವೆಯ ಮೂಲಕ 9 ಅಡಿ ಅಗಲದ 20 ಅಡಿ ಆಳದ ಬಾವಿ ತೋಡಿ ಸ್ಥಳೀಯರಿಗೆ ನೀರಿನ ವ್ಯವಸ್ಥೆಯನ್ನು ನೀಡಿರುವಂಥ ಧೀಮಂತ ಅಧ್ಯಕ್ಷರು ನಮ್ಮ JCA ಅಧ್ಯಕ್ಷರು, ಮುಂಬರುವ ಅಧ್ಯಕ್ಷರು. ಗಟ್ಟಿಯಾಗಿ ಒಮ್ಮೆ ಚಪ್ಪಾಳೆ ಕೊಡಿ. ಮಂಗಳೂರು ವಿಶ್ವವಿದ್ಯಾನಿಲಯದ LR ಪದವಿಗೆ ಸಂಪರ್ಕಿಸಬಹುದಾದ ಹೊಸ ರಸ್ತೆ ನಿರ್ಮಾಣ ಮಾಡುವ ಕೆಲಸದಲ್ಲಿ ಸ್ಥಳೀಯರ ಸಹಕಾರದೊಂದಿಗೆ ಕೈ ಜೋಡಿಸಿಕೊಂಡು 800 ಅಡಿ ಕೆಲಸ ಈವರೆಗೆ ಮುಗಿದಿದೆ. ಇದು ಹೆಮ್ಮೆ ನಮ್ಮ ಅಧ್ಯಕ್ಷರದು, ಮುಂದಿನ ಅಧ್ಯಕ್ಷರದು. ಅಲ್ಲದೆ ಹಡಿಲು ಬಿದ್ದಿರುವ ಜಮೀನನ್ನು ಗುರುತಿಸಿ ಸುಮಾರು 2 ಎಕರೆ ಇತ್ತೀಚೆಗೆ ಭತ್ತದ ನೇಜಿ ನೆಟ್ಟಿರುವ ಅಲ್ಲದೆ ಹಲವು ಮನೆಗಳಲ್ಲಿ ಸ್ಥಳೀಯರನ್ನು ಸೇರಿಸಿಕೊಂಡು ಶ್ರಮ ಸೇವೆ ನಡೆಸಿರುತ್ತಾರೆ ಎಂದು ಅವರು ವಹಿಸಲಿದ್ದಾರೆ. ಅವರ ನೇತೃತ್ವದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಅವರು ಇರುವಾಗ ಹೆಚ್ಚು ನಮ್ಮ ಗ್ರಾಮ, ಊರು, ದೇಶ ಅಭಿವೃದ್ಧಿ ಹೊಂದಲಿ, ಅವರಿಗೆ ಭಗವಂತ ಹೆಚ್ಚು ಆಶೀರ್ವಾದವನ್ನು ನೀಡಲಿ ಹಾಗೂ ನಮ್ಮ JCI ಸಂಸ್ಥೆ ಇನ್ನೂ ಎಲ್ಲ ಕಡೆ ಬಾಳಿ ಬೆಳಗಲಿ, ಎಲ್ಲರಿಗೂ ಇದು ದಾರಿದೀಪವಾಗಲಿ ಅಂತ ನಮ್ಮ ಅಧ್ಯಕ್ಷರಿಗೆ ವಿಶ್ ಮಾಡುತ್ತಾ ನನ್ನ ಅವರ ಕುರಿಪರಿಚಯವನ್ನು ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ದಯವಿಟ್ಟು ನೂತನ ಅಧ್ಯಕ್ಷರು, ನಮ್ಮ ಪೂರ್ವ ಅಧ್ಯಕ್ಷರು ವೇದಿಕೆ ಹತ್ರ ಕರ್ಕೊಂಡು ಚಪ್ಪಾಳೆ ಮೂಲಕ ನೂತನ ಅಧ್ಯಕ್ಷರಿಗೆ ಪ್ರಮಾಣ ವಚನ. ಅಧ್ಯಕ್ಷರು ಬಲಗೈಯನ್ನು ಭುಜದ ಮೇಲೆತ್ತರಕ್ಕೆ ಇಡಬೇಕಾಗಿ ಕೇಳ್ಕೊಳ್ತೇನೆ. ನಾನು ಹೇಳಿದಾಗೆ ತಾವು ಹೇಳೋದು. ನಾನು JCI ಮಂಗಳ ಗಂಗೋತ್ರಿಯ ಅಧ್ಯಕ್ಷರಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸ್ತೇನೆಂದು ಹಾಗೂ ಸಂಸ್ಥೆಯ ಸಂವಿಧಾನ
ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ಸಭಾ ಕಾರ್ಯಕ್ರಮದ ದ್ವಿತೀಯ ಅರ್ಧದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. JCI ಮಂಗಳ ಗಂಗೋತ್ರಿ ಇದರ 2022ನೇ ಸಾಲಿನಲ್ಲಿ ನಮ್ಮ ಹಿರಿಯರು, ನಮ್ಮೆಲ್ಲ JC ಸದಸ್ಯರು ಸೇರಿಕೊಂಡು ನನ್ನನ್ನು ಈ ವರ್ಷದ ಅವಧಿಗೆ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದೀರಿ. ಅದಕ್ಕಾಗಿ ಮೊದಲನೇದಾಗಿ ನಾನು ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಆಲೋಚನೆಗಳನ್ನು ಯೋಜನೆಗಳ ರೂಪಗಳಲ್ಲಿ ಕಾರ್ಯಗತಗೊಳಿಸುವಂಥ ಆ ಸಂದರ್ಭದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಇದ್ದು ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ JC ಸಂಸ್ಥೆಯ ಹಿರಿಯ ಅಧಿಕಾರಿಗಳ ಎಲ್ಲರ ಸಹಕಾರವನ್ನು ಕೇಳುತ್ತಾ ಈ ಚಿಕ್ಕ ಮಾತನ್ನು ನಾನು ಕೊನೆಗೊಳಿಸ್ತೇನೆ. ಮುಂದಿನ ದಿನಗಳಲ್ಲಿ ಮಾತಾಡಲಿಕ್ಕಿದೆ, ಆವಾಗ ಸವಿಸ್ತರವಾಗಿ ಮಾತಾಡ್ತೇನೆ. ನಮಸ್ತೆ. ಈಗ 2022-23ನೇ ಸಾಲಿನ ನೂತನ ಪದಾಧಿಕಾರಿಗಳ ಪ್ರಮಾಣ ವಚನ ಸ್ವೀಕಾರ. ದಯವಿಟ್ಟು ಹೆಸರು ಓದಿದಂತೆ ಪದಾಧಿಕಾರಿಗಳು ವೇದಿಕೆಯ ಮೇಲೆ ಬಂದು ಸಹಕರಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇವೆ. ಅಧ್ಯಕ್ಷರಿಗೆ ಸಾಥ್ ನೀಡುವಂಥ ನಮ್ಮ ಪದಾಧಿಕಾರಿಗಳನ್ನು ಹೆಸರುಗಳನ್ನು ಈಗ ಓದ್ತಾ ಇದ್ದೇನೆ. ಅವರು ವೇದಿಕೆ ಮೇಲೆ ಬರಬೇಕು. ಕಾರ್ಯದರ್ಶಿಯಾಗಿ JC ಜಯಲಕ್ಷ್ಮಿ ಜಿ ಇವರು ವೇದಿಕೆ ಬರಬೇಕು. ಅದೇ ರೀತಿ ಕೋಶಾಧಿಕಾರಿಯಾಗಿ ಆಯ್ಕೆಯಾಗಿರುವಂಥ JC ನಳಿನಿ ಗಟ್ಟಿ ಇವರು ಕೂಡ ವೇದಿಕೆಗೆ ಬರಬೇಕು. ಉಪಾಧ್ಯಕ್ಷರುಗಳಾಗಿ ಆಯ್ಕೆಯಾಗಿರುವಂಥ JC ಪ್ರತಿಮಾ ಹೆಬ್ಬಾರ್ ಇವರು ಅಭಿವೃದ್ಧಿ ವಿಭಾಗದಲ್ಲಿ ಆಯ್ಕೆಯಾಗಿರುತ್ತಾರೆ, ಅವರು ವೇದಿಕೆಯಲ್ಲಿ ಇದ್ದಾರೆ ಈಗ. ಅದೇ ರೀತಿ JC ನರಸಿಂಹಯ್ಯ ಇವರು ಬೇರೆ ಬೇರೆ ಕಾರ್ಯಕ್ರಮಗಳ ನಿರ್ದೇಶಕರಾಗಿ ಅವರನ್ನು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿ JC ಲವಿನಾಥ್ ದಾಂತಿ ವ್ಯವಹಾರ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ JC ರವಿಶಂಕರ್ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ JC ಕುಮುದಿನಿ ಇವರು ಕೂಡ ವೇದಿಕೆ ಬರಬೇಕು. ಹಾಗೆ ಜೊತೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂಥ JC AK ಬಾಬು ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಆಹ್ವಾನ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನೆಚ್ಚಿನ ನಿರ್ದೇಶಕರುಗಳು JC ಗೀತಾ ಜುಡಿತ್ ಸಲ್ದಾನ ಇವರು ಕೂಡ ವೇದಿಕೆ ಬರಬೇಕು. ಹಾಗೆ JC ಆರಿಫ್ ಕಲ್ಕಟ್ಟ ಅವರು ವೇದಿಕೆ ಬರಬೇಕು. JC ವಿಲಿಯಂ ಜೋಸೆಫ್ ಇವರು ಕೂಡ ಆಯ್ಕೆಯಾಗಿದ್ದಾರೆ, ಅದೇ ರೀತಿ ಅವರು ಇದ್ದರೆ ವೇದಿಕೆ ಬರಬೇಕು.
JC ಜುಬೇದಾ ಇವರು ಕೂಡ ಆಯ್ಕೆಯಾಗಿದ್ದಾರೆ, ಅವರು ಕೂಡ ವೇದಿಕೆ ಬರಬೇಕು. JC ಚನ್ನಿಯಪ್ಪ ಇವರು ಕೂಡ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ, ಅವರು ಕೂಡ ವೇದಿಕೆ ಬರಬೇಕು. JC ವಸಂತ್ ರೈ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಆಹ್ವಾನ ಮಾಡ್ತಾ ಇದ್ದೇನೆ. ಹಾಗೆ ಪ್ರಚಾರ ಮತ್ತು ಮಾಧ್ಯಮ ಕಾರ್ಯದರ್ಶಿಯಾಗಿ JFG ಪ್ರೀತಮ್ ನೊರಣ ಅವರು ಕೂಡ ಆಯ್ಕೆಯಾಗಿದ್ದಾರೆ, ಅವರು ಹಾಜರಿದ್ದರೆ ವೇದಿಕೆ ಬರಬೇಕು. ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ JC ಅಬೂಬಕ್ಕರ್ ಇವರು ಕೂಡ ಆಯ್ಕೆಯಾಗಿದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಕ್ರೀಡಾ ಕಾರ್ಯದರ್ಶಿಯಾಗಿ JC ವೆಂಕಟೇಶ್ ಇವರು ಕೂಡ ಆಯ್ಕೆಯಾಗಿದ್ದಾರೆ. ಇವರೆಲ್ಲರೂ ವೇದಿಕೆಗೆ ಬಂದು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಪದಾಧಿಕಾರಿಗಳು ತಮ್ಮ ಬಲಗೈಯನ್ನು ಭುಜದ ಮೇಲ್ಭಾಗಕ್ಕೆ ನೇರವಾಗಿ ಹಿಡಿದುಕೊಂಡು ನಾನಿವಾಗ ಹೇಳಿದಂತೆ ನೀವು ಉಚ್ಚಾರಣೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲಿ ನಿಮ್ಮದೇ ಹೆಸರು ಮತ್ತು ನಿಮ್ಮ ಹುದ್ದೆಗಳನ್ನು ನೀವಾಗಿ ಪಠನ ಮಾಡಬೇಕು. ನಾನು JCI ಆಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ಕಾರ್ಯನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಧನ್ಯವಾದಗಳು. ಕಾರ್ಯದರ್ಶಿ ಪ್ರಸ್ತುತ ಕಾರ್ಯದರ್ಶಿಯವರು ಪ್ರತಿಮಾ ಹೆಬ್ಬಾರ್ ಅವರಿಂದ ಅಧಿಕಾರವನ್ನು ಸ್ವೀಕರಿಸಬೇಕು. ಪ್ರಮಾಣ ವಚನ ಇದನ್ನು JC ಬಾಬು ಏಕೆ ಇವರು ಅವರ ಪರಿಚಯವನ್ನು ವಾಚನ ಮಾಡಲಿಕ್ಕಿದ್ದಾರೆ. ಅದಂತೆ ತಾವುಗಳು ಬಂದು ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಮತಿ ಜಾಯ್ಸ್ ಮೇರಿ ಕುವೆಲೋ ಇವರನ್ನು ಸಭೆಗೆ ಪರಿಚಯ ಮಾಡ್ತಾ ಇದ್ದೇನೆ. JCIಗೆ ನೂತನ ಸದಸ್ಯೆಯಾಗಿ ಇಂದು ಸೇರ್ಪಡೆಗೊಳ್ಳಲಿದ್ದಾರೆ. ಅವರ ಪರಿಚಯವನ್ನು ಓದಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಶ್ರೀಮತಿ ಜಾಯ್ಸ್ ಮೇರಿ ಕುವೆಲೋ ಇವರು ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಜನಾಡಿ ಇಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಹಿಂದೆ ಸುಮಾರು 19 ವರ್ಷಗಳಷ್ಟು ಕಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನರಿಂಗಾನ ಇಲ್ಲಿ ಸೇವೆ ಸಲ್ಲಿಸಿದ್ದು, ಅವರ ಜೊತೆಯಲ್ಲಿ ಒಂದು 2-3 ವರ್ಷ ಸೇವೆ ಸಲ್ಲಿಸುವಂಥ ಅವಕಾಶ ನನಗೆ ಕೂಡ ಸಿಕ್ಕಿತ್ತು. ತದನಂತರ ಅವರು ವರ್ಗಾವಣೆಗೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೂವಾಕೊಕಲ್ಲು ಇಲ್ಲಿ ಸುಮಾರು 9 ವರ್ಷಗಳಷ್ಟು ಕಾಲ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡಿರ್ತಾರೆ. ಉತ್ತಮ ಕಾರ್ಯದಕ್ಷತೆಯನ್ನು ಹೊಂದಿದ್ದು ಬಹಳಷ್ಟು ಸಂಘಟನಾ ಕೌಶಲ್ಯವನ್ನು ಹೊಂದಿದ್ದಾರೆ. ತನಗೆ ವಹಿಸಿದಂಥ ಅನೇಕ ಶಾಲಾ ಕೆಲಸ ಇರ್ಬೋದು, ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಎಲ್ಲರ ಮನಸ್ಸನ್ನು ಅಂತೂ ಮಕ್ಕಳಿಗಂತೂ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ, ನಲಿಕೆಯಲ್ಲಿ ಶಿಕ್ಷಕಿಯಾಗಿ, ಶಾಲೆಯ ಒಂದು ಸುಮಾರು ಪ್ರಭಾರ ಶಿಕ್ಷಕಿಯಾಗಿ ಕೂಡ ಕರ್ತವ್ಯ ನಿರ್ವಹಿಸಿ ಉತ್ತಮ ಮಾರ್ಗದರ್ಶಕರಾಗಿದ್ದಾರೆ. ಇಂದು ನಮ್ಮ ಈ JCI ಸಂಸ್ಥೆಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ನಿಮಗೆ ಈ ಒಂದು JCI ಸಂಸ್ಥೆಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ ಮೇಡಮ್. ಪೂರ್ಣಿಮಾ ಶೆಟ್ಟಿ ಅವರ ಪರಿಚಯವನ್ನು ಹರೀಶ್ ಕುಮಾರ್ ಅವರು ನೀಡಬೇಕಾಗಿ ವಿನಂತಿ. ಪೂರ್ಣಿಮಾ ಶೆಟ್ಟಿಯವರು ವೇದಿಕೆಗೆ ಬರಬೇಕು ಅಂತ ಆಮಂತ್ರಿಸ್ತಾ ಇದ್ದಾನೆ. ಶ್ರೀಮತಿ ಪೂರ್ಣಿಮಾ ಶೆಟ್ಟಿಯವರು ಕೊಣಾಜೆ ಗ್ರಾಮದ ತಾಂಡ್ಲೆ ಎಂಬಲ್ಲಿ ವಾಸವಾಗಿದ್ದು, ಶ್ರೀಮತಿ ಸೀತಾನಾರಾಯಣ ಶೆಟ್ಟಿ ಇವರ ಸುಪುತ್ರಿಯಾಗಿರುತ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಕೊಣಾಜೆ UBMC ಶಾಲೆಯಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನು ಪಾವರ ಹರಿಕಳ ಶ್ರೀ ರಾಮಕೃಷ್ಣ ಹೈಸ್ಕೂಲ್ನಲ್ಲಿ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಮುಡಿಪು ಸರ್ಕಾರಿ ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ಚಿಕ್ಕಂದಿನಲ್ಲಿ ಸಮಾಜ ಸೇವೆಯನ್ನು ತನ್ನಲ್ಲಿ ತಾನು ತೊಡಗಿಸಿಕೊಂಡು ಸಹಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಗ್ರಾಮೀಣ ಭಾಗದ ಪ್ರತಿಯೊಂದು ಮನೆಗೆ ಮುಟ್ಟಿಸುವಲ್ಲಿ ಇವರ ಶ್ರಮ ಅಭೂತಪೂರ್ವ. 8 ವರ್ಷಗಳಿಂದ ಆಶಾ ಕಾರ್ಯಕರ್ತೆಯಾಗಿ ಸರ್ವ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುತ್ತಾರೆ.
ಸಪ್ತಸ್ವರ ಕಲಾಕೇಂದ್ರ ಕೊಣಾಜೆ ಇದರ ಮಹಿಳಾ ಘಟಕದ ಸಂಚಾಲಕರಾಗಿ ಗ್ರಾಮೀಣ ಪ್ರದೇಶದ ಸುಪ್ತ ಪ್ರತಿಭೆಗಳಿಗೆ ಅನೇಕ ಸಾಂಸ್ಥಿಕ ಕಾರ್ಯಕ್ರಮ ಸಂಯೋಜಿಸಿ ಮಕ್ಕಳ ಪ್ರತಿಭೆಗೆ ಬಹಳಷ್ಟು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುತ್ತಾರೆ. ಕ್ಷೇತ್ರ ಧರ್ಮಸ್ಥಳದ ಸ್ವಸಹಾಯ ಸಂಘದ ಅಧ್ಯಕ್ಷೆಯಾಗಿ ಉತ್ತಮ ಕೆಲಸವನ್ನು ಮಾಡಿ ಕ್ಷೇತ್ರ ಕಾವಂದರ ಶುಭ ಆಶೀರ್ವಾದವನ್ನು ಪಡೆದಿರುತ್ತಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ BJP ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ ಸಮಾಜ ಸೇವೆಯ ಜೊತೆಗೆ ಉತ್ತಮ ಪಕ್ಷ ಸಂಘಟನೆ ಮಾಡಿದ ಕೀರ್ತಿ ಇವರಿಗಿದೆ. ಕೊಣಾಜೆ ಭುವನೇಶ್ವರಿ ಮಾತೃಮಂಡಲಿಯಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಉತ್ತಮ ಸಂಘಟಕರೆನಿಸಿಕೊಂಡಿದ್ದಾರೆ. ಹಬ್ಬ ಉತ್ಸವದ ಕಾರ್ಯಕ್ರಮದಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. ಕೃಷಿ ಮಹಿಳಾ ಸಂಘ ಕೊಣಾಜೆ ವಲಯ ಇದರಲ್ಲಿ ಕಾರ್ಯದರ್ಶಿಯಾಗಿ ರೈತರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ರೈತರ ಸಮಸ್ಯೆಗೆ ಪರಿಹಾರದ ಮಾರ್ಗವನ್ನು ಸೂಚಿಸುತ್ತಾರೆ. ಅಲ್ಲದೆ ಗ್ರಾಮದಲ್ಲಿ ನಡೆಯುವ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಸೇವೆಯಲ್ಲಿ ಇವರ ಕೊಡುಗೆ ಅಪಾರ. ಉತ್ತಮ ಸಂಸ್ಕಾರ ಹೊಂದಿದ ಪೂರ್ಣಿಮಾ ಶೆಟ್ಟಿ ಇವರು ಪತಿ ಪುರಂದರ ಶೆಟ್ಟಿ ಮತ್ತು ಮಕ್ಕಳಾದ ನಿಖಿಲ್ ಶೆಟ್ಟಿ, ಸಿಂಚನ ಶೆಟ್ಟಿ ಇವರ ಸಾಂಸಾರಿಕ ಬದುಕು ಎಲ್ಲರಿಗೂ ಆದರ್ಶವಾಗಿದೆ. ಇವರ ಸಮಾಜ ಸೇವೆಯಿಂದ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಕೊಣಾಜೆ ಗ್ರಾಮದ ಕಣ್ಮಣಿಯಾಗಿ ಮಿಂಚಲಿ ಎಂಬುದೇ ಎಲ್ಲರ ಶುಭ ಹಾರೈಕೆ. ದೇವರ ಆಶೀರ್ವಾದದೊಂದಿಗೆ ಶುಭವಾಗಲಿ. ನಮಸ್ತೆ. ಹೆಸರು ನಿಮಿತಾ. ಡೇಟ್ ಆಫ್ ಬರ್ತ್ 20 ಜನವರಿ 1982. ವಿದ್ಯಾಭ್ಯಾಸ SSLC ರಾಮಕೃಷ್ಣ ಹೈಸ್ಕೂಲ್ ಹರೇಕಳ, PUC PCME BSc PCM ಕೆನರಾ ಕಾಲೇಜ್ ಮ್ಯಾಂಗ್ಳೂರು, BEd ಮಂಗಳೂರು ಸರಕಾರಿ ಕಾಲೇಜು, MSc ಕೆಮಿಸ್ಟ್ರಿ ಕುವೆಂಪು ಯೂನಿವರ್ಸಿಟಿ, ಗೌರ್ಮೆಂಟ್ ರಾಷ್ಟ್ರ ಪುರಸ್ಕಾರ ಇನ್ ಗೈಡ್ಸ್ ರಾಮಕೃಷ್ಣ ಹೈಸ್ಕೂಲ್ ಹರೇಕಳ. ಪ್ರಸ್ತುತ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಚ ಬಂಟ್ವಾಳ ಇಲ್ಲಿ ಪ್ರೌಢಶಾಲಾ ಸಹಶಿಕ್ಷಕಿಯಾಗಿ ಸೇವೆ. ತಂದೆ ಮಾಧವ ಶೆಟ್ಟಿಗಾರ್, ತಾಯಿ ಪಾರ್ವತಿ. ಜನನ ಸ್ಥಳ ಗುರುಮೇರು, ಕೊಣಾಜೆ ಗ್ರಾಮ. ಶ್ರೀಮತಿ ಪ್ರಮೀಲಾ ಎಂ, ಅಸಿಸ್ಟೆಂಟ್ ಪ್ರೊಫೆಸರ್, MV ಶೆಟ್ಟಿ ಗ್ರೂಪ್ ಆಫ್ ಕಾಲೇಜ್. ವಿದ್ಯೆ MA MED. ವಾಸ್ತವ್ಯ ಕೊಲ್ಯ ಸೋಮೇಶ್ವರ. ಪ್ರೆಸೆಂಟೆಡ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಪೇಪರ್ಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಮ್ಯಾಂಗ್ಳೂರ್. ಸಂಪನ್ಮೂಲ ವ್ಯಕ್ತಿಯಾಗಿ ಬದರಿಕಾಶ್ರಮ ಶಿಕ್ಷಣ ಸಂಸ್ಥೆ ತುಮಕೂರು ಇಲ್ಲಿ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಭಾಗವಹಿಸಿರುವುದು. ಹೊಸತು ಪತ್ರಿಕೆಯಲ್ಲಿ ಮಹಿಳಾ ಸಬಲೀಕರಣದ ವಿಷಯದಲ್ಲಿ ಆರ್ಟಿಕಲ್ ಪ್ರಕಟಣೆ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ PhD ಪದವಿಯನ್ನು ಪಡೆಯುವಲ್ಲಿ ನಿರತ. ವಂದನೆಗಳು. ಹೊಸದಾಗಿ JCIಗೆ ಸೇರ್ಪಡೆಯಾಗ್ತಿರುವಂಥ ಮಿಮಿಕ್ರಿ ರೆಹಮಾನ್ ಕೋನಾಜಿಯವರ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅಬ್ದುಲ್ ರೆಹಮಾನ್ ಕೋನಾಜಿಯವರು KH ಹುಸೇನ್ ಕುಂಜಿ ಕಂಗೇತ್ಲು ಹೌಸ್ ಇವರ ಈ ಮನೆಯಲ್ಲಿ ವಾಸವಾಗಿದ್ದು VVMC ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿವರೆಗೆ ಶಿಕ್ಷಣವನ್ನು ಪಡೆದಿರುತ್ತಾರೆ. ಅದೇ ರೀತಿಯಾಗಿ ತನ್ನ ಬಾಲ್ಯದಿಂದಲೇ ನಾಟಕ, ಮಿಮಿಕ್ರಿ ಹಾಗೂ ಫಿಲ್ಮು ನಟನೆ ಮೂಲಕ ಹಲವಾರು ಚಿತ್ರಗಳ ಧ್ವನಿ ಡಬ್ಬಿಂಗ್ ಹಾಗೂ ತುಳು ಚಿತ್ರ, ಬೇರೆ ಚಿತ್ರಗಳಲ್ಲಿ ನಟನೆಯನ್ನು ಮಾಡುವ ಮೂಲಕ ತುಳು ಸಮ್ಮೇಳನದಲ್ಲಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅದರೊಟ್ಟಿಗೆ ಪ್ಯಾರಿಸ್ ಸಮ್ಮೇಳನದಲ್ಲಿ ಪ್ರಶಸ್ತಿ, ಹಲವಾರು ವೇದಿಕೆಗಳಲ್ಲಿ ಹಾಗೂ ದೇವಸ್ಥಾನ, ಚರ್ಚ್ ಮುಂತಾದವುಗಳಲ್ಲಿ ಸನ್ಮಾನವನ್ನು ಸ್ವೀಕಾರ ಕೂಡ ಮಾಡಿರುತ್ತಾರೆ. ಅದೇ ರೀತಿಯಲ್ಲಿ ಫಿಲ್ಮ್ ವಾಲಾ ಅವಾರ್ಡ್, ರೆಡ್ FM ಮತ್ತು ಬಿಗ್ FM ಆಕಾಶವಾಣಿಯಲ್ಲಿ ಕೂಡ ಹಲವಾರು TV ಚಾನೆಲ್ಗಳಲ್ಲಿ ಕೂಡ ತನ್ನ ಪ್ರದರ್ಶನವನ್ನು ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ವಿಶೇಷವಾಗಿ ಇವರು ಕೇವಲ ದುಡಿಮೆಗಾಗಿ, ಹಣಕ್ಕಾಗಿ ಮಾತ್ರವಲ್ಲದೆ ತಾನೊಬ್ಬ ಸಮಾಜ ಸೇವೆಯ ಮೂಲಕ ಹಲವಾರು ಜನರಿಗೆ ಸೇವೆಯ ಮೂಲಕ ತಮ್ಮ ನಟನೆಯನ್ನು ದಾರಿ ಎರೆದು ನೀಡಿರುವಂಥ ರೆಹಮಾನ್ರವರು ನಮ್ಮ JCಗೆ ಒಂದು ಹೊಸ ಸೇರ್ಪಡೆಗೆ ನಮಗೆಲ್ಲ ಹೆಮ್ಮೆ ತಂದೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಬರಮಾಡಿಕೊಳ್ಳುವ. ಫಿಯೋನಾ ಅವಳು ಇನ್ನು ಕೆಲವೇ ದಿನಗಳಲ್ಲಿ ಬಹಳ ಖುಷಿ ಅಂತ ಹೇಳಿದ್ರೆ ನಿನ್ನೆ ಬರ್ತ್ಡೇ ಅವಳು. ಫಿಯೋನಾ ಅವರು ನಮ್ಮ ಫ್ರಾನ್ಸಿಸ್ ಕುಟಿನೋ ಅವರ ಹೆಮ್ಮೆಯ ಮಗಳು. ನಮಗೆ JC ಸಂಸ್ಥೆಗೆ ಬಹಳ ಕಿರೀಟ ಅಂತ ನಾನು ಒಂದು ಮೆನ್ಷನ್ ಮಾಡಿದ್ದೆ. ಯಾಕಪ್ಪ ಅಂತಂದರೆ ಕಳೆದ 2 ವರ್ಷಗಳಿಂದ ಪ್ರತಿ ಮಂತ್ಲಿ ರಿಪೋರ್ಟನ್ನು ರಾತ್ರಿ 12 ಗಂಟೆಗೆ, ಅದೊಂದು ಕಳೆದ ವರ್ಷ ಅದೊಂದು ಬಂತು, ರಾತ್ರಿ 12 ಗಂಟೆ, ಸೊ 1 ನಿಮಿಷ ಲೇಟ್ ಆದರೂ ಕೂಡ ನಮಗೆ ಅದು ಬೆಸ್ಟ್ 5ಯಲ್ಲಿ ನಮ್ಮ ಹೆಸರು ತಪ್ತದೆ. ಆ ನೆಲೆಯಲ್ಲಿ ಕರೆಕ್ಟ್ 12 ಗಂಟೆ ತನಕ ಇದ್ದು ಆ ವರದಿಯನ್ನು ಅಪ್ ಟು ಡೇಟ್ ಮಾಡುವಲ್ಲಿ ನಮಗೆ ಪ್ರಮುಖವಾಗಿ ಶ್ರಮ ಮಾಡಿದ್ದು ನಮ್ಮ ಫಿಯೋನಾ. ವಿಶೇಷವಾಗಿ ಅದು ನಮಗೆ ರಾಷ್ಟ್ರಮಟ್ಟದಲ್ಲಿ ನಮಗೆ ಮನ್ನಣೆ ಬಂತು ನೋಡಿ. ಆ ಒಂದು ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡಿದ್ದಕ್ಕೆ ನಮಗೆ ರಾಷ್ಟ್ರಮಟ್ಟದಲ್ಲಿ ಮನ್ನಣೆ ಬಂದಿದೆ. ಅಂಥ ಒಂದು ಹೆಮ್ಮೆಯ ಕೋರಿಯನ್ನು ನಮ್ಮ JCಗೆ ಸೇರಿಸದಿದ್ದರೆ ದೊಡ್ಡ ತಪ್ಪಾಗ್ತದೆ ಅದು. ಆ ನೆಲೆಯಲ್ಲಿ ಅವಳು ಬಹಳ ಬ್ಯುಸಿ. ಇನ್ಫೋಸಿಸ್ನಲ್ಲಿ ಈಗ ಒಳ್ಳೆಯ ಜಾಬ್ ಸಿಕ್ಕಿದೆ. ಇನ್ನು ಕೆಲವೇ ದಿನಗಳಲ್ಲಿ ಮದುವೆ ಸಮಾರಂಭ ಕೂಡ ಇದೆ. ಅದು ಇರಲಿ, ಅದನ್ನು ಹೇಳುವುದಿಲ್ಲ ಇಲ್ಲಿ. ಹಾಗಾಗಿ ವಿಶೇಷವಾಗಿ ಅವರನ್ನು ಈ ಒಂದು ನಮ್ಮ ಘಟಕಕ್ಕೆ ಆತ್ಮೀಯವಾಗಿ ಹೃದಯಾಂತರಾಳದಲ್ಲಿ ಸ್ವಾಗತ ಮಾಡ್ತೇನೆ. JCI PPP
ಕಾರ್ತಿಕೇಯ ಮಧ್ಯಸ್ಥ, ಪೂರ್ವ ವಲಯಾಧ್ಯಕ್ಷರು, ವಲಯ 15, ಪೂರ್ವ ರಾಷ್ಟ್ರೀಯ ನಿರ್ದೇಶಕರು, GND ವಿಭಾಗ, JCI ಭಾರತ. ಇವರು ಪ್ರಮಾಣ ವಚನವನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು JCI ಮಂಗಳ ಗಂಗೋತ್ರಿ ಕೊಣಜೆ ಈ ಘಟಕದ ಮೇಲೆ ಹಾಗೂ ನಮ್ಮ ಆಂದೋಲನ ಮೇಲಿರುವ ಒಂದು ಪ್ರೀತಿಯಿಂದ ಸ್ಥಳೀಯ ಯುವಕ ಯುವತಿಯರು ನಮ್ಮ ಈ ಆಂದೋಲನಕ್ಕೆ ಸದಸ್ಯರಾಗಿ ಅಧಿಕೃತವಾಗಿ ಈ ದಿವಸ ಸೇರ್ಪಡೆಗೊಳ್ಳಲಿಕ್ಕಿದ್ದಾರೆ. ಇಲ್ಲಿರುವ ಎಲ್ಲ ಹೊಸ ಸದಸ್ಯರು ನಿಮ್ಮ ಬಲಗೈಯನ್ನು ಭುಜದೆತ್ತರಕ್ಕೆ ಹಿಡಿದು ನಾನು ಉಚ್ಚರಿಸಿದಂತೆ ಪುನರುಚ್ಚರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾನು JC ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಮತ್ತು JC ಆದರ್ಶ ಹಾಗೂ ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಕಂಗ್ರ್ಯಾಚುಲೇಷನ್ಸ್. ಈ ದಿವಸದಿಂದ ನೀವೆಲ್ಲರೂ ಅಧಿಕೃತವಾಗಿ JCI ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯರಾಗಿದ್ದೀರಿ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ವಲಯ ಉಪಾಧ್ಯಕ್ಷರಾಗಿರುವ JC ರವಿಚಂದ್ರ ಪಾಟಾಳಿ ಅವರಿಂದ ಪುಷ್ಪ ಹಾಗೂ JCI ಪಿನ್ನನ್ನು ನೀವೆಲ್ಲರೂ ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಉದ್ಘಾಟನಾ ಸಮಾರಂಭ ಒಂದು ವಿಶೇಷವಾಗಿ ನಮಗೆ ತುಂಬ ಗೌರವ. ಯಾಕಂದರೆ ಸಮಾಜ ಸೇವೆಯಲ್ಲಿ ಯಾರಿಗೂ ಗೊತ್ತಾಗದಂತೆ, ಆದರೆ ಗೊತ್ತಾಗುವಂಥದ್ದು ಯಾವಾಗ ಗೊತ್ತಾಯಿತು ಅಂದರೆ ಅವರಿಗೆ ಇಂತಹ ದೊಡ್ಡ ಪ್ರಶಸ್ತಿ ರಾಷ್ಟ್ರ ಮಟ್ಟದಲ್ಲಿ ಬಂದಾಗ ನಮಗೆಲ್ಲ ಗೊತ್ತಾಯಿತು ಅವರೆಷ್ಟು ಸಾಧನೆ ಮಾಡಿದ್ದಾರೆ. ಅಥವಾ ಮಾಡಿದ ಸಾಧನೆ ಅದನ್ನು ಲೆಕ್ಕ ಆಗಲ್ಲ. ಆದರೆ ಇವತ್ತಿನ ದಿನ ಈ ಪದಗ್ರಹಣ ಸಮಾರಂಭಕ್ಕೆ ಬಂದಿದ್ದಾರೆ. ತುಂಬ ಖುಷಿಯಾಗ್ತಿದೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಈಗ ಅವರ ವ್ಯಕ್ತಿ ಪರಿಚಯವನ್ನು JC ಪ್ರಶಾಂತ್ ನಾಯ್ಕರವರು ಮಾಡಬೇಕು ಅಂತ ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ಸುಂದರವಾದ ಈ ವೇದಿಕೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಏನಂತ ಹೇಳಿದರೆ ನವಂಬರ್ 8, 2021 ನಮಗೆಲ್ಲರಿಗೂ ಒಂದು ಐತಿಹಾಸಿಕವಾದ ದಿನ. ಏನಂತ ಹೇಳಿದರೆ ತಮಗೆ ಗೊತ್ತಿರುವ ಹಾಗೆ ಅಕ್ಷರ ಸಂತ ಹರೇಕಳ ಹಾಜಬ್ಬ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ 4ನೇ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ನಮ್ಮ ಗೌರವಾನ್ವಿತ ಭಾರತದ ಅಧ್ಯಕ್ಷರಾಗಿರುವ ರಾಮನಾಥ್ ಕೋವಿಂದ್ ಅವರಿಂದ ಆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ನವಂಬರ್ 8, 2021. 2020 ಜನವರಿಯಲ್ಲಿ ಈ ಕಾರ್ಯಕ್ರಮ ನಡೀಬೇಕಿತ್ತು. ಅವರು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಿತ್ತು. ಕೋವಿಡ್-19 ಅದು ಮುಂದೆ ಹೋಗಿ ನವಂಬರ್ 8, 2021 ಅವರು ಸ್ವೀಕರಿಸಿದರು. ಆ ಮೂಲಕ ಅದಕ್ಕಿಂತ ಮೊದಲು ನಮ್ಮ ದಕ್ಷಿಣ ಕನ್ನಡ ಕರ್ನಾಟಕದ ಎಲ್ಲರಿಗೂ ಅವರ ಸಾಧನೆ ಬಗ್ಗೆ ಪರಿಚಯ ಇತ್ತು. ಆದರೆ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದಾದ್ಯಂತ ಮಾತ್ರವಲ್ಲ ಜಗತ್ತಿನಾದ್ಯಂತ ಹರೇಕಳ ಅನ್ನೋ ಒಂದು ಕುಗ್ರಾಮ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯಿತು. ಅದಕ್ಕೆ ಕಾರಣಕರ್ತರು ಬೇರೆ ಯಾರೂ ಅಲ್ಲ, ನಮ್ಮ ಹರೇಕಳ ಹಾಜಬ್ಬ ಅವರು ಮಾಡಿದ ಸಾಧನೆ ಬಹುಶಃ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇರ್ಬೋದು. ಹಾಜಬ್ಬ ಅವರ ಸಾಧನೆ ಏನಂತ ಎಣಿಸ್ಬೋದು. ನೀವು ಗೂಗಲಲ್ಲಿ ಕೊಟ್ಟರೆ ವಿಕಿಪೀಡಿಯಾ ಇರ್ಬೋದು ಅಥವಾ BBC ಇರ್ಬೋದು, ಯಾವುದೇ ಒಂದು ವೆಬ್ಸೈಟಲ್ಲಿ ಕೂಡ ಹಾಜಬ್ಬ ಅವರ ಹೆಸರಿದೆ. ಮಾತ್ರವಲ್ಲ, ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಟೆಕ್ಸ್ಟ್ ಬುಕ್ನಲ್ಲೂ ಕೂಡ ಹಾಜಬ್ಬ ಅವರ ಬಗ್ಗೆ ಅವರ ಸಾಧನೆ ಬಗ್ಗೆ ಪಾಠ ಇದೆ. BBC ಕೂಡ ಅಂತಾರಾಷ್ಟ್ರೀಯ ಒಂದು ನ್ಯೂಸ್ ಚಾನಲ್ಲು, ಅದು ಕೂಡ ಹಾಜಬ್ಬ ಅವರ ಬಗ್ಗೆ ಡಾಕ್ಯುಮೆಂಟ್ರಿ ಪಬ್ಲಿಷ್ ಮಾಡಿದೆ. ಮತ್ತು CNB ಮತ್ತು ರಿಲಯನ್ಸ್ ಫೌಂಡೇಶನ್ನು ರಿಯಲ್ ಹೀರೋ ಅಂತ ಅವರಿಗೆ ಪ್ರಶಸ್ತಿಯನ್ನು ನೀಡಿದೆ. ಮತ್ತು ಕರ್ನಾಟಕ 2004 ನಮ್ಮ ಒಂದು ದಿನಪತ್ರಿಕೆ ಕನ್ನಡಪ್ರಭದಿಂದ ವರ್ಷದ ವ್ಯಕ್ತಿ ಎಂಬ ಪುರಸ್ಕಾರವನ್ನು ಕೂಡ ಪಡೆದುಕೊಂಡಿದ್ದಾರೆ. ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಎಂಥದೇ ಪ್ರಶಸ್ತಿ ಪುರಸ್ಕಾರಗಳು ಬಂದರೂ ಕೂಡ
ಅವರು ಯಾವ ಸರಳತೆಯನ್ನು ನಾವು ಕಾಣುತ್ತಿದ್ದೆವು, ಈಗಲೂ ಕೂಡ ಅದೇ ಸರಳತೆಯನ್ನು ನಮಗೆ ತೋರಿಸಿದ್ದಾರೆ. ನೀವೆಲ್ಲ ಗಮನಿಸಿರ್ಬೋದು, ಬಹುಶಃ ಇದು ಕೂಡ ಒಂದು ಐತಿಹಾಸಿಕವಾಗಿ ಬರೆದಿಡುವಂಥ ಒಂದು ಸನ್ನಿವೇಶ. ಆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯುವಾಗ ಬರೀ ಕಾಲಲ್ಲಿ ಹೋಗಿ ಪಡೆದುಕೊಂಡಂಥ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಅದು ನಮ್ಮ ಹರೇಕಳ ಹಾಜಬ್ಬ ಅವರು. ಅಷ್ಟೊಂದು ಸಿಂಪ್ಲಿಸಿಟಿ. ಅವರಿಗೆ ಪ್ರಶಸ್ತಿ ಬಂದ ನಂತರ, ಪ್ರಶಸ್ತಿ ಬರೋಕ್ಕಿಂತ ಮೊದಲು ನಮಗೆ ಅವರ ಇತಿಹಾಸ ಗೊತ್ತೇ ಇದೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸರಳವಾಗಿ ಹೇಳೋದಿದ್ದರೆ ಒಂದು ಇನ್ಸ್ಪಿರೇಷನ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅವರು ಒಂದು ದೊಡ್ಡ ಸಾಧನೆ ಮಟ್ಟಿಗೆ ಮುಟ್ಟಿದ್ರು. ಕೆಲವರು ಎಣಿಸ್ಬೋದು, ಅವ್ರಿಗಿಂತಲೂ ಜಾಸ್ತಿಯಾಗಿ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆ ಕಟ್ಟಿದ್ದಾರೆ. ಹಾಜಬ್ಬ ಅವರು ಒಂದು ಶಾಲೆಯನ್ನು ಕಟ್ಟಿ ಅಷ್ಟರ ಮಟ್ಟಿಗೆ ಏಕೆ ಏರಿದ್ರು ಅನ್ನೋದು ಏನಂತ ಹೇಳಿದರೆ, ಅವರ ಒಂದು ಏನು ಶಿಕ್ಷಣ ಅವರು ಪಡೀಲಿಕ್ಕೆ ಸಾಧ್ಯವಾಗದಿದ್ದರೂ ಕೂಡ, ಬಡತನದಿಂದ ಅಥವಾ ಏನೇ ಕಾರಣದಿಂದ ಶಿಕ್ಷಣ ಪಡೀಲಿಕ್ಕೆ ಆಗದೇ ಇದ್ದರೂ ಕೂಡ ತನ್ನಂತೆ ಬೇರೆಯವರು ಶಿಕ್ಷಣ ವಂಚಿತರಾಗಬಾರ್ದು, ತನ್ನ ಊರಿನ ಗ್ರಾಮೀಣದ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗಬಾರ್ದು ಎನ್ನುವ ಒಂದೇ ಒಂದು ಅಭಿಲಾಷೆಯಿಂದ ತಾನನ್ನು ದುಡಿದ ಕಿತ್ತಳೆ ಹಣ್ಣು ಮಾರಿ ಕಷ್ಟಪಟ್ಟು ದುಡಿದಂಥ ಎಲ್ಲ ಹಣವನ್ನು ಅದಕ್ಕೆ ವಿನಿಯೋಗಿಸಿ ಒಂದು ಶಾಲೆಯನ್ನು ಕಟ್ಟಿಸಿದ್ದಾರೆ. ಮಾತ್ರವಲ್ಲ, ಆ ಶಾಲೆ ಮೂಲಕ ಎಷ್ಟೋ ಮಕ್ಕಳು ಇವತ್ತು ಜೀವನವನ್ನು ಕಂಡುಕೊಂಡಿದ್ದಾರೆ. ಈಗಲೂ ಕೂಡ ಎಷ್ಟೋ ನೂರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಆ ಒಂದು ಶಾಲೆಯಲ್ಲಿ. ನಾವು ಎಷ್ಟೋ ಸಲ ಏನಾಗ್ತದೆ ಅಂತೇಳಿದ್ರೆ ಅವಮಾನ ಆಗ್ತವೆ ಬೇರೆ ಬೇರೆ ರೀತಿಯಲ್ಲಿ. ಆ ಅವಮಾನವನ್ನು ಅದನ್ನು ನಾವು ನೆಗೆಟಿವ್ ಆಗಿ ತೆಗೆದುಕೊಳ್ತೇವೆ. ಅದೇ ನಮ್ಮ ಹಾಜಬ್ಬ ಅವರನ್ನು ಒಂದು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಳದಿದ್ದರೆ, ಅವರು ಮಂಗಳೂರಿನಲ್ಲಿ ಕಿತ್ತಳೆ ಹಣ್ಣು ಮಾರ್ತಾ ಇರುವಾಗ ಯಾರೋ ಒಬ್ಬರು ಮೇಡಮ್, ಫಾರಿನವರು ಅನಿಸುತ್ತೆ, ಅವ್ರು ಇಂಗ್ಲೀಷ್ನಲ್ಲಿ ಕೇಳಿದರು ಹೌ ಮಚ್ ಫಾರ್ ದಿಸ್ ಅಂತ, ಈ ಹಣ್ಣಿಗೆ ಎಷ್ಟು ಅಂತ. ಅವ್ರಿಗೆ ಅದು ಆ ತಕ್ಷಣಕ್ಕೆ ಅರ್ಥ ಆಗಲಿಲ್ಲ, ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ಇವ್ರಿಗೆ ಆನ್ಸರ್ ಮಾಡಲಿಕ್ಕಾಗಲಿಲ್ಲ. ಆ ಕ್ಷಣದಲ್ಲಿ ಅವರು ಡಿಸೈಡ್ ಮಾಡಿ ಚಾಲೆಂಜಾಗಿ ತೆಗೆದುಕೊಂಡು ಓಕೆ ಒಂದು ಶಾಲೆಯಲ್ಲಿ ಸರ್ಕಾರಿ ಶಾಲೆಯನ್ನು ಕಟ್ಟಿಸಿದ್ದಾರೆ ಅಂತ ಹೇಳಿದರೆ ಅದೊಂದು ದೊಡ್ಡ ಸಾಧನೆ. ಬಹುಶಃ ಆ ಸಾಧನೆ ಬೇರೆಯವರಿಗೆ ಚಿಕ್ಕದಾಗಿ ಕಾಣ್ಬೋದು, ಆದರೆ ಇಡೀ ಜಗತ್ತಿಗೆ ಅವರ ಮಾಡಿದಂಥ ಆ ಸರಳತೆಯಿಂದ ತನ್ನ ಜೀವನದ ದುಡಿಮೆಯನ್ನೆಲ್ಲ ಅದಕ್ಕೆ ವಿನಿಯೋಗಿಸಿ ಮಾಡಿದಂಥ ಸಾಧನೆ ನಿಜವಾಗಿಯೂ ಒಂದು ಜಗತ್ತು ಮೆಚ್ಚುವಂಥ ಒಂದು ಸಾಧನೆ. ಆ ಸಾಧನೆಯನ್ನು ಮೆಚ್ಚಿ ಹಲವಾರು ಪ್ರಶಸ್ತಿಗಳು ಬಂದಿವೆ. ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿರೋದು ನಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ನಮ್ಮ JC ಪದಗ್ರಹಣದಂಥ ಇಂಥ ಒಂದು ಸುಸಂದರ್ಭದಲ್ಲಿ ಅವರಿಗೆ ನಾವು ಸನ್ಮಾನಿಸಲಿಕ್ಕೆ ತುಂಬ ಹೆಮ್ಮೆ ಮತ್ತು ಇಷ್ಟಪಡುತ್ತೇವೆ. ದಯವಿಟ್ಟು ಎಲ್ಲರೂ ಜೊತೆ ಸೇರಿ ಅವರಿಗೆ ಅಭಿನಂದನೆ ಮತ್ತು ಸನ್ಮಾನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. JCI ಸಂಸ್ಥೆಯ 2022-23ನೇ ಸಾಲಿನಲ್ಲಿ JCI ಏನೇನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕೋ ಆ ಬಗ್ಗೆ ಯೋಚನೆಗಳನ್ನು ಮಾಡಿದ್ದೇವೆ. ಆ ಯೋಜನೆಗಳ ರೂಪವಾಗಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ಇಂತಹ ಮಹಾನ್ ವ್ಯಕ್ತಿಯಿಂದ ದೀಪ ಬೆಳಗಿಸುವ ಮೂಲಕ ಚಾಲನೆ ಆಗಬೇಕಾಗಿದೆ. ಗೌರವವನ್ನು ಕೊಡಲಿಕ್ಕಿದ್ದೇವೆ. ದಯವಿಟ್ಟು ಅವರು ಆತ್ಮೀಯತೆಯಿಂದ ಸ್ವೀಕರಿಸಬೇಕು ಅಂತ ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ.
ಮಂಗಲ ಗಂಗೋತ್ರಿ JCIನ 2020-21ನೇ ಹೊಸ ನೇಮಿಕೊಂಡ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಎಲ್ಲ ಸದಸ್ಯರೇ, ವೇದಿಕೆ ಮುಂಭಾಗದ ಎಲ್ಲ ಗೌರವಾನ್ವಿತರೆ, ವೇದಿಕೆ ಮುಂಭಾಗದ ಸನ್ಮಾನ್ಯ JCIಯ ಗವರ್ನರಲ್ಲ ಸರ್, ಗವರ್ನರ್ ಅವರೇ, ಮುಂದೆ ಗವರ್ನರ್ ಆದ ಮುಂದೆ ಕೂಡ ಗವರ್ನರ್ ಆಗುವ ಒಂದು ಅವಕಾಶ ಇದ್ದ ಎಲ್ಲ ಗಣ್ಯಾತಿಗಳೇ, ಮಾಜಿ ಹರೇಕಲ ಒಂದು ಉರುವಾಯಿ ರಾಮಕೃಷ್ಣ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ರಾಮಕೃಷ್ಣ ಪ್ರೌಢಶಾಲೆ ನಮ್ಮ ಕೋಣಜ ಗೌರವಾನ್ವಿತ ಉತ್ತಮ ಪ್ರಶಸ್ತಿಕೊಂಡ ಗುರುಗಳೇ, ನಮ್ಮ ಜೊತೆಯಲ್ಲಿ ನನ್ನನ್ನು ಈ ಸಂದರ್ಭದಲ್ಲಿ ನಾನು ತೇಗಮ್ ಮಾಸ್ಟ್ರು ನನಗೆ ಫೋನ್ ಮಾಡುವಾಗ ನಾನು ಜಿಲ್ಲೆ ಪಂಚಾಯತಿ 3 ಗಣ್ಯಾತಿಯಲ್ಲಿ ಇದ್ದಾರೆ. ನಿಮ್ಗೆ ಏಕೆ ಗೊತ್ತು ಅನ್ಸೋಣ, ತೇಗಮ್ ಸಾರ್ ಫೋನ್ ಮಾಡುವಾಗ ನಾನು ಉಡುಪಿ ಏನೋ ಒಂದು ಕಿಡಿಯೂರು ಹೋಟೆಲ್ ಅಂತ ಪ್ರೋಗ್ರಾಮ್ ಇದ್ದೆ, ಅಲ್ಲಿಂದ ಜಿಲ್ಲಾ ಪಂಚಾಯತಿ 3 ಗಣ್ಯಾತಿಯಲ್ಲಿ ಇದ್ದಾರೆ. ನಮಗೆ ಗೊತ್ತಿರೋರು ನಮ್ಮ ಒಂದು ಬಾಸ್ ಇದ್ದಾರೆ, ಜಿಲ್ಲಾ ಪಂಚಾಯತಿ ಇಂಜಿನಿಯರ್, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯದರ್ಶಿ ಸನ್ಮಾನ್ಯ ಕುಮಾರ್ ಸಾರ್ ಇದ್ದಾರೆ, ನನ್ನ ಗೌರವಾನ್ವಿತ CS DDP ಇದ್ದಾರೆ. ಇವರನ್ನು ನನಗೆ 5 ಗಂಟೆ ಅಗತ್ಯ ಇದ್ದ ಕಾರಣ ಕಾಂಟ್ರಾಕ್ಟ್ ಆಗಲೇಬೇಕಾಗ್ತದೆ. ಏಕೆಂದರೆ ನನ್ನ ಶಾಲೆಗೆ ಒಂದು ಬೆಂಗಳೂರು ದೂರದ ಅರೆಕಲ ನೀಪಟ್ಟು ಸರ್ಕಾರಿ ಶಾಲೆಗೆ ಒಂದು ಕಂಪನಿನವರು ಭೇಟಿ ಕೊಟ್ಟರು. ನಾನು ಅದನ್ನು ಮುಗಿಸಿಕೊಂಡು ಅವರ ಹತ್ರ ಸಾರಿ ಕೇಳಿ ನನ್ನ ಜಿಲ್ಲಾ ಪಂಚಾಯತಿ CS ಕುಮಾರ್ ಅವರು ನನಗೆ ಮಾರ್ಗದರ್ಶನ, ಏಕೆಂದರೆ ಅವರಿಂದ ಮಂಗಳೂರು ಜಿಲ್ಲಾಧಿಕಾರಿಯಿಂದ ಇರುವುದು ಜಿಲ್ಲಾ ಪಂಚಾಯತಿ CS ಗೊತ್ತಿರ್ಬೋದು, ಅವರೊಂದು ಪರ್ಮಿಷನ್ ನನಗೆ ಬೇಕೇ ಬೇಕಾಗುತ್ತೆ. DDP ಇರ್ಬೋದು, CS ಇರ್ಬೋದು, ನಮ್ಮ ಕುಮಾರ್ ಅವರು, ಏಕೆಂದರೆ ನನಗೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ. 2015ನಿಂದ 2013 ರಾಜ್ಯೋತ್ಸವ ಕೊಡುವ ಕೂಡ ಕುಮಾರ್ ಅವರು ಸಾರ್ ನನಗೆ ಹೆಲ್ಪ್ ಮಾಡಿದರು. ಇವತ್ತು ಕೂಡ ನನ್ನ ಮಕ್ಕಳಿಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ, ನನ್ನ ಮಕ್ಕಳಿಗೆ ಬೀಜ ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ ಕುಮಾರ್ ಅವರು ಕೂಡ ಅವರ ಹೆಂಡತಿ ಇಲ್ಲ, ಅವರು 2 ಮಕ್ಕಳಿದ್ದಾರೆ. ನಾನು ಈ 5 ಗಂಟೆ ಇವರು ನನ್ನ ಗೌರವಾನ್ವಿತ ತೇಗಮ್ಮ ಸಾರುಮಾರು ಅವರ ಶ್ಯಾಮರಲ್ಲಿದ್ದೆ, ಆದ ಕಾರಣ ನಾನು ಅರ್ಧ ಗಂಟೆ ಲೇಟ್ ಆಯಿತು. ನಿಮಗೆಲ್ಲರೂ ಕೋಣಜ ಗ್ರಾಮದ ನಾಗರಿಕೆ ಇರ್ಬೋದು, JCIನ ಹೊಸ ಅಧ್ಯಕ್ಷರು ಇರ್ಬೋದು, ಗೌರವಾನ್ವಿತ ನಾನು ದಿವಸ ನನ್ನ ಇವತ್ತಿನ ಸಮಾರಂಭ JCIನ ಅಧ್ಯಕ್ಷರು ಅವರು ಗಂಡ ಹೆಂಡತಿ ಗಂಡ ಹೆಸರಿಂದ ಕೋಣಜಿ ಬಿಡುವಾಗ ನಾನು ದಿವಸ ಅವರನ್ನು ಮಾತಾಡಿಕೊಂಡು ನಗುಮುಗಲ್ಲಿ ಮಾತಾಡಿ ಮೇಡಮ್ಮ ಅವರು ಮಾತಾಡುವ ನನ್ನ ಮನೆ ಪಕ್ಕದಲ್ಲೇ ಒಂದು ಪರಿಸ್ಥಿತಿ ಇತ್ತು. ಅದೇ ನಾನು ಈ ಸಂದರ್ಭದಲ್ಲಿ ನನ್ನನ್ನು ಈ ಸುಂದರವಾದ ವೇದಿಕೆಯಲ್ಲಿ ಹಲವಾರು ಗಣ್ಯತೆಯಲ್ಲಿ ನನ್ನನ್ನು ದೀಪ ಮಲುವಾಗ ಈ ಬಡತನ ಇದ್ದ ಅರೆಕಲ ಆಜಬ್ಬ ಇಷ್ಟು ದೊಡ್ಡ ಗೌರವಾನ್ವಿತ ಕೋಣಜೆ ಲೆನ್ಸ್ ಕಬ್ಬಣ 2020-22ನ ದೀಪ ಬಲುವ ಮುಖಾಂತರ ನನಗೆ ಅವಕಾಶ ಕೊಟ್ಟ ಈ ಕೋಣಜ ಮಂಗಳ ಗಂಗೋತ್ರಿ ಅಧ್ಯಕ್ಷರಿಗೆ ಸದಸ್ಯರಿಗೆ ನಾನು ಋಣಿಯಾಗಿದ್ದೇನೆ. ಆದರೆ ಇನ್ನೊಂದು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ, ನಾನೊಬ್ಬ ಬಡತನ ಇದ್ದವನು. ಈಗಲೇ ಹೇಳಿದ್ದಾರೆ ದೇಶದ ಪ್ರಧಾನಮಂತ್ರಿಯವರ ನನ್ನ ಜೀವಮಾನದಲ್ಲಿ ₹1 ಬೆಲೆ ಬಾಳ ಮನುಷ್ಯ ಅಲ್ಲ. ಸೆಂಟ್ರಲ್ ಮಾರ್ಕೆಟಿನಿಂದ ಗೌರವಾನ್ವಿತ ಇಸಾಕಾಜಿಯಿಂದ ಒಂದು ಕುರುವೆ ಸಾಲ ತಗೊಂಡು ನಾನು ಓಡಾಡೋ ಮನುಷ್ಯ. ಆದರೆ ನನ್ನನ್ನು 2004 ಸರ್ಕಾರಿ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತಿಯನ್ನು ನನ್ನ ಗೌರವಾನ್ವಿತ ನನ್ನ ಶಾಸಕರ ತಂದೆ VT ಖಾದರ್ ತಂದೆ VT ಫರೀದವರು 28 ಮಕ್ಕಳನ್ನು ಅರೆಕಲ ನೀಪಟ್ಟು ಒಂದು ಮದ್ರಸದಲ್ಲಿ ಸ್ಥಾಪನೆ ಮಾಡಿದರು. 2001ರಲ್ಲಿ ನನ್ನೊಂದು STMC ಮಾಡು, ಅದರ ನಂತರ ನನ್ನನ್ನು 2004 1 ಎಕರೆ 33 ಸಂಸ್ಕೃತಿಗೂ ಒಂದು ಸಾಮಾನ್ಯ ಮನುಷ್ಯ ಜಿಲ್ಲಾ ಪಂಚಾಯತಿ ಶಿವಾನಂದ ಮೂರ್ತಿಯಿಂದ ಒಬ್ಬ ಅಧಿಕಾರಿ, ಒಂದು IAS ಅಧಿಕಾರಿ ಗುರುಪ್ಪ ಬಾಳೆಬುಣಿಯವನು ಅವರನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದರು. ಇವತ್ತು ನಿಮ್ಮ ಜೊತೆಯಲ್ಲಿ ದೊಡ್ಡ ಕುರ್ಸಿಯಲ್ಲಿ ಇವತ್ತು ಕೂಡ ಯಡೂರು ಎಲ್ಲ ಕಿಟಕಿಯಲ್ಲಿ ಉಡುಪಿಯಲ್ಲಿ ದೊಡ್ಡ ಕುರ್ಸು ಕೊಟ್ಟಿದ್ದಾರೆ. ನಾನು ಅದನ್ನು ಆಚೆ ಹೋಗುವಂತ ಹೇಳ್ತೇನೆ. ನನ್ನ ಮನೆಯಲ್ಲಿ ಒಂದು ಕುರ್ಸು ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಆ ಕಾಲದಲ್ಲಿ ಗುರುಪ್ಪ ಬಾಳೆಬುಣಿ ಮಾಡೋ 2004 ಸೆಪ್ಟೆಂಬರ್ 16 ತಾರೀಕಿಗೆ ವಸಂತಿ ಗಂತ ಪತ್ರಿಕೆಯಲ್ಲಿ ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಅಂತ ಒಂದು ಲೇಖನ ಬಟ್ಟು, ಆ ಲೇಖನ ಕನ್ನಡ ಒಂದು ಲೇಖನ ನನ್ನನ್ನು ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಯವರ ಹತ್ರ ನನ್ನ ಜಿಲ್ಲೆ ಇರ್ಬೋದು, ನನ್ನ ಸನ್ಮಾನ್ಯ MP ನಳಿನ್ಕುಮಾರ್ ಇರುವರು, ನನ್ನ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟೆ ಇರ್ಬೋದು, ನನ್ನ ಕ್ಷೇತ್ರ ಶಾಸಕರು ಇರ್ಬೋದು, ನನ್ನ ಜಿಲ್ಲಾ ಅಧಿಕಾರಿ ಅವರು ಇರ್ಬೋದು, ಇವರನ್ನು ನನ್ನನ್ನು ಅರೆಕಲ ಆಜಬ್ಬ ಮೊನ್ನೆ ನವಂಬರ್ 8 ತಾರೀಕಿಗೆ ಸನ್ಮಾನ್ಯ ಅರೆಕಲ ಆಜಬ್ಬನ ಮನೆಗೆ ಸರ್ಕಾರ ಮುಖಾಂತರ ಟ್ಯಾಕ್ಸ್ ಕಳಿಸಿ ನನ್ನನ್ನು ಯಾರು ಬಿಟ್ಟಿದ್ದರು ಸನ್ಮಾನ್ಯ DC ಅವರು. ಇದು ಎಲ್ಲ
ನನಗೆ ಇಂದು ಪಾಠ. ಅದರ ನಂತರ ಇವತ್ತು 2009 ಬೆಳಿಗ್ಗೆ ಬಂದ ನಂತರ ನನ್ನ ಜೀವಮಾನದಲ್ಲಿ ಎಂತೂ ಕೂಡ ಕಾಣಾದರಲ್ಲಿ ಯಾರ ಹತ್ರ ಕೂಡಿದ್ದೇನೆ, ಯಾರ ಹತ್ರ ಸಹಾಯ ಕೇಳಿದ್ದೇನೆ ನಾನು ಇವತ್ತು ಕೂಡ ಲೆಕ್ಕ ಕೊಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನನ್ನ ಕೊಣಾಜ JCಯವನ ಅಧ್ಯಕ್ಷರಿಗೆ, ಸದಸ್ಯರಿಗೆ ಇವತ್ತಿನ ದಿನ ನನ್ನ ಕೈಯಲ್ಲಿ ಅವಕಾಶ ಕೊಟ್ಟದಕ್ಕೆ ನಾನು ಋಣಿಯಾಗಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಹೋಗ್ತೇನೆ ಸರ್, ನಾನು ಆರೋಗ್ಯ ಕೆಲಸ ಅಂತ ಬರ್ತೇನೆ ಸರ್. ಸಿಕ್ಕಾಗಲ್ಲ ಅವರ ಮನದಾಳದ ಮಾತು, ಅದನ್ನು ನಾವು ಎಷ್ಟು ಅರ್ಥೈಸಿದ್ದೇವೆ ಅಥವಾ ಅರ್ಥೈಸಿಲ್ಲ. ಬಟ್ ಅವರು ಹೇಳಿದಂಥ ಮಾತು ಅತ್ಯಮೂಲ್ಯವಾದಂಥ ಮಾತುಗಳು. ಅವರಿಗೆ ಅಭಿನಂದನೆಗಳು. ಕಾರ್ಯನಿಮಿತ್ತ ಅಂದರೆ ಅವರು ತುಂಬ ಸುಸ್ತಾಗಿರೋದ್ರಿಂದ ಅವರನ್ನು ನಿರ್ಗಮನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಹೇಳ್ತಾ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ JR ಶೆಟ್ಟಿಯವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಅವರಿಗೆ ಮುಂದೆ ಶ್ರೀ ರಾಮಕೃಷ್ಣ ಕಟ್ಟಮನಿಯವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೆ ವರದಿಗಾರರಾದಂಥ ಶ್ರೀ ದಿನೇಶ್ ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಿನೇಶ್ ಅವರು. ಹಾಗೆ ಲೋಕೇಶ್ ರೈ ಅವರು ಪಾಸ್ಟ್ ZVP ಆಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಆತ್ಮೀಯತೆಯಿಂದ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಲೋಕೇಶ್ ರೈ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಮುಂದೆ ನನ್ನ ಆತ್ಮೀಯ ಸ್ನೇಹಿತ, ಪ್ರೈಮರಿಯಿಂದ ನಾವು ಜೊತೆಗೆ ಆಟ ಆಡ್ತಾ ಕಾಲ ಕಳೆದಿದ್ದವರು ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. AK ಅಬ್ದುಲ್ ರಹಿಮಾನ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವಸಂತ್ ರೈ ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತ್ತಾ ಇದ್ದೇವೆ. ಹಾಗೆ ನಮ್ಮ ಪೂರ್ವ ಅಧ್ಯಕ್ಷರು ವಸಂತ್ ಕೋಡಿ ಇವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತ್ತಾ ಇದ್ದೇವೆ. ಮೋಹನ್ ಸಿರ್ಲಾಲ್ ಅವರು ನಮ್ಮ ಪೂರ್ವ ಅಧ್ಯಕ್ಷರು ನಮ್ಮ ಮುಂದೆನೇ ಇದ್ದಾರೆ. ಅವರು ಗುರುತಿಸಲಿಕ್ಕೆ ಮರೆತೋಯ್ತು, ಆದರೆ ತಪ್ಪಾಗಿ ತಿಳ್ಕೊಳ್ಬೇಡಿ. ವೇದಿಕೆ ಬಂದು ನಮ್ಮ ಗುರುತಿಸುವಿಕೆಯನ್ನು ಸ್ವೀಕರಿಸಬೇಕು. ಈಗ ವಿಶೇಷವಾಗಿ ಇಷ್ಟರವರೆಗಿನ ನಮ್ಮ JCI ಕಾರ್ಯಕ್ರಮದ ಎಲ್ಲ ಒಂದು ಏನೇನು ಹೇಳ್ತೀವಿ ನಮ್ಮ ಉತ್ಸಾಹಕ್ಕೆ ಕಾರಣವಾದಂಥ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಒಂದು ರೂಪವನ್ನು ಕೊಟ್ಟಂಥ ನಮ್ಮ ನಿರ್ಗಮನ ಅಧ್ಯಕ್ಷರಿಗೆ ಸನ್ಮಾನ. ನಮ್ಮ JC ಫ್ರಾನ್ಸಿಸ್ ಕುಟೀನ ಅವರನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಆತ್ಮೀಯತೆಯಿಂದ ಅವರನ್ನು ಗೌರವಿಸ್ತಾ ಇದ್ದೇವೆ. ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಎಲ್ಲರಿಗೆ ಸಂಜೆಯ ನಮಸ್ಕಾರ. ಮಂಗಳ ಗಂಗೋತ್ರಿ ಜೂನಿಯರ್ ಚೇಂಬರ್ನ 2022 ಪದಗ್ರಹಣ ಸಂದರ್ಭ JC ಕಮಲಾಕ್ಷ ಶೆಟ್ಟಿಗಾರ್ ತಂಡದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರನ್ನ ಸ್ವಾಗತಿಸುತ್ತಾ, ಈಗ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಫ್ರಾನ್ಸಿಸ್ ಕುಟೀನೋ ಇವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಮಗೆಲ್ಲ ಬಹಳ ಕುತೂಹಲ ಇದೆ. ಕಳೆದ 13 ವರ್ಷಗಳಿಂದ ನಮ್ಮ ಮಂಗಳ ಗಂಗೋತ್ರಿ ಜೂನಿಯರ್ ಚೇಂಬರ್ ಸುಮಾರು 10 ಅಧ್ಯಕ್ಷರುಗಳನ್ನು ಕಂಡಿದೆ. ಪ್ರತಿಯೊಬ್ಬ ಅಧ್ಯಕ್ಷರು ಕೂಡ ಅವರದ್ದೇ ಆದಂಥ ಒಂದು ಜವಾಬ್ದಾರಿಯನ್ನು ಬಹಳ ಅರ್ಥಪೂರ್ಣವಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಈಗ 14ನೇ ಅಧ್ಯಕ್ಷರಾಗಿದ್ದಂಥ ಫ್ರಾನ್ಸಿಸ್ ಕುಟೀನೋ ಬಹುಶಃ ಅವರಿಗೆ 2 ಬಾರಿ ಈ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವಂಥ ಭಾಗ್ಯ ಅವರಿಗೆ ದೊರಕಿತ್ತು. ಅದೆಲ್ಲ ನಮ್ಮ ಪುಣ್ಯ ಅಂತ ನಾವು ಅಂದುಕೊಂಡಿದ್ದೇವೆ. ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿದ್ದರೂ ಕೂಡ ಅವನಲ್ಲಿ 3 ಅಂಶಗಳು ಬೇಕಾಗಿರುತ್ತಂತೆ. ನಾನು ಇದನ್ನು ಮೊದಲು ಕೂಡ ಒಂದು ಸಲ ಹೇಳಿದ್ದೆ. ಒಬ್ಬ ವ್ಯಕ್ತಿ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮಗಳನ್ನು ಒಂದು ಸಂಸ್ಥೆಯಲ್ಲಿ ಮಾಡಬೇಕಂತ ಹೇಳಿದ್ರೆ ಅವನಲ್ಲಿ 3 ಅಂಶಗಳು. ಒಂದು ಅವನ ಮನಸ್ಥಿತಿ,
ಎರಡನೇದು ಅವನ ಮನಸ್ಥಿತಿ, ಮೂರನೆಯದು ಅವನ ಮನಿಸ್ಥಿತಿ. ಈ ಮೂರು ಸ್ಥಿತಿಗಳು ಒಬ್ಬನಲ್ಲಿ ಯಥೇಚ್ಛವಾಗಿ ಇದ್ದರೆ ಅವನಿಗೆ ಎಂಥ ಕಾರ್ಯಕ್ರಮ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಬಹುಶಃ ಆ ಮೂರು ಅಂಶಗಳು ಕೂಡ ಫ್ರಾನ್ಸಿಸ್ ಅವರಲ್ಲಿ ಇದ್ದ ಕಾರಣ ಬಹಳಷ್ಟು ಕಾರ್ಯಕ್ರಮಗಳನ್ನು ಈ ವರ್ಷ ಅವರು ಮಾಡಿದರು. ನಮಗೆಲ್ಲ ಗೊತ್ತಿರುವ ಹಾಗೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಒಬ್ಬ ವ್ಯಕ್ತಿಯನ್ನು ಎಷ್ಟು ಮೇಲಕ್ಕೆ ಬೇಕಾದರೂ ಏರಿಸ್ಬೋದು. ಅಂತಹ ವಿಚಾರದಲ್ಲಿ ಫ್ರಾನ್ಸಿಸ್ ಅವರದ್ದು ಎತ್ತಿದ ಕೈ. ನಮಗೆಲ್ಲ ಗೊತ್ತಿದೆ, ಇಡೀ ವಿಶ್ವ ಕೊರೋನಾ ಮಹಾಮಾರಿಯಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಮನೆಯ ಒಳಗೇ ಕೂತುಕೊಳ್ಳುವಾಗೆಂದೇ ಮಾಡಿದೆ. 2019 ಆ ಮಹಾಮಾರಿಯ ಸಂದರ್ಭದಲ್ಲಿ ನಾವೆಲ್ಲರೂ ಮನೆಯ ಒಳಗೆ ಇದ್ದರೂ ಕೂಡ ಫ್ರಾಂಕಿ ಕುಟಿನೋ ಮತ್ತು ಅವರ ತಂಡ ಆ ಸಂದರ್ಭದಲ್ಲಿ ಮಾಡಿದಂಥ ಸಾಧನೆ ಬಹಳ ಅಭೂತಪೂರ್ವವಾದದ್ದು. ತೊಕ್ಕೊಟ್ಟಿನಂಥ ಒಂದು ಕೇಂದ್ರ ಪ್ರದೇಶದಲ್ಲಿ ಪ್ರತಿ ಆದಿತ್ಯವಾರದಂದು ಅಲ್ಲಿರತಕ್ಕಂತಹ ಕೂಲಿ ಕಾರ್ಮಿಕರಿಗೆ, ಭಿಕ್ಷುಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ, ಅನಾಥರಿಗೆ ಅನ್ನವನ್ನು ನೀಡುವುದರ ಮೂಲಕ, ವಸ್ತ್ರವನ್ನು ನೀಡುವುದರ ಮೂಲಕ, ಆರ್ಥಿಕ ಶಕ್ತಿಯನ್ನು ತುಂಬುವುದರ ಮೂಲಕ ಪ್ರತಿ ವಾರ ಆ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದರೆ ಅದು ನಮ್ಮ JC ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥ ಫ್ರಾನ್ಸಿಸ್ ಕುಟಿನೋ ಅವರ ತಂಡ. ಅದನ್ನು ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತಾಯಿದೆ. ಇಂಥ ಒಂದು ಅಧ್ಯಕ್ಷರನ್ನು ನಾವು ಪಡ್ಕೊಂಡದ್ದು ನಮ್ಮ ಪುಣ್ಯ ಅಂತ ನಾವು ಅಂದುಕೊಂಡಿದ್ದೇವೆ. ಆಮೇಲೆ ಕಾರ್ಯಕ್ರಮವನ್ನು ಮುಂದುವರಿಸಿ ಪ್ರತಿ ತಿಂಗಳ ಕಾರ್ಯಕ್ರಮ ಸೈಲೆಂಟ್ ಟು ದ ವರ್ಕರ್ಸ್, ತೆರೆಯ ಮರೆಯಲ್ಲಿ ಕೆಲಸ ಮಾಡಿದಂಥ ಸಾಧಕರನ್ನು, ಎಲೆಯ ಮರೆಯ ಕುಸುಮದಂತೆ ಕಾಣುತ್ತಿರುವಂಥ ಸಾಧಕರನ್ನು ಗುರುತಿಸಿಕೊಳ್ಳುವುದರ ಮೂಲಕ, ಅದು ಆರಕ್ಷಕ ಠಾಣಾ ಸಿಬ್ಬಂದಿಗಳಾಗಿರ್ಬೋದು, ಅಂಚೆ ಸೇವೆಯಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು, ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಪ್ರಗತಿಪರ ಕೃಷಿಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ನಿವೃತ್ತ ಶಿಕ್ಷಕರೇ ಆಗಿರಬಹುದು, ಪ್ರತಿಯೊಬ್ಬರನ್ನು ಕೂಡ ಕರೆಸಿ ಅವರನ್ನು ಗುರುತಿಸಿ ಅವರ ಸಾಧನೆಯನ್ನು ಒಂದಷ್ಟು ಜನರಿಗೆ ತೋರಿಸಿಕೊಟ್ಟು ಅವರನ್ನು ಇನ್ನಷ್ಟು ಅವರಿಗೆ ಒಂದು ಕೆಲಸ ಮಾಡುವಂಥ ಸ್ಫೂರ್ತಿಯನ್ನು ಒದಗಿಸಿಕೊಟ್ಟಿದ್ದರೆ ಅದು ಮಂಗಳ ಗಂಗೋತ್ರಿ ಜೂನಿಯರ್ ಚೇಂಬರ್ನ ಅಧ್ಯಕ್ಷರಾಗಿದ್ದಂಥ ಫ್ರಾನ್ಸಿಸ್ ಕುಟಿನೋ. ಸ್ನೇಹಿತರೆ, ಈ ಎಲ್ಲ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಾನು ಹೇಳಿದಲ್ಲ, ಆ ಮೂರು ಸ್ಥಿತಿಗಳು ಅವರಲ್ಲಿ ಇತ್ತು. ಕೆಲಸ ಮಾಡುವಂಥ ಮನಸ್ಥಿತಿ ಅವರಲ್ಲಿ ಇತ್ತು, ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥ ಅವರ ಮನೆ ಸ್ಥಿತಿ ಇತ್ತು, ಮನೆಯಲ್ಲಿ ಎಲ್ಲರೂ ಅದಕ್ಕೆ ಸಹಕಾರ ಕೊಡ್ತಾಯಿದ್ರು. ಅದನ್ನು ಅರ್ಥಪೂರ್ಣವಾಗಿ ಮಾಡಬೇಕಾದ್ರೆ ಅವರಲ್ಲಿ ಮನಿ ಇತ್ತು, ಹಣ ಇತ್ತು. ಆದ್ದರಿಂದ ಕಾರ್ಯಕ್ರಮ ಯಶಸ್ವಿಯಾಗಿತ್ತು. ಮುಂದೆಯೂ ಕೂಡ ಈ ಒಂದು JC ಸಂಸ್ಥೆಯಲ್ಲಿ ಯಾರೇ ಅಧ್ಯಕ್ಷರಾಗಿದ್ದರೂ ಕೂಡ ಖಂಡಿತವಾಗಿ ಫ್ರಾನ್ಸಿಸ್ ಅವರ ಮಾರ್ಗದರ್ಶನ ಪಡ್ಕೊಳ್ಳೇಬೇಕು. ಅವರ ಮಾರ್ಗದರ್ಶನದಲ್ಲಿ ನಾವು ಅನೇಕ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನೂತನ ಅಧ್ಯಕ್ಷರಾದಂಥ ಶೆಟ್ಟಿಗಾರ್ ಇವರಿಗೂ ಕೂಡ ನನ್ನ ವಿನಂತಿ ಏನಂತ ಹೇಳಿದರೆ, ನಿಮ್ಮ ಇಮ್ಮಿಡಿಯೇಟ್ ಪ್ರೆಸಿಡೆಂಟು, ಪಾಸ್ಟ್ ಪ್ರೆಸಿಡೆಂಟು ನಿಮ್ಮ ಕೈ ಬಿಡುವುದಿಲ್ಲ, ನಿಮ್ಮ ತಂಡವನ್ನು ಅವರು ಬಿಡುವುದಿಲ್ಲ, ನಿಮ್ಮ ಒಟ್ಟಿಗೆ ಅವರು ಸದಾ ಇರ್ತಾರೆ ಅನ್ನುವುದನ್ನು ನಾನು ಮತ್ತೊಮ್ಮೆ ನಿಮಗೆ ನೆನಪಿಸಿಕೊಳ್ತಾ ಇದ್ದೇನೆ. ನೀವು ಕೇವಲ ಒಂದು JC ಸಂಸ್ಥೆಯನ್ನು ಆಧಾರವಾಗಿಟ್ಟುಕೊಂಡು ಕೆಲಸ ಮಾಡಿದವರಲ್ಲ ಸರ್. ದಕ್ಷಿಣ ಕನ್ನಡ ಜಿಲ್ಲಾ D ವರ್ಗದ ನೌಕರರ ಗುಂಪಿನ ಸದಸ್ಯರ ಜಿಲ್ಲಾ ಅಧ್ಯಕ್ಷರಾಗಿ ಸತತ 6 ವರ್ಷಗಳವರೆಗೆ ನೀವು ಸೇವೆ ಮಾಡಿದ್ದೀರಿ. ರಾಜ್ಯ ಮಟ್ಟದಲ್ಲಿ ಆ D ವರ್ಗದ ಗುಂಪಿನ ನೌಕರರನ್ನು ಒಟ್ಟು ಸೇರಿಸಿಕೊಂಡು ಒಂದು ಬೃಹತ್ ಸಮ್ಮೇಳನ ಮಾಡಿದ್ದೀರಿ. ವಜ್ರ ಮಹೋತ್ಸವದಂಥ ಕಾರ್ಯಕ್ರಮವನ್ನು ಆ ನಿಮ್ಮ ಒಂದು ಗುಂಪಿನಲ್ಲಿ ನೀವು ಮಾಡಿದ್ದೀರಿ. ಇಡೀ ನಿಮ್ಮ D ವರ್ಗದ ನೌಕರರ ಗುಂಪು ರಾಷ್ಟ್ರ ಮಟ್ಟದಲ್ಲಿ ಆ ಹೆಸರನ್ನು ಪಡ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗಿತ್ತು. ಅಂತಹ ಕೆಲಸ ಕಾರ್ಯಗಳೇ ಎಷ್ಟೇ ಇದ್ದರೂ ಕೂಡ ನೀವು ಯಾವುದಕ್ಕೂ ಎದೆಗುಂದದೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡಿದ್ದೀರಿ ಅಂತ ಹೇಳಿದರೆ ನಮ್ಮ ಒಂದು ಹ್ಯಾಟ್ಸ್ ಆಫ್ ಸರ್ ನಿಮಗೆ. ನಿಮ್ಮ ಈ ಎಲ್ಲ ಸಾಧನೆಯನ್ನು ಗುರುತಿಸಿಕೊಂಡಂತಹ ನಮ್ಮ JC ವಲಯದಲ್ಲಿ ಆ ಒಂದು ಸುಂದರವಾದ ಪರಿಮಳವಾದಂಥ ಆ ಒಂದು ಕಂಪು JC ವಲಯ ಮಟ್ಟದಲ್ಲಿ ಕೂಡ ಅದು ಪಸರಿಸಲಿ. ಈ JC ಸಂಸ್ಥೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದೀರಿ. ಮುಂದೆಯೂ ಕೂಡ ನಿಮ್ಮ ಕಾರ್ಯಕ್ರಮ ಹೀಗೆ ಅಥವಾ ನಿಮ್ಮ ಯಶಸ್ಸು ಹೀಗೆ ಸಾಗಲಿ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಈ ಕೊನೆಯ ಈ ಒಂದು ಅವಕಾಶ ಬಂದಾಗಲೂ ಕೂಡ ನಮ್ಮ ರಾಷ್ಟ್ರದ ಅತ್ಯುನ್ನತ ಗೌರವ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಆಜಬ್ಬರನ್ನು ಕೂಡ ಕರೆದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿದಂತ ಹೇಳಿದರೆ ನಮಗೆ ಅದೊಂದು ಹೆಮ್ಮೆ.
ಪದ್ಮಶ್ರೀ ಪ್ರಶಸ್ತಿ ಹಾಜಬ್ಬರಿಗೆ ಬಂದದ್ದು ಹಾಜಬ್ಬರ ಗೌರವ ಹೆಚ್ಚಾಗಿದೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ಆ ಪದ್ಮಶ್ರೀಯ ಪ್ರಶಸ್ತಿ ಅಂತೂ ಖಂಡಿತವಾಗಿ ಹೆಚ್ಚಾಗಿದೆ. ಒಂದು ಹಳ್ಳಿಯಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನು ಹುಡುಕಿಕೊಂಡು ಬಂದಂಥ ಪ್ರಶಸ್ತಿ, ಅಂಥ ಒಂದು ಪ್ರಶಸ್ತಿ ಪಡೆದಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ವೇದಿಕೆಯಲ್ಲಿ, ಈ ಅರ್ಥಪೂರ್ಣವಾದಂಥ ವೇದಿಕೆಯಲ್ಲಿ ಇದ್ದುಕೊಂಡು ಅವರ ಬಾಯಿಂದ 4 ನುಡಿಮುತ್ತುಗಳನ್ನ ಕೇಳುವಂಥ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದೀರಿ ಸರ್. ನಿಮ್ಮ ಬದುಕು ಇನ್ನಷ್ಟು ಅಭಿವೃದ್ಧಿ ಆಗಲಿ, ನೀವು ಕಂಡಂಥ ಕನಸು ಅದು ಸಾಕಾರಗೊಳ್ಳಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ಜೇಸಿ. ಮೀರಿ ಹೋಗಿದೆ, ದಯವಿಟ್ಟು ಕ್ಷಮಿಸಬೇಕು. ಯಾಕಂದರೆ ಇನ್ನು ಮುಂದಿನ ದಿನ ಸಮಯದಲ್ಲಿ ಒಂದು ನಮ್ಮ ಮಕ್ಕಳಿಂದ ಒಂದು ಅದ್ಭುತ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದೇ ಕೂಡ ಮಿಮಿಕ್ರಿ ರೆಹಮಾನ್, ಅದೇ ರೀತಿ ಪ್ರಸ್ತುತ ನಮ್ಮ ಒಂದು ಗಾಯಕರಾದಂಥ ರಾಣಿ ಕೂಡ ಇವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರು ಕೂಡ ಒಂದು ಕಾರ್ಯಕ್ರಮ ಇದೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರತ್ಯೇಕವಾಗಿ ಈಗ ಮಾತಾಡೋ ಮೊದಲು ಒಂದು 3 ಜನರಿಗೆ ಗೌರವಿಸಲಿಕ್ಕಿದೆ. ಮೊದಲಿಗೆ ಮೆರ್ಸಿ ಫ್ರೆಂಡ್ಸ್ನ ಅಧ್ಯಕ್ಷರು ಮತ್ತು ಸದಸ್ಯರು ಬಂದು ನಮ್ಮ ನೂತನ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೆರ್ಸಿ ಫ್ರೆಂಡ್ಸ್ನ ಅಧ್ಯಕ್ಷರು ಸದಸ್ಯರು, ಯಾಕೆಂದರೆ ಕಳೆದ ಅವಧಿಯಲ್ಲಿ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಮೆರ್ಸಿ ಫ್ರೆಂಡ್ಸ್ನ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬನ್ನಿ. ನಮ್ಮ ನೂತನ ಅಧ್ಯಕ್ಷರು ಕಮಲ ಶೆಟ್ಟಿಗಾರಿಯವರಿಂದ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ರಾಣಿ ಕ್ರಾಸ್ತ, ನೀವು ಕೂಡ ಮುಂದೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೆಲಂಕಣಿ ಸೌಂಡ್ ಸಿಸ್ಟಮ್ನ ಮಾಲಕರಾದಂಥ ಹರ್ಷಕೋಟಿನ, ನೀವು ಕೂಡ ಮುಂದೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ದಯವಿಟ್ಟು ನೂತನ ಅಧ್ಯಕ್ಷರು ಈ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹರ್ಷಕೋಟಿನ ಮತ್ತು ತಂಡ, ಅದೇ ರೀತಿ ವೇದಿಕೆಯನ್ನು ಸುಸ್ಥಿತವಾಗಿ ಅಲಂಕರಿಸುವ ಫ್ಯಾಷನ್ ಡೆಕೋರೇಟರ್ ಸುರೇಶ್ ರಿಶೋಸ ಕೂಡ ವೇದಿಕೆ ಹತ್ರ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಬೇಗ ಬನ್ನಿ, ಆದಷ್ಟು ಬೇಗ. ಮೆರ್ಸಿ ಫ್ರೆಂಡ್ಸ್ನ ಎಲ್ಲ ಸದಸ್ಯರು ಬನ್ನಿ, ಗೌರವವನ್ನು ಸ್ವೀಕರಿಸಿ. ಸಂತೋಷ್ ಡಿಸೋಸ ಅವು ಕೂಡ ಸದಸ್ಯರು. ಅದೇ ರೀತಿ ವೆಂಕಟೇಶ್, ನೀವು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ವೆಂಕಟೇಶ್ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಇನ್ನು ಯಾರಿಗಾದರೂ ಸದಸ್ಯರಿಗೆ ಸ್ಮರಣಿಕೆ ಕೊಡಲಿಕ್ಕೆ ಬಿಟ್ಟು ಹೋದರೆ ದಯವಿಟ್ಟು ಸ್ವೀಕರಿಸಬೇಕು. ಎಸ್ ಸರ್.
ಪೂರ್ಣಿಮಾ ಮೇಡಮ್, ಹೊಸ ಸದಸ್ಯರಿಗೆ ಆತ್ಮೀಯರೇ, ಭಾಳಷ್ಟು ಸಂತೋಷವಾಗ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ ಡೈನಾಮಿಕ್ ಹಾಗೂ ಡ್ಯಾಶಿಂಗ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಈ ದಿನ ನಮ್ಮ ಸ್ನೇಹ ಮಿಲನ ಅಧ್ಯಕ್ಷನಿಗೆ ನಾನು ಈ ಹುದ್ದೆಯನ್ನು ಹಸ್ತಾಂತರಿಸಿದ್ದೇನೆ. ಕಳೆದ 2 ವರ್ಷ ಅವಧಿಯಲ್ಲಿ ನನ್ನ ಜಡ್ಪಿಯಾಗಿ ಕೆಲಸ ಮಾಡಿದಂತಹ ಕಾರ್ತಿಕ್ ಮಧ್ಯಸ್ಥ ಸರ್, ಅದೇ ರೀತಿ ZVP ಆಗಿ ಲೋಕೇಶ್ ರೈ ಸರ್, ಡ್ಯಾಶಿಂಗ್ ಅಧ್ಯಕ್ಷರಾಗಿ ಅವಧಿಯಲ್ಲಿ ನನಗೆ ವಲಯ ಅಧ್ಯಕ್ಷರಾಗಿ ನನಗೆ ಸಂಪೂರ್ಣ ಸಹಕಾರಿದ JC PPP ಸೌಜನ್ಯ ಮೇಡಮ್ರವರು ಇವತ್ತು ಬರಬೇಕಿತ್ತು. ಅವರ ಒಂದು ಅನ್ಯ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ಬರಲಿಕ್ಕೆ ಆಗಿಲ್ಲ. ಅವರು ಕೂಡ ನನ್ನ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಕಳೆದ ಅವಧಿಯಲ್ಲಿ ಶರತ್ JC ZVP ಆಗಿ ಶರತ್ ಕುಮಾರ್ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ನಾನು ಈ ದಿನ ಒಂದು ಮಾತು ಹೇಳ್ತಾ ಇದ್ದೇನೆ, ಅಧ್ಯಕ್ಷನಾಗಿ ನಾನು ಏನು ಮಾಡಲಿಲ್ಲ. ಸದಸ್ಯರ ಮತ್ತು ಎಲ್ಲ ಪೂರ್ವ ಅಧ್ಯಕ್ಷರಗಳ ಸಂಪೂರ್ಣ ಸಹಕಾರದಿಂದ, ದಾನಿಗಳ ಸಹಕಾರದಿಂದ ಈ JC ಮಂಗಳ ಗಂಗೋತ್ರಿ ಏನಂತ ನಾನು ತೋರಿಸಬೇಕು, JC ಮಂಗಳ ಗಂಗೋತ್ರಿ ವಲಯಕ್ಕೆಲ್ಲ ರಾಷ್ಟ್ರಮಟ್ಟಿಗೆ ಗುರುತಿಸಬೇಕಂತ ನನ್ನ ಒಂದು ಛಲ ಇತ್ತು. ಆ ಛಲದೊಂದಿಗೆ ಈ ತಂಡವನ್ನು ನಾನು ಮುನ್ನಡೆಸಿದ್ದೇನೆ. ನನಗೆ ನನ್ನ ಕಾರ್ಯದರ್ಶಿ ಪ್ರತಿಮಾ ಹೆಬ್ಬಾರ್ ಮತ್ತು ಎಲ್ಲ ನನ್ನ ತಂಡ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಕೊರೋನಾ ಇರಲಿ, ಇನ್ನು ಯಾವ ಕಾರ್ಯಕ್ರಮ, ಅನಾಥರಾಗಲಿ, ಬಡವರಾಗಲಿ, ಶ್ರೀಮಂತರಾಗಲಿ, ಯಾರು ಕೂಡ ನಾನು ಲೆಕ್ಕಿಸದೆ, ಯಾರನ್ನು ಕೂಡ ಭೇದ ಭಾವ ಮಾಡದೆ, ಜಾತಿ ಮತ ಧರ್ಮ ಲೆಕ್ಕಿಸದೆ ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ನಾನು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಸಹಕರಿಸಿದಂತೆ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಆತ್ಮೀಯರೇ, ನಾನು ಅಧ್ಯಕ್ಷನಾಗಿ ಅವಧಿಯಲ್ಲಿ ನನ್ನ ತಾಯಿಯನ್ನು ಕೂಡ ನಾನು ಆ ಸಂದರ್ಭದಲ್ಲಿ ಕಳ್ಕೊಂಡಿದ್ದೇನೆ. ಆದರೂ ಕೂಡ ನಾನು ಏನು ಕೂಡ ಮನಸ್ಸಲ್ಲಿ ಇಡದೆ ನಾನು ಒಂದು ಅಧ್ಯಕ್ಷನ ನೆಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು, JCಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಬೇಕು ಅಂತ ಹೇಳುತ್ತಾ ನಾನು ಕಾರ್ಯಕ್ರಮ ಚಟುವಟಿಕೆಗಳು ಮಾಡಿದ್ದೇನೆ. ಈ ವರ್ಷ ನನಗೆ ಸಿಕ್ಕಿದಂಥ ಪ್ರಶಸ್ತಿಗಳು ಇದು ನಾನು ಮಾಡಿದ ಸಾಧನೆಗಲ್ಲ, ನೀವೆಲ್ಲ ನನಗೆ ತೋರಿಸಿದ ಪ್ರೀತಿ ಮತ್ತು ಸಹಕಾರದಿಂದ ಇಷ್ಟೆಲ್ಲ ಪ್ರಶಸ್ತಿಗಳು ಬರಲಿಕ್ಕೆ ಕಾರಣಕರ್ತರಾಗಿದ್ದೇನೆ. JCಯಲ್ಲಿ ಸೇರಿಕೊಂಡ ಮೇಲೆ ನನಗೆ ಒಂದು ಉತ್ತಮವಾದ ಅವಕಾಶಗಳು ನನಗೆ ಸಿಕ್ಕಿದೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ನೆಡ್ಕಾನ್ ಭಾಗವಹಿಸಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಇದೊಂದು ನನಗೆ ಸುವರ್ಣ ಅವಕಾಶ. ಯಾಕೆಂದರೆ ಒಂದು ಅಧ್ಯಕ್ಷನಾಗಿ ಒಂದೇ ವರ್ಷ ಮಾತ್ರ ಅವನಿಗೆ ಅವಕಾಶವಿರ್ತದೆ. ನನಗೆ 2 ವರ್ಷ ಸಿಕ್ಕಿದೆ. ಆದರೂ ಕೂಡ 2 ವರ್ಷ ಕೂಡ ಹಾಳು ಮಾಡದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ ಅಂತ ನನಗೆ ಈಗಾಗಲೇ ನಾನು ಎಲ್ಲ ಮಾಡಿದಂಥ ಸಾಧನೆಗಳು ನಿಮಗೆ ಹೇಳಿದ್ದೇನೆ. ಮತ್ತು ನಾನು ಅದನ್ನು ಪುನಃ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಒಂದು ನೆನಪಿಟ್ಕೊಳ್ಳಿ, ಅಧ್ಯಕ್ಷರ ಅವಧಿಯಲ್ಲಿ ಒಮ್ಮೆ ಮಾತ್ರ ಅಧ್ಯಕ್ಷನಾಗಲಿಕ್ಕೆ ಸಾಧ್ಯವಾಗಿದೆ, ಮತ್ತೆ ಅವನಿಗೆ ಅಧ್ಯಕ್ಷನಾಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅಧ್ಯಕ್ಷನಾದ ಅವಧಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದು ಅವನು ಮಾಡಬೇಕಂತ ನಾನು ಅದೇ ಮನಸ್ಸಲ್ಲಿ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡಿದ್ದೇನೆ ಹೊರತು ಯಾವ ಲಾಭಕ್ಕೂ ಆಗಲಿ ಯಾವ ಹೆಸರಿಗೂ ಆಗಲಿ ನಾನು ಈ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಪ್ರತಿಯೊಂದು ಹೆಚ್ಚು ಕಡಿಮೆ ಇದೆ, ಸಂಘಟನೆಯಲ್ಲಿ ಕೂಡ ಇದೆ. ಆದ ನಾನು ಎಲ್ಲರನ್ನು ತಗ್ಗಿ ಬಗ್ಗಿ ನಡೆದು ಎಲ್ಲರನ್ನು ಒಂದೇ ರೀತಿಯಲ್ಲಿ ಒಂದೇ ತಾಯಿಯ ಮಕ್ಕಳಾಗಿ ನಾನು ನಡೆಸ್ಕೊಂಡು ಹೋಗಿದ್ದೇನೆ. ಇವತ್ತು ಈ ದಿನನ್ನು ಸನ್ಮಾನಿಸಿ ಗೌರವಿಸಿ ನನ್ನ ಎಲ್ಲ JC ತಂಡದ ಸದಸ್ಯರಿಗೆ ಧನ್ಯವಾದಗಳು. ಅದೇ ರೀತಿ ನಾನು ಪ್ರತ್ಯೇಕವಾಗಿ ನಾನು ಧನ್ಯವಾದ ಹೇಳಬೇಕಾಗ್ತದೆ ನನ್ನ ಧರ್ಮಪತ್ನಿಯಾದ ಪ್ರಮೀಳಾ. ಯಾಕೆಂದರೆ ನಾನು ಅಧ್ಯಕ್ಷನಾಗಬೇಕು, ನನ್ನ ಮನೆಯಲ್ಲಿ ಕೂಡ ಒಂದು ಆನಂದ್ ಮಾಸ್ಟರ್ ಹೇಳಿದಾಗೆ ಮನಸ್ಥಿತಿ ಕೂಡ ಒಳ್ಳೆ ರೀತಿಯಲ್ಲಿ ಇರಬೇಕು. ಅವರು ಕೂಡ ನನಗೆ ಸಂಪೂರ್ಣ ನೀಡಿದ್ರಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನನಗೆ ಆಗಿದೆ. ಪ್ರತ್ಯೇಕವಾಗಿ ನನ್ನ ಮಗಳು ಮತ್ತು ಮಗನನ್ನು ಕೂಡ ನಾನು ಈ ಹೆಸರು ಹೇಳಬೇಕಾಗತ್ತೆ. ಅವರು ಕೂಡ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ನನ್ನ ಮಗಳು ಫಿಯೋನಾ, ಅವಳು ನಿನ್ನೆ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾಳೆ. ಆದರೂ ಕೂಡ ಪ್ರತಿ ತಿಂಗಳ ಅಪ್ ಟು ಡೇಟ್ ರಿಪೋರ್ಟ್ MRF ಕಳಿಸಲಿಕ್ಕೆ ನನಗೆ ಇನ್ ಟೈಮ್ ರಾತ್ರಿ ಮಿಡ್ನೈಟ್ 12 ಗಂಟೆಗೆ ಕಳಿಸಿದ್ದು ಅಂದರೆ ನನ್ನ ಮಗಳು ಫಿಯೋನಾ. ಯಾಕೆಂದರೆ ಅದರಿಂದ ನನಗೆ ಇಷ್ಟೆಲ್ಲ ಅವಾರ್ಡ್ ಪ್ರಶಸ್ತಿಗಳು ಬಂದಿದೆ. ಇದು ನ್ಯಾಷನಲ್ ರಾಷ್ಟ್ರೀಯ ಮಟ್ಟದ ಕೂಡ ಪ್ರಶಸ್ತಿಗಳು ಬಂದಿದೆ, MRF ಪ್ರಶಸ್ತಿ ಕೂಡ ಈ ವರ್ಷ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಆಗ್ತಾಯಿದೆ. ಅದರಿಂದ ನಾನು ಹೆಚ್ಚು ಮಾತಾಡ್ತಾ ಇಲ್ಲ, ಏನು ಮಾತಾಡಬೇಕಂತ ನನಗೆ ಅನಿಸ್ತಾ ಇಲ್ಲ. ಯಾಕಂದರೆ ನನಗೆ ಈ ಸ್ಥಾನವನ್ನು ಬಿಟ್ಟು ಕೊಡುವಾಗ ಒಂಥರ ಮನಸ್ಸಿಗೆ ನೋವಾಯಿತು.
ಯಾಕೆಂದರೆ ಇನ್ನೂ ಕೂಡ ಅಧ್ಯಕ್ಷನಾಗಬೇಕಂತ ಮನಸ್ಸಲ್ಲಿ ಆಸೆ ಇತ್ತು, ಅದು ಕೂಡ ಯಾರಲ್ಲಿ ಹೇಳಲಿಲ್ಲ. ಹೊಸ ಅಧ್ಯಕ್ಷರಿಗೆ ಬಿಟ್ಟು ಕೊಡಲೇಬೇಕಂತ ನನ್ನ ಛಲ ಅದು ಒಂದು ಇತ್ತು. ಯಾಕಂದರೆ ನೂತನ ಅಧ್ಯಕ್ಷರಿಗೆ ನನ್ನ ಸಂಪೂರ್ಣ ಸಹಕಾರ ಕೊಡುತ್ತಾ ಈ ಮಂಗಳ ಗಂಗೋತ್ರಿಯನ್ನು ಇನ್ನಷ್ಟು ಬೆಳೆಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JC. ಅದೇ ರೀತಿ ಅವರ ಕನಸಿನಂತೆ ಒಂದು ಅವರ ಸಾಧನೆ ಮತ್ತು JCIನ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಒಂದು ಸ್ಮರಣೆ ಸಂಚಿಕೆಯನ್ನು ಮಾಡಲಿಕ್ಕೆ ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಅದನ್ನು ಪ್ರಾಯೋಗಿಕವಾಗಿ ಅದನ್ನು ಈಗ ಬಿಡುಗಡೆ ಮಾಡಲಿಕ್ಕೆ ಇದ್ದೇವೆ. ಅದನ್ನು ಈ ಸಂದರ್ಭದಲ್ಲಿ ನಮ್ಮ ZVP ಆಗಿರುವಂಥ ಕಾರ್ತಿಕೇಯ ಮಧ್ಯಸ್ಥ ಅವರು ಬಿಡುಗಡೆ ಮಾಡಬೇಕು ಅಂತೇಳಿ ಅವರನ್ನು ವಿನಂತಿ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ನಮ್ಮ ಸಿಕ್ಕ ಒಂದು ಈ ವರ್ಷ 13 ವರ್ಷಗಳ ಹೆಜ್ಜೆಯ ಒಂದು ಸ್ಮರಣ ಸಂಚಿಕೆ ಪುಸ್ತಕವನ್ನು ಈ ದಿನ ಒಂದು ಡಮ್ಮಿ ಪುಸ್ತಕ, ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಅಧ್ಯಕ್ಷರುಗಳ ಸಾಧನೆಗಳನ್ನು ಅದನ್ನು ಸೇರಿಸಿ ಈ ವರ್ಷದಗಳು ಕಳೆದ ವರ್ಷಗಳು ಎಲ್ಲ ಸಾಧನೆಗಳನ್ನು ಸೇರಿಸಿ ನಾವು ಪುಸ್ತಕವನ್ನು ತಯಾರು ಮಾಡಲಿಕ್ಕಿದ್ದೇವೆ. ಎಲ್ಲ ಪೂರ್ವ ಅಧ್ಯಕ್ಷರುಗಳು ತಮ್ಮ ತಮ್ಮ ವರದಿಯನ್ನು ಆದಷ್ಟು ಬೇಗ ನಮಗೆ ನೀಡಬೇಕು. ಇದರ ಸಂಚಾಲಕರಾಗಿ ನಮ್ಮ ಪ್ರಶಾಂತ್ ನಾಯ್ಕ್ ಸರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ನಮ್ಮ ಜಯಲಕ್ಷ್ಮಿ ಕೂಡ ಅದರ ಜೊತೆಗಿದ್ದೇವೆ. ಒಂದು ತಂಡವಾಗಿ ನಾವು ಮಾಡಿದ್ದೇವೆ. ಮುಂದಿನ ದಿನಗಳ ಸಭೆಯನ್ನು ಮಾಡಿ ಒಂದು ಸಿಸ್ಟಮೆಟಿಕ್ ಒಂದು ಪುಸ್ತಕವನ್ನು ಮಾಡಬೇಕಂತ ನಮ್ಮೆಲ್ಲರ ಆಸೆ. ನಾವು ಮಾಡಿದ ಸಾಧನೆಗಳು ಆ ಪುಸ್ತಕದಲ್ಲಿ ಇರಬೇಕಂತ ನನ್ನೊಂದು ಆಸೆ. ಥ್ಯಾಂಕ್ ಯು. ಪೂರ್ವ ಅಧ್ಯಕ್ಷರ ಒಂದು ಕನಸು 2009ರಿಂದ 2021ವರೆಗಿನ 13 ವರ್ಷಗಳ ಸಾಧನೆಗಳ ಪರ್ವ ಅಂತೇಳಿ ಗಂಗೋತ್ರಿ ಹೆಜ್ಜೆ ಇದನ್ನು ಮುಂದೆ ಪ್ರಕಟಣೆ ಮಾಡಲಿಕ್ಕಿದ್ದೇವೆ. ಇದರ ಪೂರ್ವ ತಯಾರಿ ನಡೀತಾ ಇದೆ. ಇವರಿಗೆ ನಮ್ಮ JC ಪ್ರಶಾಂತ್ ನಾಯ್ಕ್ರವರು ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಹೀಗೆ ಮುಂದೆ ನಿಮ್ಮ ಮುಂದೆ ಇಡಲಿಕ್ಕಿದ್ದೇವೆ. ಈಗ ನಮ್ಮನ್ನು ಉದ್ದೇಶಿಸಿ ನನ್ನ ಗುರುಗಳು ಈ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಅವರನ್ನು ಹಿತನುಡಿಗಾಗಿ ಆಹ್ವಾನ ಮಾಡ್ತಾ ಇದ್ದೇನೆ. ರವೀಂದ್ರ ರೈ ಸರ್, ಬನ್ನಿ ಸರ್. ವೇದಿಕೆಯ ಮೇಲೆ ಇರತಕ್ಕಂತಹ ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು, ನಮ್ಮ ಶಿಷ್ಯರು ಆಗಿರ್ತಕ್ಕಂಥ ಕಮಲಾಕ್ಷ ಶೆಟ್ಟಿಗಾರರವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ JC ಸದಸ್ಯರುಗಳೇ, ಮುಖ್ಯವಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಸ್ವಾತಿ ಭಟ್ರವರ ತಂಡ ಈಗ ಕಾಯ್ತಾ ಉಂಟು. ತಾವೆಲ್ಲರೂ ಕೂಡ ಆ ಭರತನಾಟ್ಯ ಕಾರ್ಯಕ್ರಮವನ್ನು ನೋಡಬೇಕು. ಯಾಕಂದರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂತಹ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅದು. ಆದ ಕಾರಣ ಅದಕ್ಕೆ ಯಾವಾಗಲೂ ನಾವು ಏನಾಗಬಾರ್ದು, ಅಗೌರವವನ್ನು ತೋರಿಸಲೇಬಾರ್ದು. ದಯವಿಟ್ಟು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮ ನೋಡಿಕೊಂಡೇ ಈ ವೇದಿಕೆಯಿಂದ ಹೊರ ಹೋಗಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮುಖ್ಯವಾಗಿ ಈಗ ಈ ಒಂದು JC ಸಂಸ್ಥೆಯ ಒಂದು ಪದಗ್ರಹಣ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. JC ಸಂಸ್ಥೆ ಎನ್ನುವಂಥದ್ದು ಬಹಳ ಅತ್ಯುತ್ತಮವಾದಂಥ ಒಂದು ಸಂಸ್ಥೆ. ಅದರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ಅಭಿಮಾನ ಇರಬೇಕು ಎಲ್ರಿಗೂ ಕೂಡ. JC ಸಂಸ್ಥೆಗೆ ಯಾರ್ಯಾರು ಸೇರಿದ್ದಾರೆ, ಯಾರ್ಯಾರು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಕೂಡ ಅದರ ಬಗ್ಗೆ ಅಭಿಮಾನ ಇರಬೇಕು. ಯಾಕೆಂತಂದರೆ ಇಂತಹ ಒಂದು ಸಂಸ್ಥೆ ಈ ಪ್ರಪಂಚದಲ್ಲಿಯೇ ಬೇರೊಂದು ಇಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, 40 ವರ್ಷದ ಒಳಗಿನ ಯುವಕರನ್ನು ಸರಿಪಡಿಸ್ತಕ್ಕಂತಹ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವಂಥ ಸಂಸ್ಥೆ ಅಂದರೆ ಅದು JC ಸಂಸ್ಥೆ. ನಮ್ಮ ಇಡೀ ದೇಶದ ಸಮಸ್ಯೆ ಇರುವುದು ಎಲ್ಲಿ ಅಂತಂದರೆ ಯುವಕರಲ್ಲಿ, ವಿದ್ಯಾವಂತ ಯುವಕರಲ್ಲಿಯೇ ನಮ್ಮ ಸಮಸ್ಯೆ ಉಂಟು. ಯಾಕೆ ಅಂತಂದರೆ ನಮಗೆ ಬೇಕಾದಷ್ಟು ಶಿಕ್ಷಣ ಸಿಗ್ತದೆ,
ಆದರೆ ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಂಡು ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗಲಿಕ್ಕೆ ಆಗುವಂಥದ್ದು ಬಹಳ ಕಡಿಮೆ. ಇದ್ದಾರೆ, ತುಂಬ ಮಂದಿ ಇದ್ದಾರೆ, ಆದರೂ ಕೂಡ ಅವಕಾಶಗಳು ಕಡಿಮೆ. ಆದರೆ JC ಸಂಸ್ಥೆ ಏನು ಮಾಡ್ತದೆ ಅಂತಂದರೆ ತನ್ನನ್ನು ತಾನೇ ಸರಿಪಡಿಸಿಕೊಂಡು ಸಮಾಜದಲ್ಲಿ ಏನಾದರೂ ಉಪಯುಕ್ತವಾದಂಥ ಕೆಲಸವನ್ನು ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾಯಿದೆ. ತನ್ನನ್ನು ತಾನು ಸರಿಪಡಿಸಿಕೊಂಡು ಒಳ್ಳೆಯ ವ್ಯಕ್ತಿ ಆಗುವಂತಹ ಒಂದು ಸಮಾಜ ಸೇವೆಯಿಂದ, ದೇಶ ಸೇವೆಯಿಂದ ಬೇರೊಂದು ದೊಡ್ಡ ದೇಶ ಸೇವೆ ಬೇರೊಂದು ಇಲ್ಲ ಅಂತ ನನ್ನ ಭಾವನೆ. ಅಂತಹ ಒಂದು ಉತ್ತಮವಾದಂತಹ ಒಂದು ಸಂಸ್ಥೆ JC ಸಂಸ್ಥೆಯಾಗಿದೆ. ಇದೀಗ ಫ್ರ್ಯಾಂಕಿ ಕುಟಿನರವರು ಏನು ಮಾಡಿದ್ದಾರೆ ಅಂತಂದರೆ ಆ ಸಂಸ್ಥೆಯ ಒಂದು ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ. ಹೇಗೆ ಹೆಚ್ಚಿಸಿದ್ದಾರೆ ಅಂದರೆ ತನ್ನನ್ನು ತಾನು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ತೊಡಗಿಸಿಕೊಂಡದ್ದು ಮಾತ್ರ ಅಲ್ಲ, ಈಗ ತಾನೇ ಅವರ ಬಾಯಿಯಿಂದ ಬಂತು, ಯಾವನೇ ಅಧ್ಯಕ್ಷರಾಗಿರಲಿ ಅವರು ಕೊನೆಗೆ ಹೋಗುವಾಗ ಹೇಗೆ ಒಮ್ಮೆ ಇದರಿಂದ ಹೊರಗೆ ಹೋಗುವುದು ಅಂತಲೇ ನೋಡೋದು ಹೊರತು ಇನ್ನೊಮ್ಮೆ ನಾನು ಅಧ್ಯಕ್ಷನಾಗಬೇಕು ಎನ್ನುವಂಥ ಮಾತು ಅವರಿಂದ ಬಂತಲ್ಲ, ಅದು ನಿಜವಾಗಿಯೂ ಮೆಚ್ಚಬೇಕಾದಂಥ ವಿಷಯ. ಅಂದರೆ ಅವರು ಈ ಸಂಸ್ಥೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡದ್ದು ಮಾತ್ರ ಅಲ್ಲ, ಅದರಲ್ಲಿ ಸಂತೋಷಪಟ್ಟಿದ್ದಾರೆ. ಎಂಜಾಯ್ಮೆಂಟ್, ಸಂತೋಷಪಟ್ಟುಕೊಂಡಿದ್ದಾರೆ. ಸಂತೋಷಪಟ್ಟುಕೊಂಡದ್ದು ಮಾತ್ರ ಅಲ್ಲ, ಅವರು ಅದರಲ್ಲಿ ಸಾಧಿಸಿ ತೋರಿಸಿದ್ದಾರೆ. ಅದಕ್ಕೆ ಇಲ್ಲಿ ಉಂಟಲ್ಲ, ಇದೆಲ್ಲ ಜೀವಂತ ನಿದರ್ಶನ ಅಂತ ನಾನು ಹೇಳ್ತೇನೆ. ಮತ್ತೊಂದು ಅವರ ಲೀಡರ್ಶಿಪ್ಪು, ನಾಯಕತ್ವ ಉಂಟಲ್ಲ, ಅದು ನಿಜವಾಗಿಯೂ ಗ್ರೇಟ್. ಯಾಕೆ ಅಂತಂದರೆ ಎಲ್ಲರನ್ನೂ ತನ್ನ ತೊಡಗಿಸಿಕೊಂಡು, ಅದು ಯಾವುದೇ ಜಾತಿ ವರ್ಗದ ಜನಗಳೇ ಆಗಿರಲಿ, ಅದು ಪ್ರಶ್ನೆ ಅಲ್ಲ, ಎಲ್ಲರನ್ನೂ ಸೇರಿಸಿಕೊಂಡು ಇವರು JC ಕುಟುಂಬದ ಸದಸ್ಯರು ಎನ್ನುವಂತಹ ಪ್ರೀತಿ ಗೌರವದಿಂದ ಅವರಿಂದ ಸಹಕಾರವನ್ನು ಪಡೆದುಕೊಂಡು ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಆದ ಕಾರಣ ಅವರು ಈ JC ಸಂಸ್ಥೆ ಎನ್ನುವಂತಹ ಒಂದು ಸಂಸ್ಥೆ, ಈಗ ಒಬ್ಬ ವ್ಯಕ್ತಿಗೆ ಅವಕಾಶ ಸಿಕ್ಕಿದರೆ ಅದನ್ನು ಹೇಗೆ ಉಪಯೋಗ ಮಾಡಿಕೊಂಡು ತನ್ನ ಬದುಕನ್ನು ಉನ್ನತಿಯತ್ತ ಜೀವನವನ್ನು ಉಜ್ಜೀವನಗೊಳಿಸಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಫ್ರ್ಯಾಂಕಿ ಕುಟಿನರವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ಇದಿಲ್ಲ. ಅವರಿಗೂ ಮತ್ತು ಅವರ ಇಡೀ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದೀಗ ಇದರ ಒಂದು ನೇತೃತ್ವ ವಹಿಸಿಕೊಂಡವರು ಕಮಲಾಕ್ಷ ಶೆಟ್ಟಿಗಾರರು ಮತ್ತು ಅವರ ಮಿಸ್ಸಸ್ ಇಬ್ಬರು ಕೂಡ ರಾಮಕೃಷ್ಣ ಹೈಸ್ಕೂಲ್ನಲ್ಲಿ ಕಲಿತವರು. ಬಾಲ್ಯದಲ್ಲಿ ಅವರು ನಮಗೆ ಗೊತ್ತಿದೆ ಬಹಳ ಕ್ರಿಯಾಶೀಲರು. ಕ್ರೀಡಾಕೂಟದಲ್ಲಾಗಲಿ, ಕಲಿಯುವಿಕೆಯಲ್ಲಿ ಆಗಲಿ, ಅಥವಾ ಬೇರೆ ಬೇರೆ ಶಾಲಾ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಆದ ಕಾರಣ ಅವರ ಬಗ್ಗೆ ಬಾಲ್ಯದಿಂದ ಈಗಲೂ ಕೂಡ ನಮಗೆ ಗೊತ್ತಿದೆ. ಅವರ ಒಂದು ವರದಿಯನ್ನು ಕೂಡ ಈಗ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದವರು ಬಹಳ ಸುದೀರ್ಘವಾಗಿ ಯಾವ ರೀತಿಯಲ್ಲಿ ಅವರು ಈ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ ಕಾರಣ JC ಸಂಸ್ಥೆಯನ್ನು ಫ್ರ್ಯಾಂಕಿ ಕುಟಿನರವರು ಹೇಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಿದ್ದಾರೋ ಅದೇ ರೀತಿಯ ನೇತೃತ್ವವನ್ನು ಕಮಲಾ ಶೆಟ್ಟಿಗಾರರು ಕೂಡ ಖಂಡಿತವಾಗಿಯೂ ಕೊಡ್ತಾರೆ ಎನ್ನುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅವರಿಗೆ ಫ್ರ್ಯಾಂಕಿ ಕುಟಿನರವರು ಸರಿಯಾದಂಥ ಸಹಕಾರ ಖಂಡಿತ ಕೊಡ್ತಾರೆ ಎನ್ನುವಂಥ ಭರವಸೆ ಇದೆ. ಅವರ ಮಾತಿನಲ್ಲಿ ಈಗ ನಾವು ಆ ಒಂದು ವಿಚಾರವನ್ನು ತಿಳಿದುಕೊಂಡೆವು. ಆದ ಕಾರಣ ಮುಂದಿನ ದಿನಗಳಲ್ಲಿ ಮಾತ್ರ ಅಲ್ಲದೆ ಅವರ ತಂಡ ಉಂಟು. ಈಗ ಹೊಸಬರೆಲ್ಲ ಸೇರಿದರು. ಆ ಹೊಸಬರು ಕೂಡ ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗಳು, ಹೆಚ್ಚಿನವರೆಲ್ಲ ಸ್ಟೂಡೆಂಟ್ಸ್ಗಳೇ. ಅವರೆಲ್ಲ ಮುಖ್ಯವಾಗಿ ಒಳ್ಳೆಯ ಸಮಾಜದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರೇ ಈ ಹೊಸ ಸದಸ್ಯರೆಲ್ಲ ಸೇರಿದ್ದಾರೆ. ಅವರ ಸಹಕಾರದಿಂದ ಮತ್ತು ಹಿಂದೆ ಯಾರ್ಯಾರು ಈ ಸದಸ್ಯರಾಗಿದ್ದಾರೋ ಅವರ ಸಹಕಾರದಿಂದಲೂ ಕೂಡ ನಮ್ಮ ಕಮಲಾಕ್ಷ ಶೆಟ್ಟಿಗಾರರವರು ಈ ಸಂಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡೋಗ್ತಾರೆ ಎನ್ನುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆ ಮೂಲಕ ಫ್ರ್ಯಾಂಕಿ ಕುಟಿನರವರ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಂದೆ ಕಮಲಾಕ್ಷ ಶೆಟ್ಟಿಗಾರರವರ ತಂಡವು ಕೂಡ ಅದೇ ರೀತಿಯಲ್ಲಿ ಮುಂದುವರಿಯಲಿ. ನಾವು ಯಾವ ದೇವರುಗಳನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದೇವೋ ಆ ದೇವರುಗಳು ಅವರಿಗೆ ಆಯುಷ್ಯ, ಆರೋಗ್ಯಾದಿ ಭಾಗ್ಯವನ್ನು ಮತ್ತು ಆ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಅನುಗ್ರಹಿಸಲಿ ಅಂತ ನಾನು ಹಾರೈಸಿ ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ಆತ್ಮೀಯ ನುಡಿಮುತ್ತುಗಳಿಗೆ ನಮ್ಮ ಅಭಿನಂದನೆ. ಇನ್ನು ಮುಂದೆ ಕೂಡ ಒಬ್ಬರು ಸಲಹೆಗಾರರಾಗಿ, ಅದರಲ್ಲೂ ಮುಖ್ಯವಾಗಿ ನನ್ನ ಗುರುಗಳಾಗಿ ನನಗೆ ಮುಂದೆ ಮಾರ್ಗದರ್ಶನ ನೀಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ, ಮುಂದೆ ನಮ್ಮ ವಲಯ ಮಂಡಳಿಯವರಿಂದ ಈಗ ನುಡಿಮುತ್ತುಗಳು, ಮುಖ್ಯವಾಗಿ ನಮ್ಮ ವಲಯ ಉಪಾಧ್ಯಕ್ಷರು, ಪ್ರಾಂತ್ಯ
ವಲಯ 15 ಹಾಗೆ ಕೇಂದ್ರೀಯ ಮಂಡಳಿಯಲ್ಲಿ ತನ್ನನ್ನು ತಾನು ತೊಡಗಿಸಿದಂತಹ ನಮ್ಮ JCI ಮಂಗಳಗಂಗೋತ್ರಿಯ ಪೂರ್ವಾಧ್ಯಕ್ಷರಾಗಿ ಇದ್ದುಕೊಂಡು ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡುವಂಥ JC ಬಾದ್ಶಾ ಸಾಂಬಾರ್ ತೋಟ ಅವರು ತಮ್ಮ ಹಿತನುಡಿಯನ್ನು ನಮಗೆ ತಿಳಿಸ್ಬೇಕಂತ ವಿನಂತಿ ಮಾಡ್ತಾರೆ. JCI ಮಂಗಳ ಗಂಗೋತ್ರಿ ಕೊಣಾಜೆ ಈ ವರ್ಷದ ಪದಗ್ರಹಣ ಸಮಾರಂಭದ ಅಧ್ಯಕ್ಷರೇ ಹಾಗೂ ಈ ಒಂದು ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹಾಗೆ ಈ ಒಂದು ಪದಗ್ರಹಣವನ್ನು ನಿರ್ವಹಿಸಿಕೊಂಡು ಮುಂದಿನ ಅನೇಕ ಕಾರ್ಯಯೋಜನೆಗಳನ್ನು ಮಾಡಬೇಕು ಅಂತ ಈಗಾಗಲೇ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈಗಾಗಲೇ ನಿರ್ಗಮಿಸಿದಂತಹ ಅರಕಲ ಆಜಪ್ಪನವರು ಈಗಾಗಲೇ ನಿರ್ವಹಿಸಿದರು. ನಮ್ಮ ಈ ನೂತನ ಅಧ್ಯಕ್ಷರ ಹಲವಾರು ಯೋಜನೆಗಳಿದೆ. ಏನೇನು ಕನಸು ಕಂಡಿದ್ದಾರೋ ಈ ವರ್ಷದಲ್ಲಿ ಉತ್ತಮ ರೀತಿಯಲ್ಲಿ ಆಗಲಿ. ಹಾಗೆಯೇ ನಮ್ಮ ಹಿಂದಿನ ಅಧ್ಯಕ್ಷರು ಫ್ರಾನ್ಸಿಸ್ ಕುಟಿನೋ ಅವರು ಹಲವಾರು ಯೋಜನೆಗಳನ್ನು ಇಲ್ಲಿ ನೆರವೇರಿಸಿಕೊಂಡು ಭಾಳಷ್ಟು ಕೊರೋನಾ ಸಂದರ್ಭದಲ್ಲಿರ್ಬೋದು, ಹಾಗೆ ಇನ್ನು ವ್ಯಕ್ತಿತ್ವ ವಿಕಸನ ಶಿಬಿರ ಇರ್ಬೋದು, ಹಲವಾರು ಝೂಮ್ ಮೀಟಿಂಗ್ಗಳ ಮೂಲಕ ಹಲವಾರು ಶಿಬಿರಗಳನ್ನು ನಡೆಸಿಕೊಂಡು ಇಡೀ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆಯೇ ನಾನು JC ವೀಕ್ನ ಸಂಯೋಜಕನಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಘಟಕಕ್ಕೆ 2 ಅವಾರ್ಡ್ಗಳು ಕೂಡ ಬರಲಿಕ್ಕೆ ಸಾಧ್ಯವಾಯಿತು. ಅದು ಕೂಡ ತುಂಬ ಸಂತೋಷದ ಸುದ್ದಿ. ಹಾಗೆ ಹಲವಾರು ಅವಾರ್ಡ್ಗಳನ್ನು ಪಡೆದುಕೊಂಡು ಭಾಳಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ಹಾಗೆ ಮುಂದಿನ ಅಧ್ಯಕ್ಷರು ಕೂಡ ಅದನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಈ ಒಂದು JCಯನ್ನು ತ್ಯಾಗಂ ಸರ್ ಅವರು ಆರಂಭದಲ್ಲಿ ಯಾವ ರೀತಿ ಕಟ್ಟಿ ಬೆಳೆಸಿದ್ರೋ ಅದನ್ನು ಹಂತವಾಗಿ ಬರ್ತಕ್ಕಂಥ ಅಧ್ಯಕ್ಷರು ಹಲವಾರು ವಿಶಿಷ್ಟ ರೀತಿಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಪೂರ್ವಾಧ್ಯಕ್ಷರಿಗೂ JCIನ ಎಲ್ಲ ಸರ್ವ ಸದಸ್ಯರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ. ಜೈ JCI. ರವಿಚಂದ್ರ ಪಾಟಾಲಿ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಇವರ ಪರಿಚಯವನ್ನು ಮಾಡಬೇಕಿತ್ತು, ಸಮಯ ಅಭಾವದಿಂದ ಅವರು ಅದನ್ನು ಮಾಡ್ತಾ ಇಲ್ಲ. ಅವರು ನೇರವಾಗಿ ತನ್ನ ಹಿತನುಡಿಯತ್ತ ಹೋಗ್ತಾ ಇದ್ದಾರೆ. ಪದಪ್ರದಾನ ಸಮಾರಂಭದ ಉತ್ತರಾರ್ಧ ಭಾಗದ ಅಧ್ಯಕ್ಷರಾದ ಕಮಲಾಕ್ಷ ಶೆಟ್ಟಿಗರವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ JC ಹಾಗೂ JCಯೇತರ ಗಣ್ಯರೇ, JCI ಮಂಗಳ ಗಂಗೋತ್ರಿ ತ್ಯಾಗಂ ಅರೆಕ್ಕಳ ಅವರಿಂದ ಸ್ಥಾಪನೆಗೊಂಡಂತಹ ಈ ಒಂದು ಘಟಕ 2021ರಲ್ಲಿ ನನ್ನ ಸಮಕಾಲೀನ ಅಧ್ಯಕ್ಷರಾದಂತಹ ಫ್ರಾನ್ಸಿಸ್ ಕುಟಿನೋ ಅವರು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದಕ್ಕೆ ಇಲ್ಲಿ ಎದುರುಗಡೆ ಇಟ್ಟಿರುವಂತಹ ಈ ಪ್ರಶಸ್ತಿಗಳೇ ಅದಕ್ಕೆ ಸಾಕ್ಷಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅನೇಕ ವಲಯದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಸರ್, ನಿಮ್ಮ 2021ರ ಕಾರ್ಯಕ್ರಮಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಹೊಸ ಅಧ್ಯಕ್ಷರಾಗಿ 2022ರಲ್ಲಿ JCI ಮಂಗಳ ಗಂಗೋತ್ರಿಯನ್ನು ಮುಂದುವರಿಸಲಿಕ್ಕಿರುವಂತಹ ಕಮಲಾಕ್ಷ ಶೆಟ್ಟಿಗಾರವರು, ನಿಮ್ಮ 2022ರ ಅವಧಿಯಲ್ಲಿ JCI ಮಂಗಳ ಗಂಗೋತ್ರಿಯು ರಾಷ್ಟ್ರ ಮಟ್ಟದಲ್ಲಿ ಒಂದು ಗುರುತಿಸುವಂಥ ಘಟಕ ಆಗಲಿ ಎನ್ನುವಂಥದ್ದು ಈ ಮೂಲಕ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಒಬ್ಬ ZUPಯ ನೆಲೆಯಲ್ಲಿ ನಿಮಗೆ ಯಾವುದೇ ನನ್ನ ಪೋರ್ಟ್ಫೋಲಿಯೋದಲ್ಲಿ ಯಾವುದೆಲ್ಲ ಸಹಕಾರವನ್ನು ನೀಡಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಸಹಕಾರವನ್ನು ನೀಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ನೀನು ಯಾವುದೇ ಟೈಮಲ್ಲಿ ಕೂಡ ನನಗೆ ಕಾಲ್ ಮಾಡಿ ಯಾವುದೇ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಬೋದು. ಅದೇ ರೀತಿ ವಲಯ ಉಪಾಧ್ಯಕ್ಷನ ನೆಲೆಯಲ್ಲಿ ಇದೇ ಬರುವ 26 ಮತ್ತು 27ನೇ ತಾರೀಕಿಗೆ ಲಾರ್ಡ್ಸ್ ಕಾರ್ಯಕ್ರಮ ನಡೀಲಿಕ್ಕಿದೆ. ಅಂದರೆ ಲೋಮ್ ಆಫೀಸರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದು ಮೂಡಬಿದ್ರೆಯ ತ್ರಿಭುವನ ಆತಿಥ್ಯದಲ್ಲಿ ನಡೀಲಿಕ್ಕಿದೆ. ನಿಮ್ಮೆಲ್ಲರಿಗೂ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ನಾಳೆ ನಮ್ಮ ವಲಯಾಡಳಿತ ಮಂಡಳಿಯ ಪದಗ್ರಹಣ ಸಮಾರಂಭ ಮಡಂತಿಯಾರ್ನಲ್ಲಿ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಕೂಡ ನಿಮ್ಮೆಲ್ಲರಿಗೂ ಆಮಂತ್ರಣವನ್ನು ನೀಡುತ್ತಾ ವಿರಮಿಸ್ತೇನೆ. ಜೈ JC.
ಪೂರ್ವ ವಲಯ ಅಧ್ಯಕ್ಷರಾಗಿದ್ದ JCI PPT ಕಾರ್ತಿಕೇಯ ಮಧ್ಯಸ್ಥ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. JCI ಮಂಗಳ ಗಂಗೋತ್ರಿ ಕೊಣಜೆ ಘಟಕದ ಪದಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ JC ಕಮಲಾಕ್ಷ ಶೆಟ್ಟಿಗಾರ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ವಲಯ ಉಪಾಧ್ಯಕ್ಷರು ಆತ್ಮೀಯ ಸ್ನೇಹಿತರು ಆಗಿರುವ JC ರವಿಚಂದ್ರ ಪಾಟಾಳಿ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪಾಸ್ಟ್ ಝೋನ್ ಸೆಕ್ರೆಟರಿ JC ರವೀಂದ್ರ ರೈ ಅವರೇ ಹಾಗೂ ತ್ಯಾಗಂ ಮಾಸ್ಟ್ರೆ, ವಿಶೇಷವಾಗಿ ಇವತ್ತು ನಿಕಟ ಪೂರ್ವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನನ್ನ 2020ರ ಹೆಮ್ಮೆಯ ಘಟಕಾಧ್ಯಕ್ಷರು ಆಗಿರುವ JC ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟಿನಾ ಅವರೇ, ಆನಂದ್ ಕೆ ಅವರೇ, ಕಾರ್ಯದರ್ಶಿ ಜಯಲಕ್ಷ್ಮಿ ಅವರೇ, ಬಾಷಾ ಅವರೇ ಹಾಗೂ ಘಟಕದ ಎಲ್ಲ ಗೌರವಾನ್ವಿತ ಪೂರ್ವಾಧ್ಯಕ್ಷರುಗಳೇ ಹಾಗೂ JC ಹಾಗೂ JCಯೇತರ ಬಂಧುಗಳೇ, ಹೆಚ್ಚೇನು ಖಂಡಿತವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಸಮಯ ಈಗಾಗಲೇ ಸಾಕಷ್ಟು ಮೀರಿ ಹೋಗಿದೆ. ಕೆಲವೊಂದು ವಿಚಾರವನ್ನು ತಮ್ಮ ಮುಂದೆ ಮಾತಾಡದೇ ಇದ್ದರೆ ಅದು ಕುಂದಾಪುರದಿಂದ ಇಲ್ಲಿವರೆಗೆ ಬಂದದಕ್ಕೆ ಅಪೂರ್ಣ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ಒಂದು 3-4 ವಿಚಾರವನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ 2020ರಲ್ಲಿ ಪದಪ್ರದಾನ ಸಮಾರಂಭಕ್ಕೆ ನಾನು ವಲಯಾಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ನಾನು ಪದಪ್ರದಾನ ಸಮಾರಂಭಕ್ಕೆ ಭಾಗಿಯಾಗಬೇಕಾಗಿತ್ತು. ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟಿನಾ ಅವರು ಅಧಿಕಾರವನ್ನು ವಹಿಸ್ಕೊಳ್ಳೋ ಒಂದು ಸಂದರ್ಭ. ಆ ದಿವಸ ಕೆಲವೊಂದು ವೈಯಕ್ತಿಕ ಕಾರಣದಿಂದ ನನಗೆ ಬರಲಿಕ್ಕೆ ಆಗಲಿಲ್ಲ. ಕೊನೆ ಕ್ಷಣದ ಒಂದು ಎಮರ್ಜೆನ್ಸಿ ಇದ್ದ ಕಾರಣ ಆ ವರ್ಷ ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟಿನಾ ಅವರ ಒಂದು ನೇತೃತ್ವದಲ್ಲಿ JCI ಮಂಗಳ ಗಂಗೋತ್ರಿ ಕೊಣಜೆ ಘಟಕವು 2020ರಲ್ಲಿ ಮಾತ್ರವಲ್ಲ 2021ರ ತನಕವೂ ಬಹಳ ಅದ್ಭುತ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ. ವಿಶೇಷವಾಗಿ ಒಂದು ವಿಚಾರವನ್ನು ಉಲ್ಲೇಖ ಮಾಡಲೇಬೇಕು. ಇವತ್ತು ಏನು ನಾವು ಈ ಪ್ರಶಸ್ತಿಗಳ ಸುರಿಮಳೆಯನ್ನು ನೋಡ್ತಾ ಇದ್ದೇವೆ, ಫ್ರ್ಯಾಂಕಿ ಫ್ರಾನ್ಸಿಸ್ ಅವರು ಖಂಡಿತವಾಗಿ ಇದು ಯಾವುದರ ಹಿಂದೆಯೂ ಇರಲಿಲ್ಲ. ಅವರ ಮನಸ್ಸಿನಲ್ಲಿದ್ದದ್ದು ಒಂದೇ, ಯಾವಾಗಲೂ ಕೂಡ ಯಾವಾಗ ಕೋವಿಡ್ ನಮ್ಮಲ್ಲಿ ಆವರಿಸಿದೆ ಆ ಸಂದರ್ಭದಲ್ಲಿ ವಲಯ 15ರ ಬೆರಳೆಣಿಕೆಯ ಕೆಲವು ಘಟಕಗಳಲ್ಲಿ ಸಮುದಾಯ ಸೇವೆಯನ್ನು ಯಾವ ರೀತಿಯಲ್ಲಿ ಮಾಡಿ ತೋರಿಸಬಹುದು ಅನ್ನುವಂಥದ್ದನ್ನು ಒಂದು ನಿದರ್ಶನವಾಗಿ ನಾವು JCI ಮಂಗಳ ಗಂಗೋತ್ರಿ ಕೊಣಜೆ ಘಟಕದ ಅಂದಿನ ಅಧ್ಯಕ್ಷರು ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟಿನಾ ಅವರು JCI ಭಾರತಕ್ಕೆ ತೋರಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲ ಪೂರ್ವಾಧ್ಯಕ್ಷರುಗಳ ಒಂದು ಸಹಕಾರ ಮತ್ತು ಸದಸ್ಯರುಗಳ ಒಂದು ಸಹಕಾರದಿಂದ ಅದು ಸಾಧ್ಯವಾಗಿದೆ ಅನ್ನುವಂಥ ಮಾತನ್ನು ಇವತ್ತು ಅವ್ರ ಬಾಯಲ್ಲಿ ಕೇಳುವಾಗ ಅವರ ಹೃದಯ ವೈಶಲ್ಯತೆಯನ್ನು ನಾವು ಈ ದಿವಸ ನೋಡ್ಬೋದು. ಹಾಗೂ JCI ಭಾರತಕ್ಕೆ ಫೌಂಡೇಶನ್ಗೆ ದೇಣಿಗೆ ನೀಡುವುದರ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುವುದಕ್ಕೆ ಸಹಕಾರವನ್ನು ಫ್ರ್ಯಾಂಕಿ ಫ್ರಾನ್ಸಿಸ್ ಅವರು ಮಾಡಿರುತ್ತಾರೆ. ಪ್ರತಿ ಏರಿಯಾದಲ್ಲಿಯೂ ನಾವು ಏನು JCIಯಲ್ಲಿ 5 ಏರಿಯಾಸ್ ಆಫ್ ಅಪಾರ್ಚುನಿಟೀಸ್ ಬಗ್ಗೆ ಮಾತಾಡ್ತೇವೆ, ಆ ಒಂದು ಪ್ರತಿ ಏರಿಯಾದಲ್ಲಿಯೂ ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟಿನಾ ಅವರ ತಂಡದ ಒಂದು ಪರಿಶ್ರಮವನ್ನು ಸತತ 2 ವರ್ಷದಲ್ಲಿ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಬಹುಶಃ ಒಂದು ನಿದರ್ಶನವನ್ನು ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಅವರು ಸಾಕಷ್ಟು ಭಾವನಾತ್ಮಕ ಜೀವಿ. ಮಧ್ಯಂತರ ಸಮ್ಮೇಳನ ಆಗುವಾಗ ರವಿಚಂದ್ರ ಪಾಟಾಳಿ ಅವರೇ ಆತಿಥ್ಯವನ್ನು ವಹಿಸಿರುವಂಥದ್ದು ಕಳೆದ ವರ್ಷದ ಮಧ್ಯಂತರ ಸಮ್ಮೇಳನವನ್ನು. ಪ್ರಶಸ್ತಿಗಳ ಸುರಿಮಳೆಯೇ JCI ಮಂಗಳ ಗಂಗೋತ್ರಿ ಕೊಣಜೆ ಘಟಕಕ್ಕೆ ಬಂದಿತ್ತು. ಔಟ್ಸ್ಟ್ಯಾಂಡಿಂಗ್ ಲೋಮ್ ಬರುವಾಗ ಫ್ರ್ಯಾಂಕಿ ಫ್ರಾನ್ಸಿಸ್ ಅವರ ಕಣ್ಣು ಒದ್ದೆಯಾಗಿತ್ತು. ಯಾಕೆಂದರೆ ಅವರ ಒಂದು ಪರಿಶ್ರಮ ಮತ್ತು ಅವರಿಗೆ ಆ ದಿವಸ ವೇದಿಕೆಯಲ್ಲಿ ಕಾರ್ಯಕ್ರಮದ MOC ಅದನ್ನು ಹೇಳುವಾಗ ಅವರು ನಿಜವಾಗಿ ಇಮೋಷ್ನಲ್ ಆದರು. ಆ ದಿವಸ ನಾವು ಎಲ್ಲರೂ ವೇದಿಕೆಯಲ್ಲಿ ಇದ್ದವರು ಒಂದು ಕ್ಷಣ ನಾವು ಕೂಡ ಇಮೋಷ್ನಲ್ ಆಗಿದ್ವಿ. ಯಾಕೆಂದರೆ ಯಾವಾಗ ಮನಸ್ಸಿನಿಂದ ಕೆಲಸವನ್ನು ಮಾಡ್ತೇವೆ ಅದಕ್ಕೆ ನಿಜವಾಗಿ ಪುರಸ್ಕಾರ ಸಿಕ್ಕಾಗ ಖಂಡಿತವಾಗಿ ಒಬ್ಬ ವ್ಯಕ್ತಿ ಎಷ್ಟೇ ಸದೃಢ ಇದ್ದರೂ ಕೂಡ ಒಂದು ಕ್ಷಣಕ್ಕೆ ಇಮೋಷ್ನಲ್ ಆಗೇ ಆಗ್ತಾನೆ. ಅದರ ಒಂದು ಸಾಕ್ಷೀಕರಿಸಿದ್ದು ನಾನು ಆ ದಿವಸ ಮಧ್ಯಂತರ ಸಮ್ಮೇಳನದಲ್ಲಿ. ಹಾಗೆಯೇ ಈ ವರ್ಷ
ಅಧಿಕಾರವನ್ನು JC ಕಮಲಾಕ್ಷ ಶೆಟ್ಟಿಗಾರ್ ಅವರಿಗೆ ಫ್ರ್ಯಾಂಕಿ ಅವರು ಹಸ್ತಾಂತರ ಮಾಡಬೇಕಾದರೂ ನೋಡಿದೆ ನಾನು. ಇಲ್ಲಿರುವವರು ಎಷ್ಟು ಜನ ಅಬ್ಸರ್ವ್ ಮಾಡಿದಾರೋ ಗೊತ್ತಿಲ್ಲ. ಅವರಲ್ಲಿರುವ ಒಂದು ಕಾಲರನ್ನು ತೆಗೆದು ಆ ಕಾಲರಿನ ಮೆಡಲ್ಗೆ ಮುತ್ತು ಕೊಟ್ಟು ಅದನ್ನು ಅವರಿಗೆ ಹಸ್ತಾಂತರವನ್ನು ಮಾಡಿದರು. ಅಂದರೆ ಅದರ ಬಗ್ಗೆ ಇರುವಂಥ ಅವರಿಗೆ ಗೌರವ, ಪ್ರೀತಿ ಎಷ್ಟು ಅನ್ನುವಂಥದ್ದು ಈ ದಿವಸ ನಾವು ಕಂಡುಕೊಳ್ಬೋದು. JCI ಅನ್ನುವಂಥದ್ದು ಫ್ರ್ಯಾಂಕಿ ಫ್ರಾನ್ಸಿಸ್ ಅವರ ಒಂದು ಬ್ಲಡ್ಡಲ್ಲಿ ಇದೆ ಸ್ನೇಹಿತರೆ. ಹಾಗೆಯೇ ಮುಂದಿನ ವರ್ಷದ ಅಂದರೆ ಈ ವರ್ಷದ ಏನು ಮುನ್ನಡೆಸಲಿಕ್ಕೆ ಈಗಾಗಲೇ JC ಕಮಲಾಕ್ಷ ಶೆಟ್ಟಿಗಾರ್ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಖಂಡಿತವಾಗಿ ಅವರಿಗೆ ಅವರದ್ದೇ ಆದಂಥ ವಿಷನ್ ಇದೆ. ಅವರ ಒಂದು ವಿಷನ್ನಿಗೆ ಸಹಕಾರವನ್ನು ನಿಕಟಪೂರ್ವಾಧ್ಯಕ್ಷರ ನೆಲೆಯಲ್ಲಿ ಫ್ರ್ಯಾಂಕಿ ಅವರು ಇರ್ಬೋದು, ನಮ್ಮ ತ್ಯಾಗಂ ಮಾಸ್ಟರ್ ಇರ್ಬೋದು, ಎಲ್ಲ ಪೂರ್ವಾಧ್ಯಕ್ಷರುಗಳು ನೀವು ಖಂಡಿತವಾಗಿ ಇನ್ನೊಮ್ಮೆ ಸಹಕಾರವನ್ನು ನೀಡಿದ್ದಲ್ಲಿ JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕವು ಇನ್ನೊಮ್ಮೆ ವಲಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡುವುದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು JC ರವೀಂದ್ರರಾವ್ ಅವರನ್ನು ನೋಡಿ ಭಾಳಷ್ಟು ಖುಷಿಯಾಯಿತು. ಯಾಕೆಂದರೆ ನಾನು ಆಂದೋಲನಕ್ಕೆ ಸೇರಿದ್ದು 2006ರಲ್ಲಿ. ಆಗಷ್ಟೇ ಒಂದು ಇಡೀ JCI ಭಾರತದಾದ್ಯಂತ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿತ್ತು. ಏನಂದರೆ ಇಡೀ ವಲಯ 15 ಒಂದು ಶೋಕಕ್ಕೊಳಗಾಗಿತ್ತು. ನಮ್ಮ ಪಾಸ್ಟ್ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಲೋಕೇಶ್ ಪೆರ್ಗಡೆ ಅವರು ನಿಧನವನ್ನು ಹೊಂದಿರುವಂಥ ಒಂದು ಸಂದರ್ಭ. ಅವರ ಒಂದು ಜೀವಿತಾವಧಿಯಲ್ಲಿ ಅವರು ವಲಯಾಧ್ಯಕ್ಷರಾಗಿದ್ದಾಗ ಇವರು ಝೋನ್ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡಿದವರು. ಅವರ ಆದರ್ಶಗಳನ್ನೆಲ್ಲ ಕೇಳಿಕೊಂಡು ನಾವು JCಯಲ್ಲಿ ತೊಡಗಿಸಿಕೊಂಡಂಥ ಯುವಕರು. ಕಳೆದ 15-16 ವರ್ಷದಿಂದ JC ಲೋಕೇಶ್ ಪೆರ್ಗಡೆ ಅವರ ಆದರ್ಶಗಳನ್ನು, ವಿಶೇಷವಾಗಿ ಅವರ ಒಂದು ಗುಣ ಎಲ್ಲರೂ ಮೆಚ್ಚುವಂಥದ್ದು, ಇಡೀ JCI ಭಾರತದ ನಾಯಕರು ಮೆಚ್ಚುತ್ತಾ ಇದ್ದರು. ಏನಂದರೆ JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕಕ್ಕೆ ಅವರು ಭೇಟಿ ನೀಡಿದರೂ ಕೂಡ ಒಮ್ಮೆ ಒಬ್ಬ ವ್ಯಕ್ತಿಯ ಪರಿಚಯ ಆದರೆ ಇನ್ನೊಮ್ಮೆ ಆ ವ್ಯಕ್ತಿ ಸಮ್ಮೇಳನದಲ್ಲಿ ಸಿಕ್ಕಾಗ ಆ ವ್ಯಕ್ತಿಯ ಹೆಸರು ಹಿಡಿದು ಗುರುತಿಸ್ತಾರೆ. ಅಂದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಅವರು ಎಷ್ಟು ಬೇರೂರಬಹುದು ಅನ್ನುವಂಥದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಂಥ ನಾಯಕರನ್ನು ನಮ್ಮ ವಲಯ 15 ಕಳ್ಕೊಂಡಿದೆ. ಇವತ್ತು ಮಂಗಳ ಗಂಗೋತ್ರಿ ಕೊಣಾಜೆ ಘಟಕಕ್ಕೆ ಅವರ ಜೊತೆಗೆ ಕೆಲಸ ಮಾಡಿದವರು ಅಡ್ವೈಸರ್ ಆಗಿ ಇರುವಂಥದ್ದು ನಮಗೆಲ್ಲರಿಗೂ ಖುಷಿಯ ವಿಚಾರ. ಖಂಡಿತವಾಗಿ JCI ಮಂಗಳ ಗಂಗೋತ್ರಿ ಕೊಣಾಜೆ ಇವತ್ತೊಂದು ಭಾಳ ಅದ್ಭುತವಾದಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟಿನ ಅವರ ದಂಪತಿಗಳಿಗೆ ಸನ್ಮಾನ ಮಾಡಿದ್ದು ನನಗೆ ಇನ್ನೂ ಖುಷಿಯಾದದ್ದು, ಅವರ ಮಗಳನ್ನು ಕೂಡ ವೇದಿಕೆಗೆ ಕರೆದು ಆನರ್ ಮಾಡಿರುವಂಥದ್ದು. ಯಾಕೆಂದರೆ ಇವರ ಹಿಂದೆ ಅವರ ಮಗಳು ಇದ್ಲು ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಿಲ್ಲ. ಪ್ರತಿ ತಿಂಗಳು ಶಿಸ್ತುಬದ್ಧವಾಗಿ ರಿಪೋರ್ಟಿಂಗ್ ಇನ್ ಟೈಮ್, ಜಲ್ದಿ 5 ಅನ್ನುವಂಥ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಒಂದು ಝೋನ್ ರೆಕಗ್ನಿಷನ್, ಅದು ಎಷ್ಟು ಸಲ ಫ್ರ್ಯಾಂಕಿ ಫ್ರಾನ್ಸಿಸ್ ಕುಟಿನ ಅವರಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕ್ಲಬ್ದ ಸಮಯದಲ್ಲಿ ರಿಪೋರ್ಟಿಂಗನ್ನು ಮಾಡಿ ಇಷ್ಟೊಂದು ಪ್ರಶಸ್ತಿಗಳು ಬರಲಿಕ್ಕೆ ಅವರ ಮಗಳ ಒಂದು ಪರಿಶ್ರಮ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ JCI. ನಮ್ಮ ವಲಯಮಂಡಳಿಯ ಕಾರ್ತಿಕೇಯ ಮಧ್ಯಸ್ಥ ಮತ್ತು ರವಿಚಂದ್ರ ಪಾಟೀಲ್ ಅವರನ್ನು ನಾವು ಚಿಕ್ಕ ಒಂದು ಕಾಣಿಕೆ ಮೂಲಕ ಗುರುತಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ. ಕಾರ್ಯಕ್ರಮ ಜಯಲಕ್ಷ್ಮಿ, ನಮ್ಮ ಈಗಿನ ಕಾರ್ಯದರ್ಶಿ ಜಯಲಕ್ಷ್ಮಿ ಅವರಿಂದ ಧನ್ಯವಾದಗಳು. ಎಲ್ಲರಿಗೂ ಮುಸ್ಸಂಜೆಯ ಶುಭ ನಮನಗಳು. ಮುಂಜಾನೆಯ ಇಬ್ಬನಿ ಚಂದ, ಅಸ್ತಮಿಸುವ ನೇಸರ ಅಂದ. ಕಾರ್ಯಕ್ರಮ ಯಾವುದೇ ಇರಲಿ ಧನ್ಯವಾದ ನೀಡುವುದು ಚಂದವೋ ಚಂದ. ಈಗ ನಾವು ಇಂದಿನ JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕದ JC ಕಮಲಾಕ್ಷ ಶೆಟ್ಟಿಗಾರ್ ಹಾಗೂ 2022ನೇ ಸಾಲಿನ ಪದಾಧಿಕಾರಿಗಳ ಪದ ಪ್ರದಾನ ಸಮಾರಂಭದ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಇಂದಿನ ಈ ಸುಂದರ ಸರಳ ಸಮಾರಂಭವನ್ನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದಂತಹ ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಶ್ರೀಯುತ ಹರೇಕಳ ಹಾಜಬ್ಬ ಸರ್ ಇವರಿಗೆ
ನಮ್ಮ JC ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉತ್ತಮವಾದಂತಹ ನುಡಿಗಳನ್ನು ನೀಡಿದಂತಹ JCI PPP ಕಾರ್ತಿಕೇಯ ಮಧ್ಯಸ್ಥ ಸರ್, ಅದೇ ರೀತಿ ಪೂರ್ವ ವಲಯ ಅಧ್ಯಕ್ಷರು ವಲಯ 15, ಪೂರ್ವ ರಾಷ್ಟ್ರೀಯ ನಿರ್ದೇಶಕರು GND ವಿಭಾಗ JCI ಭಾರತ, ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ JFT ರವಿಚಂದ್ರ ಪಾಟಾಳಿ ಸರ್, ವಲಯ ಉಪಾಧ್ಯಕ್ಷರು ಪ್ರಾಂತ್ಯ C ವಲಯ 15, ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಹಾಗೂ ನಮ್ಮ ಕ್ರಿಯಾಶೀಲ ಮತ್ತು ಡ್ಯಾಶಿಂಗ್ ಪೂರ್ವ ಅಧ್ಯಕ್ಷರು JFPP ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಸರ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಪೂರ್ವ ಕಾರ್ಯದರ್ಶಿ HGF ಪ್ರತಿಮಾ ಹೆಬ್ಬಾರ್ ಮೇಡಮ್, ಇವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಈ ಸುಂದರವಾದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಲಯ ಮಂಡಳಿ ಸದಸ್ಯರು ಆದಂಥ ಶ್ರೀಯುತ ಭಾಷಾ ಶಾಂಬರ್ ತೋಟ, ಅದೇ ರೀತಿ ಗೌರವ ಸಲಹೆಗಾರರಾದ JC ರವೀಂದ್ರ ರೈ ಕಲ್ಲಿಮಾರ್, JC ಆನಂದ K ಅಸೈಗೋಳಿ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. JCI ಮಂಗಳ ಗಂಗೋತ್ರಿ ಘಟಕದ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ತ್ಯಾಗಂ ಹರೇಕಳ ಸರ್, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ JCI ಮಂಗಳ ಗಂಗೋತ್ರಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಇವತ್ತು ಪದಗ್ರಹಣಗೊಂಡಿರುವಂತಹ ನಮ್ಮ ನೆಚ್ಚಿನ JC ಕಮಲಾಕ್ಷ ಶೆಟ್ಟಿಗಾರ್ ಸರ್, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪೂರ್ವ ಅಧ್ಯಕ್ಷರುಗಳು, ನಿರ್ದೇಶಕರು, ಕಾರ್ಯಕಾರಿ ಸದಸ್ಯರು ಹಾಗೂ ಸರ್ವ ಸದಸ್ಯರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅಂದಗಾಣಿಸಲಿಕ್ಕೆ ಸಹಕರಿಸಿರುವಂಥ ಮಾಧ್ಯಮ ಪ್ರತಿನಿಧಿಗಳಾದ ಹೊಸಕುರಲ್, V4 ಚಾನೆಲ್, ಅದೇ ರೀತಿ ವಿಜಯವಾಣಿ ಪತ್ರಿಕೆಯ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ ಇನ್ನೂ ಸುಂದರವಾಗಿಸಲಿಕ್ಕಾಗಿ ನಮ್ಮೊಂದಿಗೆ ಇದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಿರುವಂತಹ ಸ್ವಾತಿ ಭಟ್ ಮತ್ತು ಬಳಗದವರು, ಅದೇ ರೀತಿ ರಾನಿ ಮತ್ತು ಬಳಗದವರು, ಇವರಿಗೂ ಕೂಡ ನಮ್ಮ JCI ಮಂಗಳ ಗಂಗೋತ್ರಿ ಘಟಕದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಆತ್ಮೀಯರೇ, ಇವತ್ತು ನಮ್ಮ ಅಧ್ಯಕ್ಷರಾಗಿ ನಿರ್ಗಮಿಸ್ತಿರುವಂತಹ ಜೊತೆಗೆ IPP ಆಗಿ ನಮ್ಮ ಜೊತೆ ಇರುವಂತಹ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋರವರು ನಮಗೆಲ್ಲರಿಗೂ ಕೂಡ ಅವರ ಮಗಳ ಹುಟ್ಟುಹಬ್ಬದ ಹಾಗೂ ಪ್ರತಿಮಾ ಹೆಬ್ಬಾರ್ ಇವರ ಪರವಾಗಿ ಇವರು ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂತಹ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ 2021ನೇ ಸಾಲಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಅವರ ನೆನಪು ನಮ್ಮೊಂದಿಗೆ ಸದಾ ಇರಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ಕೊಟ್ಟು ಗೌರವಿಸಿದ್ದಾರೆ. ಅದಕ್ಕೂ ಕೂಡ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ ನಂತರ ನಮ್ಮ ಅಧ್ಯಕ್ಷರ ಮಗಳು ಫಿಯೋನಾ ಹಾಗೂ ಪ್ರಸ್ತುತ ಈಗ ಅಧ್ಯಕ್ಷರಾಗಿರುವಂಥ ಕಮಲಾಶ್ ಶೆಟ್ಟಿಗಾರ್ ಅವರ ಧರ್ಮಪತ್ನಿ ನಿಮಿತಾ ಮೇಡಮ್ ಇವರ ಹುಟ್ಟುಹಬ್ಬದ ಆಚರಣೆಯೂ ಕೂಡ ಇದೆ. ಎಲ್ಲರೂ ಕೂಡ ಈ ಎಲ್ಲ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಚೆಂದ ಕಾಣಿಸ್ಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಶುಭಾಶಯಗಳನ್ನ ಸಲ್ಲಿಸೋಣ, ಹೃದಯಪೂರ್ವಕವಾಗಿ ಹಾರೈಕೆಯನ್ನು ಮಾಡೋಣ. ಈಗ ನಮ್ಮ ಗುರುಗಳು ಶ್ರೀ ರವೀಂದ್ರ ರೈ ಅವರು, ಅದು ನಿಮಿತ್ತ ಅವರ ಗುರುಗಳು ಹೌದು, ಅವರು ಒಂದು 2 ಮಾತಿನಲ್ಲಿ ಶುಭ ಹಾರೈಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಮಂಗಳ ಗಂಗೋತ್ರಿ JC ಸಂಸ್ಥೆ ಇದೀಗ ತನ್ನ ಪದಗ್ರಹಣ ಸಮಾರಂಭದ ನಂತರ
ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥ ಒಂದು ಕಾರ್ಯಭಾಗದಲ್ಲಿದೆ. ಹುಟ್ಟುಹಬ್ಬವನ್ನು ಆಚರಿಸುವುದು ಅಂತ ಹೇಳುವಾಗ ಅದು ಸಾಮಾನ್ಯವಾಗಿ ಸಂತೋಷ ಕೊಡುವಂಥ ಒಂದು ಕಾರ್ಯಕ್ರಮ. ತಾನು ಸಂತೋಷ ಪಡುವುದು, ಇತರರಿಗೆ ಸಂತೋಷವನ್ನು ಕೊಡುವುದು, ಇದು ಧರ್ಮ ಕಾರ್ಯ. ಇದು ನಿಜವಾಗಿ ಇದೊಂದು ಧರ್ಮ ಕಾರ್ಯ. ಧರ್ಮ ಅಂದರೆ ಅದು ತಾನೂ ಬದುಕಬೇಕು, ಇತರರನ್ನು ಬದುಕಗೊಡಬೇಕು, ತಾನೂ ಸಂತೋಷ ಪಡಬೇಕು, ಇತರರಿಗೆ ಸಂತೋಷ ನೀಡಬೇಕು ಎನ್ನುವಂಥದ್ದೇ ಧರ್ಮದ ಮೂಲ ಅಂಶ. ಅಂಥ ಒಂದು ಕಾರ್ಯವನ್ನು, ಒಂದು ಒಳ್ಳೆಯ ಕಾರ್ಯವನ್ನು ಇದೀಗ ಇಲ್ಲಿ ಮಾಡ್ತಾ ಇರುವುದು ಬಹಳ ಸಂತೋಷದಾಯಕವಂಥ ವಿಚಾರ. ಎರಡನೆಯದು ಎಂತಂದರೆ, ಹುಟ್ಟುಹಬ್ಬದ ಆಚರಣೆಯಲ್ಲಿ ಒಂದು ವರ್ಷ ಏನಾಗ್ತದೆ, ಹೆಚ್ಚಾಯಿತು ಅಂತ ಅರ್ಥ. ಈಗ ನಮ್ಮ ಆಯುಷ್ಯದಲ್ಲಿ ಒಂದು ಭಾಗ ಜಾಸ್ತಿ ಆಯಿತು ಎನ್ನುವಂಥದ್ದು ಇಲ್ಲಿ ಪ್ರಾಯ ಆಯಿತು ಅಂತ ಒಂದು. ಆದ ಕಾರಣ ಇದು ಅದನ್ನು ಕೂಡ ಒಂದು ಗೊತ್ತುಪಡಿಸುವಂಥ ಒಂದು ಕಾರ್ಯಕ್ರಮ. ಅಂತೂ ಈ ಧರ್ಮ ಕಾರ್ಯದಲ್ಲಿ ನಾವು ಯಾವಾಗಲೂ ಗುರು ಹಿರಿಯರು ಬಂಧುವರ್ಗದವರು ಅದೇ ರೀತಿಯಲ್ಲಿ ಹಿತೈಷಿಗಳೆಲ್ಲ ಇದ್ದುಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮ. ಆವಾಗ ಅವರನ್ನು ಹಾರೈಸುವಂಥದ್ದು, ಶುಭ ಹಾರೈಸುವಂಥದ್ದು, ಅವರನ್ನು ಆಶೀರ್ವಾದಿಸುವಂಥದ್ದು ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಬಹುಮುಖ್ಯವಾದಂಥ ಅಂಗ ಅಂತಲೂ ನಾನು ಇಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ನಿಮಿತರವರ ಹುಟ್ಟುಹಬ್ಬ, ನಮ್ಮ ಸ್ಟೂಡೆಂಟ್ ಅವರು, ಶಿಷ್ಯರು, ಅದೇ ರೀತಿಯಲ್ಲಿ ಮುಖ್ಯವಾಗಿ ಇದೀಗ ಒಂದು ವಿದ್ಯಾಸಂಸ್ಥೆಯಲ್ಲಿದ್ದುಕೊಂಡು ವಿದ್ಯಾದಾನವನ್ನು ಮಾಡ್ತಾ ಇರ್ತಕ್ಕಂತಹ ಗುರುಸ್ಥಾನದಲ್ಲಿ ಅವರು ಇದ್ದಾರೆ. ಆ ಗುರು ಅದೇ ರೀತಿಯಲ್ಲಿ ಸ್ಕೌಟ್ ಗೈಡ್ನಲ್ಲಿ ರಾಷ್ಟ್ರಪತಿ ಗೈಡ್ ಆಗಿ ಕೂಡ ಈಗ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಾಗ ಹುಟ್ಟುಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಅವರನ್ನು ಹಾರೈಸುವಂಥ ಒಂದು ಕಾರ್ಯಭಾಗ. ಮುಖ್ಯವಾಗಿ ಅವರಿಗೆ ಯಾವುದೇ ಒಂದು ಕಾರ್ಯವನ್ನು, ಮುಖ್ಯವಾಗಿ ಜಂತೂನಾಮು ನರಜನ್ಮ ದುರ್ಲಭಮು ಅಂತ ಒಂದು ಮಾತು ಉಂಟು. ಅಂದರೆ ಮಾನವ ಜನ್ಮವೇ ಬಹಳ ಶ್ರೇಷ್ಠವಾದು ಅಂತ. ಆ ಜನ್ಮಕ್ಕೆ ಶ್ರೇಷ್ಠತೆ ಬರುವುದು ಯಾವಾಗ ಅಂದರೆ ಸತ್ಕಾರ್ಯ, ಸತ್ಕರ್ಮ, ಸಚ್ಚಿಂತನೆಗಳಲ್ಲಿ ನಾವು ತೊಡಗಿಕೊಂಡಿದ್ದಾಗ ಅಂತಹ ಒಂದು ಜನ್ಮಕ್ಕೆ ಶ್ರೇಷ್ಠತೆ ಬರ್ತದೆ. ಅವರು ಅಂತಹ ಒಂದು ಒಳ್ಳೆಯ ಕಾರ್ಯವನ್ನೆಲ್ಲ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ಅಂತಹ ಒಂದು ಕಾರ್ಯವನ್ನು ಮಾಡ್ತಕ್ಕಂತಹ ಒಂದು ಸೌಭಾಗ್ಯ, ಆ ಶಕ್ತಿ ಅವರಿಗೆ ಆ ಪರಮಾತ್ಮನು ಒದಗಿಸಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಹಾರೈಸ್ತಾ ಇದ್ದೇನೆ. ಅದರ ಜೊತೆಗೆ ಈಗ ಫ್ರ್ಯಾಂಕಿ ಕುಟಿನವರ ಮಗಳು ಫಿಯೋನಾ ಮುಖ್ಯವಾಗಿ ಹೇಗಿರಬೇಕು ಮಕ್ಕಳು ಅಂತಂದರೆ, ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಮರೀಬಾರ್ದು, ಜೀವನಾಧಾರವಾದಂಥ ನಾಡನ್ನು ಮರೀಬಾರ್ದು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಹಸಿ ಅಂತ ಒಂದು ಮಾತು ಉಂಟು. ಅಂದರೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು, ಜೀವನಾಧಾರವಾದಂತಹ ನಾಡು ಅದು ಸ್ವರ್ಗಕ್ಕಿಂತಲೂ ಹಿರಿದು ಅಂತ. ಆದ ಕಾರಣ ಅದನ್ನು ಯಾವತ್ತೂ ಮರೆಯದೆ ನಮ್ಮ ಪಾಲಿನ ಕರ್ತವ್ಯ ಏನು ಉಂಟು ಅದನ್ನು ನಾವು ಮಾಡುತ್ತಾ ಮುಂದಿನ ದಿನಗಳಲ್ಲಿ ಮಗಳಿಂದ ತಂದೆಗೆ, ತಂದೆಯಿಂದ ಮಗಳಿಗೆ ಒಳ್ಳೆ ಹೆಸರು ಬರುವಂತಹ ಸೌಭಾಗ್ಯ ಆ ಭಗವಂತನು ನಿಮಗೆ ಒದಗಿಸಿಕೊಡಲಿ ಅಂತ ನಾನು ಸಂದರ್ಭದಲ್ಲಿ ಮನಪೂರ್ವಕವಾಗಿ ಹಾರೈಸ್ತಾ ಇದ್ದೇನೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. May the good God bless you. May the good God bless you. May the good God bless you and keep you. Happy birthday to you. बार बार दिन ये आए, बार बार दिल ये गाए, तू जिए हजारों साल है मेरी आरज़ू. Happy birthday to you. Happy birthday to you. Happy birthday to you Nimita. Happy birthday to you. Happy birthday to you. Happy birthday to you. Happy birthday to you Fiona. Happy birthday to you. Happy birthday to you. Thank you. Happy birthday.